ಕಾರ್ಮಿಕರಿಗೆ ವ್ಯಾಕ್ಸಿನೇಷನ್ ಕೊಡಲಿಕ್ಕೆ ಕೆಲಸವನ್ನು ಜಿಲ್ಲಾಡಳಿತ ಹಾಗೂ ಮಾನ್ಯ ಗೌರವ ಶಾಸಕರ ಸಹಕಾರದೊಂದಿಗೆ ಮಾಡಲಾದ ಹೆಮ್ಮೆ ನಮ್ಮದು. ಬೋಂದೇಲ್ ಶಾಲೆ ಮತ್ತು ಬೆಸನ್ ಶಾಲೆಯ 2 ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕವನ್ನು ಕೊಟ್ಟಿರುವ ತೃಪ್ತಿ ನಮ್ಮ ಸಂಘಟನೆಗಿದೆ. ನಮ್ಮ ಮಾಲಕರಿಗೆ ಸಹಾಯವಾಗುವಂತೆ ಕೋವಿಡ್ ಸಂದರ್ಭದಲ್ಲಿ ಆಹಾರ ಸಂದರ್ಭದಲ್ಲಿ ಆಹಾರ ಸರಬರಾಜು ಮಾಡಲು ಕಷ್ಟವಾಗದಂತೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತದೊಂದಿಗೆ ಮತ್ತೆ ನಮ್ಮ ಶಾಸಕರ ಒಂದು ಸಹಕಾರದೊಂದಿಗೆ ಇದನ್ನು ಸುವ್ಯವಸ್ಥೆಯಾಗಿ ನಡೆಸುವರೆ ಇದನ್ನು ನಮಗೆ ಶಾಸಕರು ನಮಗೆ ಅನುವು ಮಾಡಿಕೊಡಿದ್ದಾರೆ. ದಯವಿಟ್ಟು ಎಲ್ಲರೂ ಅವರಿಗೆ ಒಂದು ಚಪ್ಪಾಳೆಯನ್ನು ತಟ್ಟಿ ಧನ್ಯವಾದ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಆತ್ಮೀಯರೇ, ಇದು ಮಾತ್ರವಲ್ಲ, ಅನೇಕ ಸಂಕಷ್ಟಗಳಿಗೆ ಸಿಲುಕಿದಂಥ ನಮ್ಮ ಕ್ಯಾಟರಿಂಗ್ ಮಾಲಕರ ಸಿಬ್ಬಂದಿಯವರಿಗೆ ಸಹಕಾರವನ್ನು ನೀಡುವುದು. ಇದಕ್ಕೆಲ್ಲಕ್ಕಿಂತಲೂ ಮಿಗಿಲಾಗಿ ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆ ಇರುವುದು, ಇವತ್ತು ನಮ್ಮ ಮಂಗಳೂರಿನ ಸುತ್ತಮುತ್ತಲಿನ ದಕ್ಷಿಣ ಕನ್ನಡ ಜನತೆಗೆ ಒಂದೇ ಒಂದು ಮಾತನ್ನು ಹೇಳುವುದಾದರೆ, ಎಲ್ಲ ಧರ್ಮದ ಜನರು ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲು ಲೆಕ್ಕ ಜೀವನ ಮತದಲ್ಲಿರೋ ಅನ್ನೋ ಒಗ್ಗಟ್ಟು ನಮ್ಮಲ್ಲಿ ಆ ಒಂದು ದೃಢತೆ ಮತ್ತು ನಮ್ಮ ಒಂದು ಒಗ್ಗಟ್ಟಿನ ಶಕ್ತಿ ನಮ್ಮ ಸಂಘದ ಬಲ ಎಂದು ನಾವು ನಂಬಿದ್ದೇವೆ. ನಮ್ಮ 3 ಜನರ ಗೌರವಾಧ್ಯಕ್ಷರು ಹಾಗೂ ಎಲ್ಲ ಹುಮ್ಮಸ್ಸಿನ ಸದಸ್ಯರ ಸಹಕಾರದೊಂದಿಗೆ ಭಗವಂತನ ಆಶೀರ್ವಾದದೊಂದಿಗೆ ನಾವು ಮುಂದುವರಿತಾ ಇದ್ದೇವೆ. ಇದೀಗಾಗಲೇ ನಮ್ಮ ಸಭೆಗೆ ಐವನ್ ಡಿಸೋಜರ್ ಅವರು ಬರ್ತಾ ಇದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಶಶಿಧರ್ ಹೆಗ್ಡೆ ಅವರಿದ್ದಾರೆ. ಶೆಟ್ಟಿಯವರು, ಶಾಸಕರಾದ ವೇದವ್ಯಾಸ್ ಕಾಮತ್ರವರು, ಅಧ್ಯಕ್ಷರಾದ ಸಂತೋಷ್ ಯಶೋಧರವರು, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂತಹ ಶ್ರೀ ಐವಂಡಿಯ ಸದಸ್ಯರಾದ ಶ್ರೀ ಸಂದೀಪ್ ಗೋರಡಿಯವರು ಹಾಗೂ ಎಲ್ಲ ವೇದಿಕೆಯಲ್ಲಿರುವಂತಹ ಪದಾಧಿಕಾರಿಗಳು ಈ ಪ್ರತಿಭೆಗಳನ್ನು ಗೌರವಿಸಿ ಸತ್ಕರಿಸ್ತಾ ಇದ್ದಾರೆ. ನಿಯೋಜಿತ ಅಧ್ಯಕ್ಷರಾದಂತಹ ಶ್ರೀ ರಾಜಗೋಪಾಲ್ ರೈ ಅವರಿಂದ ಒಂದು ಶಾಲಿನ ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಫ್ಲವರ್ ಅಸೋಸಿಯೇಷನ್ ಇದರ ನಿಯೋಜಿತ ಅಧ್ಯಕ್ಷರಾದಂತಹ ಶ್ರೀ ಅಶ್ವಿತ್ ಕೊಟ್ಟಾರಿ ಅವರು, ದಕ್ಷಿಣ ಸುವರ್ಣರವರು, ಬಿಜೆಪಿಯ ಮಂಗಳೂರು ಮಂಡಲದ ಅಧ್ಯಕ್ಷರಾದಂತಹ ಶ್ರೀ ವಿಜಯ್ ಕುಮಾರ್ ಶೆಟ್ಟಿ ಅವರು, ಹೋಟೆಲ್ ಮಾಲಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಲಯನ್ ಚಂದ್ರ ಶೆಟ್ಟಿ ಅವರು, ಲಯನ್ ಎಂಸಿ ಶೆಟ್ಟಿ ಅವರು ಹಾಗೂ ರಘುರಾಮ್ ಶೆಟ್ಟಿ ಅವರು, ಬಿಜೆಪಿ ಡಿಸ್ಟ್ರಿಕ್ಟ್ ಮೈನಾರಿಟಿ ಸೆಲ್ಲಿನ ಉಪಾಧ್ಯಕ್ಷರಾದಂತಹ ಶ್ರೀ ಜೋಕಿಮ್ ಡಿಕೋಸ್ಟರ್ ಅವರು, ಯಾಕಂತ ಹೇಳಿದ್ರೆ ಇಲ್ಲಿ ಸರ್ವಧರ್ಮದವರು ಒಟ್ಟಿಗೆ ಸೇರಿ ನಡೆಸುವ ಒಂದು ಕಾರ್ಯಕ್ರಮ ಬಹಳ ಅಪರೂಪ. ಹಾಗಿರುವಾಗ ಈಗ ನನಗೂ ಹಾಗೆ, ನನಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ಭಾವ ಮೊದಲಿನೂ ಇಲ್ಲ, ಸಣ್ಣದಿರುವಾಗಲೂ ಈಗಲೂ ನನ್ನ ಫ್ರೆಂಡ್ಸ್ ಹಾಗೆ ಇದ್ದಾರೆ. ಎಲ್ಲ ಸಮಾಜದವರೊಟ್ಟಿಗೆ ನಾನು ಬೆರೆತವನು, ಎಲ್ಲ ಸಮಾಜದಲ್ಲಿ ಇದ್ದೇವೆ. ನಾನು ಶಾಲೆಗೆ ಹೋದ ಎಲ್ಲ ಕ್ಯಾಥಲಿಕ್ ಸ್ಕೂಲ್ನಲ್ಲಿ. ಹಾಗೆಯೇ ಇಲ್ಲಿ ವೇದಿಕೆಯಲ್ಲಿರುವ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಹಳ ಪಾಪ್ಯುಲರ್ ಶಾಸಕರು ವೇದವ್ಯಾಸ ಮತ್ತು ನಮ್ಮೆಲ್ಲರಿಗೂ ಬಹಳ ಹತ್ತಿರದವರು. ಏನು ಕೆಲಸ ಹೇಳಿದ್ರು ಮತ್ತು ರಾಜಗೋಪಾಲ್ ರೈ ಹತ್ರ ಹೇಳಿದರೆ ಎಲ್ಲ ಮೆಸೇಜ್ ಹೋಗ್ತದೆ. ಮೆಸೇಜ್ ಹೋಗಿ ಯಾವ ಕೆಲಸವೂ ಮಾಡಿ ಕೊಡ್ತಾರೆ. ಹಾಗೆಯೇ ಇನ್ನೊಬ್ಬರು ನನ್ನ ಆತ್ಮೀಯರು ಐವನ್ ಡಿಸೋಜ,
ಮಾಜಿ ವಿಧಾನ ಪರಿಷತ್ ಸದಸ್ಯರು, ಅವರ ಹಾಗೆ ಅವರ ಹುಟ್ಟು ದಿವಸ ಇವತ್ತು. ಎಲ್ಲರೂ ಒಮ್ಮೆ ವಿಶ್ ಮಾಡಬೇಕು. ಹಾಗೆಯೇ ಮಾಜಿ ಮೇಯರ್ ಆದ ಶಶಿಧರ್ ಹೆಗ್ಡೆ ಅವರಿದ್ದಾರೆ. ಮತ್ತೊಬ್ಬರು ನನ್ನ ಬಹಳ ಆತ್ಮೀಯ ರೋಟರಿ ಜಿಲ್ಲಾ ಗವರ್ನರ್ ಪ್ರಕಾಶ್ ಕಾರಂತರು, ಸಣ್ಣ ಪ್ರಾಯದಲ್ಲಿ ನಮ್ಮೊಂದಿಗೆ ಬೆರೆತವರು, ಎಲ್ಲ ಕ್ಷೇತ್ರದಲ್ಲಿ ಇದ್ರು ಅವರು. ಸಂದೀಪ್ ಗರೋಡಿ ಅವರು, ಇಕ್ಬಾಲ್ ಗೋಲ್ಡ್ ಪ್ಯಾಲೇಸ್ ಅವರು, ಅಬ್ದುಲ್ ಕರೀಂ ಅಡ್ಕರ್ ಅವರು, ಸುಧಾಕರ್ ಕಾಮತ್ ಅವರು ಹಿರಿಯರು. ಆ ಸಮಯದಲ್ಲಿ ಅವರು ಕ್ಯಾಟ್ರಿಂಗ್ ಮಾಡ್ತಿದ್ರು. ಈಗಲೂ ಒಂದು ಕ್ವಾಲಿಟಿ ಇದೆ ಅವರಿಗೆ ಕ್ಯಾಟ್ರಿಂಗ್ ಅಂತ. ಒಂದು ಸುಧಾಕರ್ ಕಾಮತ್ರು ಇದರ ಜವಾಬ್ದಾರಿಯನ್ನು ವಹಿಸುವುದಂದ್ರೆ ದೊಡ್ಡ ವಿಷಯವೇ. ಅವರು ಮಾತೇ ಹೆಚ್ಚಿಲ್ಲ, ಆದರೂ MS ಇಕ್ಬಾಲ್, ರೆವಲ್ಡ್ ಫೆಲಿಕ್ಸ್ ರಸ್ರಾಜು, ರಾಜಗೋಪಾಲ್ ರೈ ಅಂದರೆ ಎಲ್ರಿಗೂ ಚಿರಪರಿಚಿತರು. ಈಗಿನ ಇಂದಿನ ಸಭೆಯಲ್ಲಿ ಅಧ್ಯಕ್ಷರಾಗಿ ಎಲೆಕ್ಟ್ ಆಗಿದ್ದಾರೆ. ಅವರ ಅಧ್ಯಕ್ಷರು ಎಲ್ಲ ಕಡೆಯಲ್ಲಿ ಅವರ ಅಧ್ಯಕ್ಷರಾಗಿದ್ದಾರೆ. ಅವರ ಲೀಡರ್ಶಿಪ್ಪು ಅವರ ಬರ್ತಿನಲ್ಲೇ ಬಂದಿದೆ. ಹಾಗೂ ಅವರ ಹೆಂಡತಿ ಮಕ್ಕಳು ಎಲ್ಲ ಸಹಕಾರದಿಂದ ಪೂರ್ಣಿಮಾ ರಜೆ ಹಾಕಿ ಬಂದಿದ್ದಾರೆ. ಅವರ ಅದು ಅಲ್ಲದೆ ಮಕ್ಕಳು. ನನ್ನ ಕೇಸ್ನಲ್ಲಿ ಏನಂತ ಹೇಳಿದ್ರೆ, ನನಗೆ ಹೆಂಡತಿ ಮಕ್ಕಳು ನನ್ನ ಯಾವುದಕ್ಕೂ ಪ್ರವೇಶ ಆಗೋಲ್ಲ. ಎಂತ ಮಾಡಿದ್ರು ಅದಕ್ಕೆ ಅವಿರೋಧ. ಅದು ನಾನು ವಿರೋಧವಾಗಿಯೇ ಇದ್ದೇನೆ ಈಗಲೂ ಮನೆಯಲ್ಲಿ. ಅವರು ಏನು ಹೇಳ್ತಾರೆ ಅವ್ರು ಮಾತಾಡ್ತಾ ಇರ್ತಾರೆ, ನಾನು ನನ್ನಷ್ಟಿಗೆ ಇದ್ದೇನೆ. ಎಲ್ಲಿ ಹೋಗುದಾದ್ರೆ ನಾನು ಹೋಗ್ತೇನೆ ಅಂತ ಹೇಳಿದ್ರೆ ಮತ್ತೆ ನಾನು ನಿಲ್ಲುವುದು ಅಂತ ಅವ್ರಿಗೆ ಗೊತ್ತುಂಟು. ಆ ರೀತಿಯಲ್ಲಿ ಮಾತನಾಡೋದು. ಜೋಸಿ ಸಿಕ್ವೇರ, ರಾಜೇಶ್ ಶೆಟ್ಟಿ ಅವರೇ, ಸಂತೋಷ್ ಯಶೋಧರ ಅಧ್ಯಕ್ಷರಾಗಿ ವಿಜಯ ಕುಮಾರ್, ಕಾರ್ಯದರ್ಶಿ ರಾಜೇಶ್ JK, ಅದು ಮೊದಲ ಸಮಿತಿ. ಇಲ್ಲಿ ನೆರೆದಿರುವ ಯಾನ್ ತುಳುಟೆ ಗಡ್ಡ ಬಾತರು ಎಲ್ಲ ತುಳುಬರ ನಕ್ಲು ಎಲ್ಲ ಜಮುಲು ಮಾತ ಈ ಸಭೆಯಂತೂರಾಗ ಭಾರಿ ಸಂತೋಷ ಹೊಂದುಂಡು. ಸಂತೋಷಲ ಹೊಂದುಂಡು ಬಂದ ಯಾನು ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಭಾರಿ ವರ್ಷ ಅಧ್ಯಕ್ಷದಿದ್ನೆ. ಮಸ್ತ್ ಕೆಲಸ ಮಾಡಿದೆ ಇಷ್ಟೆಲ್ಲ ಕತ್ತೆ. ಆ ವೈನ್ ಮರ್ಚೆಂಟ್ಸ್ ನಕಲ್ನ ಸ್ಟೈಲ್ ಬೇತೆ, ಕ್ಯಾಟ್ರಸ್ ಸ್ಟೈಲ್ ಬೇತೆ. ವೈನ್ ಒಂಜಿ ಟೈಮ್ಡು ವೈನ್ ಮರ್ಚೆಂಟ್ಸ್ ನಕಲಿಂದ ಮೇಲೆ ತೂಂತ ಅಂದ ಭಾರಿ ಬೇಜಾರ ಅಂತನು. ಎಂಗಳು ಒಂಜಿ ನಮ್ಮ ಮನವಿ ಕೊರ್ರೆ ಬ್ಯಾಂಗ್ಳೂರ್ಗೂ ಪ್ರೊಸೆಷನ್ ಹೋಯಿನಿ. ಈ ಪುಂಜೋಲು ತೂದಿಂಚ ಉಜ್ಜುನು ಎಂಕಿ ಈ ಪ್ರೊಸೆಷನ್ ದಾಯ ಬತ್ತಂದು ಬೊಕ್ಕೊಂಜಿ ಅನ್ನೋದು ಫ್ರೆಂಡ್ ಫೋನ್ ಮಾಡ್ತೆ ಒಂಜಿ ವೆಹಿಕಲ್ ಬತ್ತಮಲ್ಲ ಬರ್ಬಂತ ಅಂಚಿನ ಪರಿಸ್ಥಿತಿ ಇರ್ತದೆ. ಇತ್ತ ಇಂಪ್ರೂವ್ ಒಂದು ಬೈದನೆ ಕ್ಯಾಟ್ರಿಂಗ್ ದಕ್ಕಲು ಐಡ್ಲ ಮಸ್ತಿ ಹತ್ತರಡುಲ್ಲ ನೆಕ್ಲು ಅವೊಂಜಿ ಈ ಸಭೆನ್ ತೂನಾಗನೇ ಭಾರಿ ಖುಷಿ ಆಪುಂಡು. ಪಂಡ ಒರಿಕೊರೆಗೆ ಸಹಕಾರ ಮಲ್ಪರೆ ಹೆಲ್ಪ್ ಮಲ್ಪಡ ಶಕ್ತಿ ನಿಕ್ಲೆ ಮಾತ್ರೆಗಳ ಉಂಡು. ಮಾತ್ರೆಲ್ಲ ಕ್ಯಾಟ್ರಿಂಗ್ ಲಾಸ್ ಆತ್ ನಿಕ್ಲು ಏರ್ಲೈನ್ಸ್ ಹೊರ ಬಿಲ್ ಬತ್ತವ್ರಿ ಅಪ್ಪ ನೋಡಿ $5 ಹೆಚ್ಚು ಕಮ್ಮಿ ಆಪುಜಪ್ಪ. ಈ ಕ್ಯಾಟ್ರಿಂಗ್ ಭಾರಿ ವರ್ಷ ಕ್ವಾಲಿಟಿ ಕ್ಯಾಟರ್ಸ್ ಹೊಂಡ ಎನ್ನ ಸ್ವಂತವು ಸದಾನ್ ಶೆಟ್ಟಿನ ಭಾರಿ ಎಂಗ್ಲು ಬ್ಯಾಂಗ್ಳೂರು ಮೈಸೂರು ಬೋಡೆ ಬೋರ್ಡ್ನಲ್ಲಿ ಎಂಗ್ಲ ಪನಿ ರೆಡಿ. ಎಂಗ್ಲ ಅಂಚಿನ ಟೀಮ್ಲ ಹತ್ತಂದು ಮ್ಯಾನೇಜರ್ ಚಂದ್ರ ಸಡ್ಡೆ ಅಂತ ಇತ್ತೆ ರೋಟ್ರಿದ ಎಂಕ ಅವ್ರು ಮತ್ತೆ ನಗಲು ಪೂರ ಪದಾಧಿಕಾರಿ ಮಳೆ ಮೆತ್ತು ಮೆತ್ತು ಈಗ ಏರ್ಲ ತೊಂದರೆ ಮಾತೆಲ್ಲ ಎಡ್ಡೆ ರೀತಿಯಲ್ಲಿ ದುಂಬೈದರು ಭಾರಿ ಸಂತೋಷ. ರಾಜಗೋಪಾಲ್ ರೈ ಕೂಡ ಲೆಪ್ಪನಾಗ ಆತ ಲೆಪ್ಪನ ನಮ್ಮಡಪ್ಪನ ಎತ್ತದು ನರಮನೆ ಲೆಪ್ಪನಾಗ ಬರ್ಪೂಜಿ ಒಂಟ ಅಬ್ಜಂಕ್ ಐಕ್ ಬಂಡೆ ಬತ್ತದ ಅಪ್ಪಗನೆ ಬೋಪೆ ಅಂದು ಇನ್ನೇನು ತೂನಾಗ ಅಪ್ಪಗನೆ ಬೋಪಿನ ಮನಸ್ಸು ಹತ್ತಿ ಜಂಕ್. ಈತ ಮಲ್ಲ ಸಭೆ ಈತ ಕ್ಯಾಟರ್ಸ್ ಅಣ್ಣ ಇತ್ತ ಸುಲಭ ಕ್ಯಾಟ್ರಿಂಗ್ ಮಲ್ಪಾರು ದುಂಬದಲಕ ಎಂಕಲ್ದಕ್ಕ ಹತ್ತಿ ಎಂಕಲ್ ಪ್ರತಿ ಒಂಜರು ಸೊತ್ತುಲ್ಲ ಎಂಕಲ್ದಾನೆ ಎಂಗಳು ಕ್ಯಾಟ್ರಿಂಗ್ ಮಲ್ಪಾಗ ಖಾಲಿ ಟೇಬಲ್ ಒಣಸ್ಬಾರ್ದು ಅಂತೇಳಿ 5 ಬೊಕ್ಕ ಕೆನೊಪ್ಪಿ ಬತ್ತೀನಿ 5 ಬೊಕ್ಕ ಅಂಚಿನ ಟೈಮ್ ಎಂಗಳು ಸ್ಟಾರ್ಟ್ ಮಾಡ್ತಾರೆ 5 ಬೊಕ್ಕ ಎಂಗಳು ಡೆಲ್ಲಿದ ಎಂಚಿನ ಮಾತ್ರ ಸಾಮಾನು ಬೋಡ ಅವು ಪೂರ ತರ್ಬ ಫೌಂಟೈನ್ ಬೋರ್ಡ ಅವು ಬೊಕ್ಕ ಸ್ಟ್ಯಾಚ್ಯೂಲ್ ಬೋರ್ಡ ಎಂಚಿನ ಬೋರ್ಡು ಅವು ಪೂರ ಎಂಗಳು ತರ್ಪಾದ್ರೆ ಒಂಜಿ ಕ್ಯಾಟ್ರಿಂಗ್ ಲೆವೆಲ್ ಇಂಚಿನಂದು ಎಂಗಳು ಒಂಜಿ ಅಂದಾಜು ಮಾಡ್ತದೆ ಆತನ ಎಂಗ್ಲೆ ಕ್ಯಾಟ್ರಿಂಗ್ ಮಲ್ತಿ ಬೊಕ್ಕ ಶಾಬಾಸ್ ಪಂಡದು ಬರೋಡು ನಮ್ಮ
ಕ್ಯಾಟ್ರಿಂಗ್ ಪುದಾರ್ ಬೋರ್ಡ್ ಅದು ಕ್ಯಾಟ್ರಿಂಗ್ ಮಲ್ಪಡತ್ತೆ ಆ ಕ್ಯಾಟ್ರಿಂಗ್ಲ ಬೋರ್ಡ್ ಅಕ್ಕೇರಿ ಮುಟ್ಟ ಉಂಟು ಶಾಬಾಸ್ ಅಂದು ಕೇಳಿ ಬೊಕ್ಕನೆ ಮಪ್ಪಿದೋಡು ಅಂಚೆ ಕ್ಯಾಟ್ರಿಂಗ್ ನಿಕ್ಲಿಗೆ ಅನ್ನ ಅಡ್ವೈಸ್ ಇಲ್ಲ ಆತ ಸುಲಭಜ್ಜಿ ಕ್ಯಾಟ್ರಿಂಗ್ ಆತ ಜನದ ಕ್ಯಾಟ್ರಿಂಗ್ ಮಾಲಕ್ಕೆ ಅವಡು ಅವೇನೆ ಕ್ಯಾಟ್ರಿಂಗ್ ಏರು ಆರ್ಡರ್ ಬರ್ಪೇರು ಆನದಾಲ ಉಪದ್ರಜ್ಜಿ ಆನ ಒಟ್ಟು ಇತ್ತಂಕಲೇ ಉಪದ್ರ ಜಾಸ್ತಿ ಅವು ಅಂಚಾನು ನಿಂಚಾನಂದು ಆಂಡ ಇತ್ತ ದುಮ್ಮದ ಕತ್ತೆ ಇತ್ತ ಒಂಜಿ ಸ್ಟ್ಯಾಂಡರ್ಡ್ ಉಂಡು ಒಂಜಿ ಕ್ವಾಲಿಟಿ ಉಂಡು ಅಂಚಾನಡ್ಡು ಬೊಕ್ಕ ಒಂದು ಸರ್ವದ ಒಂದು ಕಮಲದ ಲೆಕ್ಕ ಕಮಲ ಆ ಜಾತಿದ ಎಲ್ಲ ಏರುಗಟ್ಟಲ್ಲಿ ಅಂಚ ಒಂದು ಕ್ಯಾಟ್ರಿಂಗ್ ಒಂಜಿ ಸರ್ವಧರ್ಮ ವಾ ಜಾತಿದ ಎಲ್ಲ ಕ್ಯಾಟ್ರಿಂಗ್ ಮಲ್ಪೊಲಿ ಅಕ್ಕಲಕ್ಕಲ ಜಾತಿಗೆ ಮಲ್ಪೊಡುಂದಿಜ್ಜಿ ವಾ ಜಾತಿಗಳ ಮಿಕ್ಸ್ ಅದು ಕ್ಯಾಟ್ರಿಂಗ್ ಆರ್ಡರ್ ದಿಕ್ಕೋಣ ನಾನು ಒಂಜಿ ಭಾಷಣಕಾರತ್ತೆ ಭಾಷಣಕಾರ ನಕ್ಲು ಮಾತ್ರ ಉಳ್ಳೇರು ಕುಲ್ದೇರು ಅಭ್ಯಾಸ ಕಾಮತ್ತೇರು ಎಡ್ಡ ಮಾತೇರು ಇರುತ್ತೆ ತಾಲದೊಂದರೆ MC ಪುರುಷೋತ್ತಮ ಮಂಡ್ರಲ್ಲಿ ಒಂದು ರೀತಿಗೆ ಮೇವು MC ಬಗಾಯಕ್ಕೆ ಬೇತೆ ಎಲ್ಲ ಮಾತಾಡುಂಟು ಅಂಚ ಚಂದಾಸ್ ಲೈನ್ ಆತ ಅಂಚ ಮಸ್ತ್ ಜನ ಉಳ್ಳೇರು ಯಾನು ಹೆಚ್ಚಿಗೆ ದಲ ಪಾತಾಡ್ಜಿ ಯಾರು ಮಗುಲ ಭಾಷಣಕ್ಕೆ ಅಂದ್ರೆ ಇನಿ ಉಂಟು ಜನ ಪಿದಾಡುವ ಪಂಡದ ಮಾತಾಡಲಿ ಅನ್ನ ಉಡಲ್ಜಿಂದ ಸಂದಾದ ಎಲ್ಲ ಎರಡು ಪಾತಾಡು ನಮಸ್ಕಾರ. ಇನ್ನೊಂದು ಕಾರ್ಯಕ್ರಮ ನಿಮಿತ್ತ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ವೇದಿಕೆಯಲ್ಲಿ ಸ್ಮರಣಿಕೆಯನ್ನು ನೀಡಿ ಆತ್ಮೀಯವಾಗಿ ಗೌರವಿಸ್ತಾ ಇದ್ದಾರೆ. ಕ್ಯಾಟರಿಂಗ್ ಮಾಲಕರ ಸಂಘ 3 ವರ್ಷದಲ್ಲಿ ನಿರಂತರವಾಗಿ ಕಾರ್ಯೋನ್ಮುಖರಾಗಲು ಇದರ ಹಿಂದಿರುವ 3 ಶಕ್ತಿಗಳು ಗೌರವಾಧ್ಯಕ್ಷರಾದಂತಹ ಶ್ರೀ ಸುಧಾಕರ್ ಕಾಮತ್ ರವರು ಕಾಮತ್ ಕ್ಯಾಟರಿಂಗ್ ನ ಮಾಲಕರು, ವಿವೆಲ್ ಫೆಲಿಕ್ಸ್ ಲಸೋದರ್ ಅವರು ಫ್ಯಾಮಿಲಿ ಕ್ಯಾಟರಿಂಗ್ ನ ಮಾಲಕರು ಹಾಗೂ ಮಾಸ್ ಕ್ಯಾಟರಿಂಗ್ ನ ಇಕ್ಬಾಲ್ ರವರು. ಈ 3 ಗೌರವಾಧ್ಯಕ್ಷರನ್ನ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ. ಒಂದು ಶಾಲಿನ ಗೌರವವನ್ನು ಸ್ವೀಕರಿಸಬೇಕು ವಿನಂತಿಸ್ತಾ ಇದ್ದೇನೆ. ದಿಶಕ್ತಿ ಯೋಗದ ಮುಖ್ಯಸ್ಥರಾದ ಸುರೇಂದ್ರರು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ವೇದಿಕೆಗೆ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕು. ಬಂದವರು ಒಂದು ಶಾಲಿನ ಗೌರವವನ್ನು ಸ್ವೀಕರಿಸಬೇಕು. ಶ್ರೀಯುತ ರೇಮಂಡ್ ಡಿಕುನ್ನ, ಪಿಂಗಾರ ಪತ್ರಿಕೆಯ ಮುಖ್ಯಸ್ಥರು. ಈ ಒಂದು ಭೂಮಿಯನ್ನ ತ್ಯಜಿಸಿ ದೇವರ ಪಾದವನ್ನು ಸೇರುವುದು ವಿಧಿ ನಿಯಮ. ಈ ನಿಟ್ಟಿನಲ್ಲಿ ಶ್ರೀ ಸಾಯಿ ಕ್ಯಾಟರಿಂಗ್ನ ಮಾಲಕರಾದ ಉಮೇಶ್ ಕೆ ಕುತ್ತಾರ್ ಇವರು ಅವರ ಇಹಲೋಕದ ಪಯಣವನ್ನು ಮುಗಿಸಿ ದೇವರ ಪಾದವನ್ನು ಸೇರಿದ್ದಾರೆ. ನಾವೆಲ್ಲರೂ 2 ಗಳಿಗೆ ಎದ್ದು ನಿಂತು ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೋರುವ. ಓಂ ಶಾಂತಿ ಶಾಂತಿ ಶಾಂತಿ. ಅಧಿಕಾರಿಗಳ ಪದಗ್ರಹಣ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ದಕ್ಷಿಣ ಕನ್ನಡ ಕ್ಯಾಟರಿಂಗ್ ಮಾಲಕರ ಸಂಘದ ಅಧ್ಯಕ್ಷರು ಆದರಣೀಯ ಗೌರವಾನ್ವಿತ ಸಂತೋಷ್ ಡಿಸೋಜ ಅವರೇ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ದೀಪ ಪ್ರಜ್ವಲನೆಯನ್ನು ಮಾಡಿ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡಿ ಈ ಕಾರ್ಯಕ್ರಮದಿಂದ ನಿರ್ಗಮಿಸಿರುವಂಥ ಗೌರವಾನ್ವಿತ ಆದರಣೀಯ ಶ್ರೀ ಸದಾನಂದ ಶೆಟ್ಟಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ವಿಧಾನ ಪರಿಷತ್ನ ಈ ಹಿಂದೆ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದಂಥ ಗೌರವಾನ್ವಿತ ಐವನ್ ಡಿಸೋಜ ಅವರೇ, ರೋಟರಿ ಜಿಲ್ಲಾ ಗವರ್ನರ್ ಆಗಿರುವಂಥ ಆದರಣೀಯ ಪ್ರಕಾಶ್ ಕಾರಂತ್ ಅವರೇ, ಮಾಜಿ ಮೇಯರ್ ಗೌರವಾನ್ವಿತ ಶಶಿಧರ ಹೆಗಡೆ ಅವರೇ, ಮಹಾನಗರ ಪಾಲಿಕೆಯ ಈ ಭಾಗದ ಸದಸ್ಯರು ಗೌರವಾನ್ವಿತ ಸಂದೀಪ್ ಗರೋಡಿ ಅವರೇ,
ಅಬ್ದುಲ್ ಕರೀಂ ಅಡ್ಕ ಅವರ ಸುಪುತ್ರ ಸಹಾಜ್ ಅಡ್ಕ ಅವರೇ, ಕ್ಯಾಟ್ರಿಂಗ್ ಮಾಲಕರ ಸಂಘದ ಗೌರವ ಅಧ್ಯಕ್ಷರು, ಆದರಣೀಯ ಮಾರ್ಗದರ್ಶಕರು, ನಿರಂತರವಾಗಿ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡ್ತಿರುವಂಥ ಗೌರವಾನ್ವಿತ ಸುಧಾಕರ್ ಕಾಮತ್ ಅವರೇ, ಇನ್ನೋರ್ವ ಗೌರವ ಅಧ್ಯಕ್ಷ ಆದರಣೀಯ ವೆವೆಲ್ ಫೆಲಿಕ್ಸ್ ಲಸ್ರಾದ ಅವರೇ, ಇವತ್ತು ಈ ಮಾಲಕರ ಸಂಘದ ಅಧ್ಯಕ್ಷರಾಗಿ ಅಧ್ಯಕ್ಷತ್ವವನ್ನು ಸ್ವೀಕಾರ ಮಾಡಿಸುವಂಥ ಗೌರವಾನ್ವಿತ ಆದರಣೀಯ ರಾಜಗೋಪಾಲ್ ರೈ ಅವರೇ, ಕಾರ್ಯದರ್ಶಿಗಳಾಗಿರುವಂಥ ಜೋಶಿ ಸಿಕ್ವೇರ ಅವರೇ, ನಿಯೋಜಿತ ಕೋಶಾಧಿಕಾರಿಯಾಗಿರುವಂಥ ರಾಜೇಶ್ ಶೆಟ್ಟಿ ಅವರೇ, ಪ್ರಸ್ತುತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಸಂತೋಷ್ ಡಿಸೋಜಾವೊಂದಿಗೆ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸುವಂಥ ವಿಜಯ್ ಕುಮಾರ್ ಅವರೇ, ರಾಜೇಶ್ ಕೋಶಾಧಿಕಾರಿಗಳಂತ ರಾಜೇಶ್ ಜಿಕೆ ಅವರೇ, ಗೌರವಾನ್ವಿತ ಆದರಣೀಯ ಸತೀಶ್ ಬೋಳಾರ್ ಅವರೇ, ಪುರುಷೋತ್ತಮ್ ಭಂಡಾರಿ ಅವರೇ, ವಿದ್ಯಾಧರ್ ನಾಗವೇಕರ್ ಅವರೇ, ಕದ್ರಿ ದೇವಸ್ಥಾನದ ಟ್ರಸ್ಟಿ ಆಗಿರುವಂಥ ರಾಜೇಶ್ ಜೋಗಿ ಅವರೇ, ದೇವಿ ಪ್ರಸಾದ್ ಶೆಟ್ಟಿ ಅವರೇ, ಕರುಣಾಕರ್ ಶೆಟ್ರೆ, ನಮ್ಮ ಪಕ್ಷ ಸಂಘಟನೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರುವಂಥ ವಿಜಯ್ ಕುಮಾರ್ ಶೆಟ್ಟಿ ಅವರೇ ಸೇರಿದಂಥ ಎಲ್ಲ ಗೌರವಾನ್ವಿತ ಕ್ಯಾಟ್ರಿಂಗ್ ಮಾಲಕ ಸಂಘದ ಪದಾಧಿಕಾರಿಗಳೇ, ಎಲ್ಲ ಕ್ಯಾಟ್ರಿಂಗ್ ಮಾಲಕರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗೌರವಾನ್ವಿತ ಮಾಧ್ಯಮದ ಮಿತ್ರರೇ, ಇವತ್ತು ನೂತನವಾದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೀತಾ ಇದೆ. ಈ ಹಿಂದೆ ಅಧ್ಯಕ್ಷರಾಗಿ ಸಂತೋಷ್ ಡಿಸೋಜಾ, ಕಾರ್ಯದರ್ಶಿಗಳಾಗಿ ವಿಜಯ್ ಕುಮಾರ್ ಅವರು, ಕೋಶಾಧಿಕಾರಿಯಾಗಿ ರಾಜೇಶ್ ಜಿಕೆ ಅವರು ಬಹಳ ಯಶಸ್ವಿಯಾಗಿ ತನ್ನ ಅವಧಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಕ್ಯಾಟ್ರಿಂಗ್ ಸಂಘದ ವಿಶೇಷವಾದ ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ಮುಂದಿನ ದಿನದ ಅಧ್ಯಕ್ಷರಾಗಿ ಆತ್ಮೀಯರಾಗಿರುವಂಥ ರಾಜಗೋಪಾಲ್ ರೈ ಅವರಿಗೆ, ಅದೇ ರೀತಿ ಜೋಶಿ ಸಿಕ್ವೇರ ಅವರಿಗೆ, ರಾಜೇಶ್ ಶೆಟ್ಟಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ನಾವು ಸೇರಿದ್ದೇವೆ. ಹಾಗಾಗಿ ನೂತನವಾಗಿ ಜವಾಬ್ದಾರಿಯನ್ನು ಪಡ್ಕೊಳ್ಳುವಂಥ ಆದರಣೀಯ ರಾಜಗೋಪಾಲ್ ರೈ ಅವರು ಮತ್ತು ಜೋಶಿ ಸಿಕ್ವೇರ, ರಾಜೇಶ್ ಶೆಟ್ಟರಿಗೆ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಕೋರ್ತಾ ಅವರ ಮುಂದಿನ ಅವಧಿಗಳಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳಾಗಲಿ, ಕ್ಯಾಟ್ರಿಂಗ್ ಮಾಲಕರ ಸಂಘಕ್ಕೆ ಬಹಳ ದೊಡ್ಡ ರೀತಿಯ ಪ್ರಯೋಜನ ಆಗಲಿ, ಎಲ್ಲರನ್ನ ಒಂದು ಸೇರಿಸ್ಕೊಂಡು ಹಲವು ಕಾರ್ಯಕ್ರಮಗಳಾಗುವಂಥ ರೀತಿಯ ಯಶಸ್ಸಿನ ಕಾರ್ಯಕ್ರಮಗಳಾಗಲಿ ಅಂತೇಳುವಂಥ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಾನು ಬೆಂಗಳೂರಿನಲ್ಲಿ ವಿಮಾನದಲ್ಲಿ ಟಿಕೆಟ್ ತೆಗೆದಿದ್ದೆ. ನಿನ್ನೆ ರಾಜಗೋಪಾಲ್ ರೈ ಅವರು ಸಿಕ್ಕಿದ್ರು. ಈರಡ ಪಂಡದಿಯಾನ ಕಾರ್ಯಕ್ರಮ ಪಾಡ್ದೆ ಮಾರ ಈರು ಬರಪೂಜಾರ ಅಂತ ಹೇಳಿದರು. ಹಾಗಾಗಿ ವಿಮಾನದ ಟಿಕೆಟನ್ನು ಕ್ಯಾನ್ಸಲ್ ಮಾಡಬೇಕಾಯಿತು. ಯಾಕಂದರೆ ನನ್ನ ಜೀವನದಲ್ಲಿ ನನಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡುವವರು ರಾಜಗೋಪಾಲ್ ರೈ ಅವರು. ಅವರ ಇಡೀ ಕುಟುಂಬ ನನಗೆ ಬಹಳಷ್ಟು ಆತ್ಮೀಯ. ನಿರಂತರವಾಗಿ ಯಾವುದೇ ಸಮಾರಂಭ ಇರಬಹುದು ಮತ್ತು ನೇರವಾಗಿ ಕರೆ ಮಾಡಿ ಅವರ ಮನೆಗೆ ನಾನು ಉಣಸಿಗೆ ಬರೋದಿಲ್ಲ ಅಂತೇಳಿ ಹೇಳಿಸುವಷ್ಟು ಮಟ್ಟಿಗೆ ಆತ್ಮೀಯತೆ ಇರುವ ಕಾರಣ ಅವರು ಒಂದು ಪದಗ್ರಹಣ ಸ್ವೀಕರಿಸುವಂಥ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಹೋಗ್ತೇನೆ ಅಂತ ಹೇಳುವಂಥದ್ದನ್ನು ಕೇಳಿದಾಗ ಇಜ್ಜೀರ್ ಬರೋಡೆ ಅಂತೇಳಿ ಅವ್ರು ಆದೇಶ ಕೊಟ್ಟರು. ಅವರು ಆದೇಶ ಕೊಟ್ಟ ನಂತರ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅದನ್ನು ಕ್ಯಾನ್ಸಲ್ ಮಾಡಿ ಬರಬೇಕಾದಂಥ ಜವಾಬ್ದಾರಿ ನನ್ನ ಮೇಲೆ ಇದೆ. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನನಗೆ ಕೂಡ ಬಹಳ ಸಂತೋಷ ಇದೆ. ರಾಜಗೋಪಾಲ್ ರೈ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಕ್ಯಾಟ್ರಿಂಗ್ ವ್ಯವಸ್ಥೆಗೆ ಇನ್ನಷ್ಟು ಶಕ್ತಿಯನ್ನು ಮೂಡುವಂಥ ಕೆಲಸ ಕಾರ್ಯಗಳು ಅವರ ನೇತೃತ್ವದಲ್ಲಿ ಆಗಲಿ ಅಂತೇಳುವಂಥ ಮಾತನ್ನು ಹೇಳ್ತೇನೆ. ಮತ್ತು ರಾಜಗೋಪಾಲ್ ರೈ ಅವರು ಹೇಗೆ ಅಂತ ಹೇಳಿದ್ರೆ ಅವರ ಕೆಲಸ ಕಾರ್ಯಗಳಿಗೆ ಅವರ ಕುಟುಂಬದ ಸದಸ್ಯರನ್ನ ಹೇಳಿದ ಹಾಗೆ ಕುಟುಂಬದ ಎಲ್ಲ ಸದಸ್ಯರ ಪೂರ್ಣ ರೀತಿಯ ಸಹಕಾರ. ನೋಡಿ, ಧರ್ಮಪತ್ನಿ ಪೂರ್ಣಿಮಕ್ಕ ಬಂದು ಕೂತಿದ್ದಾರೆ, ಪುತ್ರ ಸಚಿನ್ ಕೂಡ ಇದ್ದಾರೆ. ಹಾಗೆ ಇಡೀ ಕುಟುಂಬದ ಸದಸ್ಯರು ಬಂದು ಅವರು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಾಗ ಅವರು ಸಂಪೂರ್ಣವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರು 10 ಸಂಘ ಸಂಸ್ಥೆಗಳು ಜವಾಬ್ದಾರಿ ವಹಿಸಿಕೊಂಡು ಯಶಸ್ವಿಯಾಗಿ ಮುನ್ನಡೆಸಿರುವಂಥ ಒಂದು
ಸಮಾಜದ ಚಿಂತನೆ ಹೊತ್ತಿಗೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ರಾಜಗೋಪಾಲ್ ರೈ ಅವರ ನೇತೃತ್ವ ಇನ್ನಷ್ಟು ಒಳ್ಳೆಯದಾಗಲಿ ಅಂತ ಹೇಳುವಂಥ ಭಾವನೆಯೊಂದಿಗೆ ಹೇಳ್ತಾ ಇದ್ದಾರೆ. ಇವತ್ತು ಈ ಸಂದರ್ಭ ನಮಗೆಲ್ಲರಿಗೂ ವಿಶೇಷವಾದ ಸಂದರ್ಭ. ಕೇವಲ ಪದಗ್ರಹಣ ಅಂತ ಹೇಳುವಂಥ ತಿಳ್ಕೊಳ್ಬೇಡಿ. ಆಜಾದಿ ಕಾ ಅಮೃತ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸ್ವತಂತ್ರ ಸಿಕ್ಕಿ 75 ವರ್ಷದ ಸಂದರ್ಭದಲ್ಲಿ ನಾವು ಇದ್ದೇವೆ. ನಮ್ಮ ಮಂಗಳೂರಿನ ಜನತೆಗೆ ಈ ಕರಾವಳಿ ಭಾಗದ ಈ ತುಳುನಾಡಿಗೆ ವಿಶೇಷವಾಯಿನ ಒಂಜಿ ಶಕ್ತಿ ಉಂಡು ಅಂದ ಪಂಡೇಡ ತಪ್ಪ ಅಂದು ಆ ಶಕ್ತಿ ಎಂಚಿನ ಅಂದ ಪಂಡೇಡ ನಿಕ್ಲೆಗೆ ಆಶ್ಚರ್ಯಲಾವು. ಇಡೀ ಸ್ವತಂತ್ರ ಸಂಗ್ರಾಮದ ಇತಿಹಾಸ ತೂನಾಗ ಪೂರೆಲ್ಲ ಪಾತೆರನ್ನು ಎಂಚಿನ ಬಂಡ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಆಯ್ನ 1942 ಪಂಡ 1942 ಬಕ ಐತ ದುಂಬು 1857 1857ನೇ ಇಸ್ವಿಡ್ ಆ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಂಡ್ ಅಂದ ಎಂಕುಲು ಪುಸ್ತಕದ ಓದಿನ ಅನ್ನು ನಿಜವಾದ ಪನೋಡಂದ ಪುಸ್ತಕದ ಓದಿನ ಇಡೀ ದೇಶಗ ಸ್ವತಂತ್ರ ಸಂಗ್ರಾಮ ಪ್ರಾರಂಭ ಆಯಿನಿ ಅಂಡ ನಮ್ಮ ಕರಾವಳಿ ತುಳುನಾಡು ಸ್ವತಂತ್ರ ಸಂಗ್ರಾಮ ಶುರುವಾಯಿನೇ 1837 ಪಂಡ ಇಡೀ ದೇಶದ ಸ್ವತಂತ್ರ ಸಂಗ್ರಾಮ ಪ್ರಾರಂಭ ನಡೆದು 20 ವರ್ಷ ದುಂಬೆ ಎಂಕಲ್ನ ಕರಾವಳಿದ ಈ ಕುಡ್ಲಡ್ ಈ ಭಾಗಡ್ ಸ್ವತಂತ್ರ ಸಂಗ್ರಾಮ ಶುರು ಆದ ನಂಗೆ ಗೊತ್ತಿತ್ತ ಲೆಕ್ಕ 13 ದಿನ ನಮ್ಮ ಜಿಲ್ಲೆದಕ್ಕಲು ಬ್ರಿಟಿಷರನ್ನು ಬಿಡ್ದು ಆಡಳಿತದ ಚುಕ್ಕಾಣಿನ ವಹಿಸೊಂದ ಅಂದ ಪಂಡ ಭಾರಿ ಆಶ್ಚರ್ಯ ಅಣ್ಣ. ಒಂದು ನಂಗೆ ದುಂಬುಡು ಇತಿಹಾಸ ವಾಣ ಪುಸ್ತಕ ಓದಿರತಿಗೆ ನಾನು ಅನ್ನೋದು ಇಜ್ಜಿ ಭಾರಿ ಬೇಜಾರಲ್ಲ ಉಂಡು. ದಾಯಕ ತಿಕ್ಕದಿದ್ದು ಹೆಂಗೆ ಗೊತ್ತು ಜಾಣ ಪುಸ್ತಕದ 1837ನೇ ಇಸ್ವಿಯಲ್ಲಿ ಅಮರ ಸುಳ್ಯ ಅಂತೇಳುವಂಥ ಒಂದು ಹೋರಾಟ ರೈತದಂಗೆ ಸಾವಿರಾರು ಜನರು ಸುಳ್ಯದಿಂದ ಮಂಗಳೂರಿನ ಮುಲ್ಕಿ ಸುಂದರರಾಮ್ ಶೆಟ್ಟಿ ರಸ್ತೆಯಲ್ಲಿರುವಂಥ ಟಾಗೋರ್ ಪಾರ್ಕಿನಲ್ಲಿ ಬಹಳ ದೊಡ್ಡ ರೀತಿಯ ಹೋರಾಟವನ್ನು ಮಾಡಿಕೊಂಡು ಬಂದಂಥ ಇತಿಹಾಸಗಳನ್ನು ಹಿರಿಯರು ಹೇಳಿದಂಥ ಮಾತುಗಳನ್ನು ನಾವು ಕೇಳಿದ್ದೇವೆ. ಇವತ್ತಿನ ಪ್ರಸ್ತುತ ಬಿಕರ್ನ ಕಟ್ಟೆ ಅಂತ ಹೇಳುವಂಥ ಹೆಸರು ಅದು ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದು ಭೀಕರ ಮಾರಣ ಕಟ್ಟೆ. ಬಿಕರ್ನ ಕಟ್ಟೆ ಅಲ್ಲ, ಇವತ್ತು ನಾವು ಬಿಕರ್ನ ಕಟ್ಟೆ ಹೇಳ್ತೇವೆ, ಅದು ಭೀಕರ ಮಾರಣ ಕಟ್ಟೆ. ಅವತ್ತು ಟಾಗೋರ್ ಪಾರ್ಕಿನಲ್ಲಿ ನಡೆದಂಥ ಹೋರಾಟದಲ್ಲಿ ಕೆಲವು ಹಿರಿಯರಿಗೆ ಬಹಳ ದೊಡ್ಡದಾದ ಶಿಕ್ಷೆಯನ್ನು ಕೊಟ್ಟಂಥದ್ದು, ಗಲ್ಲಿಗೇರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಅದು ಬಿಕರ್ನ ಕಟ್ಟೆ, ಭೀಕರ ಮರಣ ಕಟ್ಟೆಯಲ್ಲಿ. ಇವತ್ತಿನ ಪ್ರಸ್ತುತ ಬಿಕರ್ನ ಕಟ್ಟೆಯಲ್ಲಿ ಅವರಿಗೆ ಗಲ್ಲಿ ಸೇರಿಸುವಂಥ ಕೆಲಸ ಕಾರ್ಯಗಳಾದದ್ದು ನಾವು ಇತಿಹಾಸದಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಆ ಬಿಕರ್ನ ಕಟ್ಟೆ ಭೀಕರ ಮಾರಣ ಕಟ್ಟೆ ಪ್ರಸ್ತುತ ಬಿಕರ ಕಟ್ಟೆ ಆಯಿತು, ತದನಂತರ ಭೀಕರ್ನ ಕಟ್ಟೆ ಆಯಿತು. ಹಾಗಾಗಿ ಅಂಥ ಒಂದು ಹೋರಾಟದ ಇತಿಹಾಸ ಇರುವಂಥ ಸ್ವತಂತ್ರಕ್ಕಾಗಿ ಜೀವವನ್ನೇ ಕೊಟ್ಟಂಥ ಕದಂಬಾಡಿ ರಾಮೇಗೌಡರ ನೇತೃತ್ವದ ಆ ಒಂದು ಅಮರ ಸುಳ್ಯ ಹೋರಾಟ, ಅದಕ್ಕಿಂತ ಮುಂಚಿತವಾಗಿ ಪೋರ್ಚುಗೀಸರ ವಿರುದ್ಧ ದಂಡೆತ್ತಿ ಹೋದಂಥ ರಾಣಿ ಹಬ್ಬಕ್ಕ, ಅದು 1535-40ನೇ ಇತಿಹಾಸದ ಹೋರಾಟಗಳು. ತದನಂತರ ಬಂದಂಥದ್ದು ಸ್ವತಂತ್ರ ಸಂಗ್ರಾಮದ ಬ್ರಿಟಿಷರ ವಿರುದ್ಧ ಹೋರಾಟ. ಇವತ್ತು ಬಹಳ ದೊಡ್ಡ ರೀತಿಯ ಇತಿಹಾಸವನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳಿದರು, ಈ ಅಮೃತ ಮಹೋತ್ಸವವನ್ನು ನಾವೆಲ್ಲರೂ ಅವತ್ತು ಸ್ವತಂತ್ರದ ಸಂದರ್ಭದಲ್ಲಿ ಭಾಗವಹಿಸಿಕೊಳ್ಳುವ ಅವಕಾಶ ನಮಗೆ ಸಿಕ್ಕಿಲ್ಲ. ಇವತ್ತು ಅವರ ನೆನಪನ್ನು ಮಾಡಿಕೊಳ್ಬೇಕು. ಅದರ ಮುಖಾಂತರ ಮುಂದಿನ ಯುವಕರಿಗೆ ಪ್ರೇರಣೆ ಆಗಬೇಕು. ನಿಜವಾದ ನಾಯಕರು ಯಾರು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗಳಲ್ಲಿ ನಾವು ಎಲ್ಲ ಯುವಕರು ಯುವತಿಯರು ಸಿನಿಮಾ ಚಿತ್ರರಂಗದ ನಾಯಕರನ್ನ ಹೋಲಿಕೆ ಮಾಡಿಕೊಂಡ್ರೆ ಅಲ್ಲ, ಅವರನ್ನ ನಾಯಕರು ಅಂತೇಳಿ ಜೀವನದಲ್ಲಿ ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳು ಮಾಡಿಕೊಂಡ್ರೆ ಇವತ್ತು ನಿಜವಾದ ನಾಯಕರು ಯಾರು ಅಂತ ಹೇಳಿದ್ರೆ ಅವತ್ತಿನ ದಿನಗಳಲ್ಲಿ ತುಳುನಾಡಿನ ಈ ಭಾಗದಲ್ಲಿ ಬಹಳ ದೊಡ್ಡ ಸೇವೆಯನ್ನು ಮಾಡಿ ಜೀವವನ್ನೇ ತೆತ್ತು ಸ್ವತಂತ್ರ ಕೊಡುವಂಥ ದೃಷ್ಟಿಯಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದಂಥ ಮಹಾತ್ಮರಿದ್ದಾರೆ. ನಾವು ಪುಸ್ತಕದಲ್ಲಿ ಹೋದಾಗ ಕರಾವಳಿ ಭಾಗದ ಇಷ್ಟೊಂದು ದೊಡ್ಡ ಕೊಡುಗೆ ಇದೆ ಅಂತೇಳಿ ನಮಗೆಲ್ಲೂ ಕಾಣಲಿಕ್ಕಿಲ್ಲ. ಅತ್ತ ಅವರ ಯಲ್ಲಪ್ಪರು ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ, ಅಮ್ಮೆಂಬಾಳ ಬಾಳಪ್ಪರು ಕೊಟ್ಟಿದ್ದಾರೆ, ಲೋಕೈ ಶೆಟ್ಟರು ಕೊಟ್ಟಿದ್ದಾರೆ, ಕಾರ್ನಾಡು ಸದಾಶಿವರಾಯರು ಕೊಟ್ಟಿದ್ದಾರೆ, ಮಟ್ಟಾರು ವಿಠ್ಠಲ್ಕಿಣಿ ಕೊಟ್ಟಿದ್ದಾರೆ. 1, 2, 100 ಈ ರೀತಿಯ ಹೆಸರುಗಳು ನಮ್ಮ ಮಧ್ಯದಲ್ಲಿದೆ. ಅವರ ಕೊಡುಗೆಯಿಂದಾಗಿ ಇವತ್ತು ನಾವು ಸ್ವತಂತ್ರವನ್ನು ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಮುಂದಿನ ಪೀಳಿಗೆಗಳಿಗೆ ಇದೆಲ್ಲ ತಿಳ್ಕೊಳ್ಬೇಕು, ತಿಳಿಸ್ಬೇಕು ಅಂತೇಳೋ ಕಾರಣ
ಅಮೃತ ಮಹೋತ್ಸವ ಇಷ್ಟೊಂದು ಯಶಸ್ವಿಯಾಗಿ ಆಚರಣೆ ಮಾಡ್ತಾ ಮುಂದಿನ ಪೀಳಿಗೆಗಳಿಗೆ ಈ ಸ್ವತಂತ್ರದ ಬಲಿದಾನಗೊಂಡಂಥ ಯುವಕರ ಬಗ್ಗೆ, ಜನರ ಬಗ್ಗೆ ಗೊತ್ತಾಗಬೇಕು ಅಂತೇಳುವಂಥ ಕಾರ್ಯಕ್ರಮ ಆಗಬೇಕು ಅಂತೇಳೋ ಕಾರಣ ಇವತ್ತು ಎಲ್ಲ ಸಂಘಟನೆಯವರು, ಎಲ್ಲ ರಾಜಕೀಯ ಪಕ್ಷದವರು ಬಹಳ ಯಶಸ್ವಿಯಾಗಿ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ನಾವೆಲ್ಲರೂ ದೇಶ ಪ್ರೇಮವನ್ನು ಇನ್ನಷ್ಟು ಇಮ್ಮಡಿಯಾಗಿ ತೋರಿಸ್ಕೊಳ್ಳುವಂಥ ಅವಕಾಶಗಳು ಬೇಕು. ತಮ್ಮ ಫೇಸ್ಬುಕ್ ಇರ್ಬೋದು, ತಮ್ಮ ವಾಟ್ಸಪ್ ಇರ್ಬೋದು, ಅದರ DPಗಳು ಕೂಡ ಭಾರತ ಧ್ವಜವನ್ನು ಹಾಕಬೇಕು. ಅದರ ಮುಖಾಂತರ ನಾವೆಲ್ಲರೂ ಒಂದಾಗಿದ್ದೇವೆ ಅಂತೇಳುವಂಥ ಭಾವನೆಯನ್ನು ತೋರಿಸ್ಕೊಳ್ಬೇಕು. ಅದರ ಮುಖಾಂತರ ಇವತ್ತು ದೇಶ ಪ್ರೇಮವನ್ನು ಇನ್ನಷ್ಟು ಜಾಗೃತಿಗೊಳಿಸಬೇಕು ಅಂತೇಳುವಂಥ ಚಿಂತನೆಯೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಅದರ ಈ ಸಂದರ್ಭದಲ್ಲಿ ಇವತ್ತು ಕ್ಯಾಟ್ರಿಂಗ್ ಮಾಲಕರ ಸಂಘದ ಪದಾಧಿಕಾರಿಗಳ ಪದಗ್ರಹಣ ನಡೀತಾ ಇದೆ. ಇದೆಲ್ಲವೂ ಯಶಸ್ಸು ಕಾಣಬೇಕು. ಹಾಗಾಗಿ ನನಗೆ ಇನ್ನೊಂದು ಖುಷಿಯಾಯಿತು, ಆಗಸ್ಟ್ ತಿಂಗಳಲ್ಲೇ ನಮ್ಮ ಮಿತ್ರ ಐವನ್ ಡಿಸೋಜ ಅವರು ತಮ್ಮ ಜನ್ಮದಿನ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಕೂಡ ಸ್ವತಂತ್ರದ ಈ ಹತ್ತಿರದಲ್ಲೇ ತಾವು ತಮ್ಮ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ತಮಗೆ ಕೂಡ ವಿಶೇಷವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮ ಕ್ಯಾಟ್ರಿಂಗ್ ಮಾಲಕ ಮತ್ತು ತಮ್ಮೆಲ್ಲರ ಕೊಡುಗೆಗಳು ಬಹಳ ದೊಡ್ಡದಿದೆ. ಸದಾನಂದ ಶೆಟ್ಟರು ಒಂದು ಮಾತನ್ನು ಹೇಳಿದರು, 100ಕ್ಕೆ 100 ಸತ್ಯ, 100ಕ್ಕೆ 100 ಸತ್ಯ. ಕ್ಯಾಟ್ರಿಂಗ್ ಅಂತ ಹೇಳಿದರೆ ಆ ಮನೆಯ ಮಂದಿ ಆ ಸಮಾರಂಭದಲ್ಲಿ ಅವರು ಎಲ್ಲವೂ ಕ್ಯಾಟ್ರಿಂಗ್ ನೋಡ್ತಾರೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ತಮ್ಮ ಸಮಾರಂಭದಲ್ಲಿ ಬಂದಂಥ ಎಲ್ಲ ತಮ್ಮ ಬಂಧು ಮಿತ್ರರುಗಳಿಗೆ ಬಹಳ ವಿಶೇಷವಾಗಿ ಅವರನ್ನು ಸ್ವಾಗತ ಮಾಡಿಕೊಳ್ತಾ, ಕ್ಯಾಟ್ರಿಂಗ್ ನಾವು ಪೂರ ತೂಪೇರು ಒರಿಯಗಲ ಹೆಚ್ಚು ಕಮ್ಮಿ ಒಂದೇ ಆಗಲ್ಲ ಮನಸ್ಸಿಗೆ ನೆಮ್ಮದಿ ಆಪುಲಕ ಮಲ್ಪೊಂಚಿನ ಬೇಲೆ ಕ್ಯಾಟ್ರಿಂಗ್ ಬರ್ತಾರೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರಿಗೆ ಆ ಜವಾಬ್ದಾರಿನ ಕ್ಯಾಟ್ರಿಂಗ್ ಅವರು ಹೇಗೆ ಅದನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೇವಲ ಜವಾಬ್ದಾರಿ ಅಂತ ಹೇಳುವಂಥ ರೀತಿಯಲ್ಲಿ ನಿರ್ವಹಿಸ್ತಾ ಇಲ್ಲ. ಅವರ ಭಾವನೆಗಳೊಂದಿಗೆ ಇದು ನಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳುವಂಥ ಭಾವನೆಯೊಂದಿಗೆ ಆ ಎಲ್ಲ ರೀತಿಯ ನನ್ನ ನೆನಪಿದೆ. ಹಲವು ಕಡೆಗಳಲ್ಲಿ ಕ್ಯಾಟ್ರಿಂಗ್ನವರ ಅನುಭವಗಳನ್ನು ತಿಳ್ಕೊಂಡಾಗ ಬೇರೆ ಬೇರೆ ರೀತಿಯ ಅನುಭವಗಳಿದೆ. ಕೆಲವು ಕಡೆ ಕ್ಯಾಟ್ರಿಂಗ್ನಲ್ಲಿ 500 ಜನರಿಗೆ ಆರ್ಡರ್ ಕೊಟ್ಟು 1000 ಜನರು ಬರುವಂಥ ವಾತಾವರಣಗಳಿದೆ. ಆದರೆ ಅದನ್ನು ಯಶಸ್ವಿಯಾಗಿ ಆ ಬಂದಂಥ ತಮ್ಮ ಹಿತೈಷಿಗಳಿಗೆ ಅಕುಲು 500 ಕೊಡ್ತೀನಿ ಮಾರ, ಎಂಗಳಿಗೆ 1000 ಜನ ಬೈದಾರೆ ಅಂತೇಳಿ ಎಲ್ಲಿಯೂ ಕೂಡ ತೋರಿಸ್ಕೊಡದೆ ಅವರಿಗೆ ಆ ಸೇವೆಯ ರೂಪದಲ್ಲಿ ಯಶಸ್ವಿಯಾಗಿ ಸೇವೆಯನ್ನು ಕೊಡುವಂಥ ರೀತಿಯ ಕೆಲಸಗಳು. ಹಾಗಾಗಿ ಎಲ್ಲೋ ಒಂದು ಮನಸ್ಸಿಗೆ ನೆಮ್ಮದಿ ಅಂತ ಹೇಳಿದ್ರೆ ಅನ್ನದಾತೋ ಸುಖಿಭವ ಅಂತ ಹೇಳುವಂಥ ರೀತಿಯ ಭಾವನೆಯೊಂದಿಗೆ ಆ ಬಂದಂಥ ವ್ಯಕ್ತಿಗಳು ಆ ಮದುವೆಯ ಕಾರ್ಯಕ್ರಮ ಇರ್ಬೋದು, ಯಾವುದೇ ಕಾರ್ಯಕ್ರಮಗಳಿಗೆ ಒಳ್ಳೆಯ ರೀತಿಯ ಒಂದು ಭಾವನೆಯೊಂದಿಗೆ ಆಶೀರ್ವಾದ ಕೊಟ್ಟು ಸುಖಿಯಾಗಿ ಸಮಾರಂಭದಿಂದ ನಿರ್ಗಮಿಸುವಂಥ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಕ್ಯಾಟ್ರಿಂಗ್ನವರ ಬಹಳ ದೊಡ್ಡ ರೀತಿಯ ಕೊಡುಗೆ ಇದೆ. ಅದರಲ್ಲಿ ಕೂಡ ಕ್ಯಾಟ್ರಿಂಗ್ನವರ ದೊಡ್ಡ ಸಮಸ್ಯೆಯೂ ಇದೆ. ಆ ಸಮಸ್ಯೆಗಳು ಕೂಡ ಹಿಂದಿನ ಕಾರ್ಯಕ್ರಮಗಳಿಗೆ ಬಂದಾಗ ನನಗೆ ತಾವು ಹೇಳಿದ್ರಿ, ತದನಂತರ ಕೊರೋನಾಗಳು ಬಂದಿತ್ತು. ಕೊರೋನಾ ಮತ್ತು ಬೇರೆ ಬೇರೆ ಕಾರಣಗಳಿಂದ ಏನೋ ನನಗೆ ಗೊತ್ತಿಲ್ಲ, ಸಮಯಗಳು ಯಾವ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ವಾತಾವರಣ ಬಂದಿತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಇವತ್ತು ಈ ಮಾಧ್ಯಮದ ವೇದಿಕೆ ಮುಖಾಂತರ ನಾನು ಬೆಂಗಳೂರು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದ ಕಾರಣ ನಾನು ಬೆಂಗಳೂರಿನಿಂದ ಶುಕ್ರವಾರ ಪುನರಪಿ ಬರಬೇಕಿತ್ತು. ಹಾಗಾಗಿ 2 ದಿವಸ ನನಗೆ ಈಗ ಸಿಕ್ಕಿದಂಥ ಸಂದರ್ಭದಲ್ಲಿ ನಾಳೆ ನಾಡ್ದು ಒಳಗಡೆ ಅಧ್ಯಕ್ಷರ ನೇತೃತ್ವದಲ್ಲಿ ಸಂತೋಷ್ ಡಿಸೋಜ ಮತ್ತು ರಾಜಗೋಪಾಲ್ ರೈ ಅವರು, ಇವರ ಇಬ್ಬರು ನಿರ್ಗಮಿತ ಅಧ್ಯಕ್ಷರು ಮತ್ತು ನಿಯೋಜಿತ ಅಧ್ಯಕ್ಷರು ಒಟ್ಟಾಗಿ ಸೇರಿಕೊಂಡು ಇವರ ವಿಶೇಷ ಒಂದು ಸಭೆಯನ್ನು ನಮ್ಮ ಮೇಯರ್ ಇರ್ಬೋದು, ಕಾರ್ಪೊರೇಷನ್ ಕಮಿಷನರ್ ಇರ್ಬೋದು, ಇನ್ನು ಯಾರು ಬೇಕು ಅಂತ ಹೇಳಿದ್ರೆ ಅವರನ್ನೊಂದು ಮೀಟಿಂಗ್ ಫಿಕ್ಸ್ ಮಾಡ್ತಾ ಈ ಅಮೃತ ಮಹೋತ್ಸವದಲ್ಲಿ ಕ್ಯಾಟ್ರಿಂಗ್ ಅವರಿಗೆ ಕೂಡ ವಿಶೇಷವಾದ ಅವರ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸ ಕಾರ್ಯಗಳನ್ನು 100ಕ್ಕೆ 100 ಈ 2 ದಿವಸ ಒಳಗಡೆ ನಾನು ರಾಜಗೋಪಾಲ್ ರೈ ಅವರಿಗೆ ತಿಳಿಸ್ತೇನೆ. ತಮ್ಮ ಎಲ್ಲರೂ ಪೂರೆಲ್ಲ ಬುಡಿಚಿ ಒಂದು 14 ಜನ ಪದಾಧಿಕಾರಿಗಳು ಬರ್ತದೆ. ಬೇಡಿಕೆ ಇಂಚಿನ ಒಂದು ಮನಸ್ಸು ಗೊತ್ತು ನಂಗೆ ಏನು ಪುನರಪಿ ಪನ್ಪೂಜಿ ಅಂಡ ಕೆಲವಾರು, ಯಾಕಂತ ಹೇಳಿದ್ರೆ ಇವತ್ತು ಪರಿಸ್ಥಿತಿ ನೋಡಿದಾಗ ಕ್ಯಾಟ್ರಿಂಗ್ ಆಗಿ ಅವರೆಲ್ಲ ಕ್ಲೀನ್ ಮಾಡಿ ಹಾಲನ್ನು ಹೋಗುವಾಗ ರಾತ್ರಿ 12 ಗಂಟೆ ಆಗ್ತದೆ. ಅಂದರೆ ಗೋಧೋಳಿ ಲಗ್ನ ಇದ್ರೆ 11 ಗಂಟೆ ಆದ ನಂತರ ಪೊಲೀಸ್ ಅದರಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳೋದು ಕೂಡ ಅವರಿಗೆ ಒಂದು ಸಣ್ಣ ಪುಟ್ಟ ಈ ರೀತಿಯ ಬೇಡಿಕೆಗಳು ಇದೆ. ಅದನ್ನು ಕೂಡ ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕು. ಯಾಕಂತ ಹೇಳಿದ್ರೆ ಕ್ಯಾಟ್ರಿಂಗ್ ಅವ್ರು ಎಲ್ಲ ಹಾಲ್ ಕ್ಲೀನ್ ಮಾಡಬೇಕಾದಂಥ ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಮಧ್ಯದಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಕೆಲವರು ರಾತ್ರಿ 11ವರೆಗೆ ಬಂದರೆ ಕೂಡ ಅವರಿಗೆ ಊಟದ ಜವಾಬ್ದಾರಿ ಕ್ಯಾಟ್ರಿಂಗ್ ನೋಡಿದೆ. ಹಾಗಾಗಿ ಇದೆಲ್ಲವನ್ನ ಮಾಹಿತಿ ನನಗಿದೆ. ನಾನು ಕೂಡ ಪ್ರಾರಂಭದಲ್ಲಿ ನನ್ನ ಕಾಲೇಜು ಜೀವನದಲ್ಲಿ ಒಂದು 7-8 ಕ್ಯಾಟ್ರಿಂಗನ್ನು ಮಾಡಿ ನನಗೆ ಅನುಭವ ಇದೆ. ಮತ್ತೆ ನನಗೆ ಗೊತ್ತಾಯಿತು ಕ್ಯಾಟ್ರಿಂಗ್ದಕ್ಕೆಲ್ಲ ಭಂಗ ಏತುಂಡು ಅಂತೇಳಿ ಗೊತ್ತಾಯಿತು. ಯಾಕಂತ ಹೇಳಿದ್ರೆ ನನ್ನ ಪ್ರಥಮ ಕ್ಯಾಟ್ರಿಂಗಿಗೆ ಐವನ್ ಡಿಸೋಜ ಅವರೇ 400 ಜನರಿಗೆ ಹೇಳಿದ್ರು, 1000 ಜನರಿಗೆ ಬಂದರು. ನಾವು 4 ಜನ ಪಾರ್ಟ್ನರ್ ಸೇರಿ ಒಂದು ಕ್ಯಾಟ್ರಿಂಗ್ ಮಾಡಿದ್ವಿ. ಕಾಲೇಜು ಗಮ್ಮತ್ತು.
ಅವಾಗ ಏನು ಅಂತ ಹೇಳಿದ್ರೆ ಮತ್ತೆ ಏನನ್ನು ಮಾಡಿದೆವು ಅಂತ ಹೇಳಿದ್ರೆ ಲಾಸ್ಟಿಗೆ ನೀವು ನಂಬಲಿಕ್ಕಿಲ್ಲ. ನಾನು ಇವತ್ತು ನೆನಪಿದೆ, ಒಂದು 2-3 ಕ್ಯಾಟ್ರಿಂಗ್, ಕಾಮತ್ ಕ್ಯಾಟ್ರಿಂಗ್ ಸುಧಣ್ಣನವರಿಗೆ ಫೋನ್ ಮಾಡಿದೆ, ನಿಮ್ಮದು ಎಲ್ಲಾದ್ರೂ ಕಾರ್ಯಕ್ರಮ ಇದೆ? ಹೌದು. ಅಲ್ಲಿ ಏನಾದ್ರೆ ಕಾರ್ಯಕ್ರಮದಲ್ಲಿ ಉಳಿದಿದೆಯಾ ಅಂತ ಕೇಳಿದೆ. ಮರ್ಯಾದೆ ಉಳಿಸ್ಕೊಳ್ಬೇಕಲ್ಲ, ನಮ್ಮದು ಪ್ರಥಮ ಕಾರ್ಯಕ್ರಮ, ಫಸ್ಟ್ ಶೋ. ಹಾಗೆ ಒಂದು 4-5 ನಮ್ಮ ಪರಿಚಯಸ್ಥ ಕ್ಯಾಟ್ರಿಂಗ್ ಅವರಿಗೆ ಫೋನ್ ಮಾಡಿ ಅಲ್ಲಿ ಬಂದವರಿಗೆ ಕೆಲವರಿಗೆ ಐಟಮ್ ಬೇರೆ, ಕೆಲವರಿಗೆ ಐಟಮ್ ಬೇರೆ, ಆದರೆ ಒಂದು ರೀತಿಯ ಸುಧಾರಣೆಯನ್ನು ಮಾಡು. ಅವಾಗ ಗೊತ್ತಾಯ್ತು, ಓ ದೇವರೇ, ಈತ ಭಂಗ ಒಂದು ಸುಲಭ ಐತಿ ಒಂದು. ನಾನು ಪ್ರಸ್ತುತವಾಗಿ ಗೇರು ಬೀಜದ ಉದ್ಯಮ ಇಂಡಸ್ಟ್ರಿಯಲಿಸ್ಟ್, ಆದ್ರೂ ದೋಸ್ತಿ ಒಟ್ಟಿಗೆ ಸೇರಿಕೊಂಡು ನಾವು ಕಾಲೇಜ್ ಜೀವನದಲ್ಲಿ ಮಾಡಿದೆ. ಹಾಗಾಗಿ ಇದೆಲ್ಲ ಅನುಭವಗಳನ್ನು ನೋಡಿದಾಗ ಬಹಳ ಕಷ್ಟ ಇದೆ. ಎಲ್ಲೋ ಒಂದು ಕಡೆಗಳಲ್ಲಿ ಆ ಕ್ಯಾಟ್ರಿಂಗ್ನ ವ್ಯವಸ್ಥೆಗಳು ಇರುವಂಥ ವ್ಯಕ್ತಿಗಳು ಅವರು ಇವತ್ತು 20 ಜನ ಬರ್ತಾರೆ ಅಂತ ಹೇಳಿದ್ರೆ 10 ಜನ ಬರ್ತಾರೆ. ಎಲ್ಲರೂ ಕೂಡ ವಿಶೇಷ ದಿವಸಗಳೇ ಜಾಸ್ತಿ ಸಮಾರಂಭ ಇರುವಂಥದ್ದು. ನಿಮಗೆ ಈಗ ವಿಶೇಷವಾಗಿ ಈಗ ಆಟಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಕಾರ್ಯಕ್ರಮಗಳು ಬಹಳ ಕಡಿಮೆ. ಅವತ್ತು ಎಷ್ಟು ಜನ ಬೇಕಾದ್ರೆ ಸಿಗ್ತಾರೆ, ಆದರೆ ಏನು ಮಾಡೋದು, ಸಮಾರಂಭಗಳು ಕಡಿಮೆ ಇರೋದು. ಹಾಗಾಗಿ ಎಲ್ಲ ಸಮಾರಂಭಗಳು ಇರುವಂಥ ಆ ಶುಭ ಸಂದರ್ಭದಲ್ಲೇ 10 ಕಡೆ 5 ಕಡೆ ಸುಧಾರಣೆ ಮಾಡಬೇಕು ಅಂತ ಹೇಳಿ ಜವಾಬ್ದಾರಿ ಅನಿವಾರ್ಯತೆ ಇದೆ. ಹಾಗಾಗಿ ನೀವೆಲ್ಲರೂ ಎಲ್ಲೋ ಒಂದು ಕಡೆಗಳಲ್ಲಿ ಮನಸ್ಪೂರ್ವಕವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಅದರಲ್ಲಿ ಕೂಡ ಕ್ಯಾಟ್ರಿಂಗ್ನವ್ರದ್ದು ವಿಶೇಷವಾದ ಬಹಳ ದುಃಖ ಇದೆ. ಏನು ಅಂತ ಹೇಳಿದ್ರೆ, ಎಂಕುಲ್ಪೂರ ಅಸೋಸಿಯೇಷನ್ನ ಮೆಂಬರ್ ಆದ ವರ್ಷಕ್ಕೆ ತಿಂಗಳಿಗೆ 2,000 5,000 ಪಾಡ್ದು ಮೆಂಬರ್ಶಿಪ್ ಆದ ಆ ಕಷ್ಟ ನಷ್ಟ ಐತೊಟ್ಟಿಗೆ ಸರ್. ಕೆಲವು ಕಡೆ ಅಸೋಸಿಯೇಷನ್ ಮೆಂಬರ್ ಆವಂದೆ ಮತ್ತೇನು ಐತಟ್ಟಿಗೆ ಅಕ್ಕಲೊಂದು ಕ್ಯಾಟ್ರಿಂಗ್ ಮಾಡಿ ಬಂದು ಆರಾಮಡು ಉಳ್ಳೇರು ಅಂಚಾದ ಅಕ್ಕಲು ಜಾಸ್ತಿ ಆಗ್ಲಕ್ಕನೆ ನಂಗೆ ಬಿಟ್ಟು ದಯಪಂಡು ಅಕ್ಕಳಿಗೆ ಒಂದು ಪೂರ ಓವುಲ ಇಜ್ಜಿ ಓವು ಸರ್ವಿಸ್ ಟ್ಯಾಕ್ಸ್ ಇಜ್ಜಿ ಅವು ಇಜ್ಜಿ ಉಂದುಲ ಇಜ್ಜಿ ಓವುಲ ಇಜ್ಜಿ ಅಕ್ಕಳಿಗೆ ನಂಗೆ ಪೂರ ಉಂಡು ಅಣ್ಣ ನಂಗೆ ಲೈಸೆನ್ಸ್ ಉಂಡು ಅವು ಉಂಡು ಒಂದು ಪೂರ ಉಂಡು ಅಕ್ಕಳ ಅಂಚಾದ ಐಕ್ ಎಂಚ ಮಾನದಂಡ ಮಲ್ಬೋದು ಅಕ್ಕಲೆಲ್ಲ ನಮ್ಮ ವ್ಯವಸ್ಥೆ ಸೇರ್ಪಾವು ನೆಂಚ ಅಂದ ಪನ್ಪುನಂಚಿನ ಚಿಂತನೆ ನಿಕ್ಕಲು ಮಲ್ಪೋಡು ನಮ್ಮ ಕಡೆ ಸಹಕಾರ ಎಂಚ ಕೊಡೋಲಿ ಅಂದ ಅಕ್ಕಳ ನಂಚಿನ ಅಕ್ಕಲನ್ನು ಪೋದು ಎಂಕುಲು ಅಡ್ಡಪಾಡ ಎಂಕುಲು ಅಡ್ಡಪಾಡಿನ ನನಾತ್ ಇಶ್ಯೂ ಆಪುಂಡು ದಯಪಂಡ ಎಂಕುಲು ಅಡ್ಡಪಾಡಿನ ಅಕ್ಕಲಿನ ಬದುಕವನಂಚಿನ ಒಂದು ವರ್ಗ ಒಪ್ಪುಂಡು ಐಕಾದ ಅವು ರಾಜಕೀಯವಾದ ಓಡೋಡೆ ಪೋವು ಐಕಲ ನಮ್ಮ ಅಕ್ಕಲಿನ ಸೇರ್ಪಾವನಂಚಿನ ಬೇಲೆನ ಮಲ್ಪೋಡು ನಿಖಲನ ಜವಾಬ್ದಾರಿ ಹೊತ್ತಾರೆ ಸರಕಾರವಾದ ವ್ಯವಸ್ಥಿತವಾದ ನಮ್ಮ ಸಹಕಾರ ಕೊಡಲಿ ಅಂಡ ಒಂದು ಪೂರ ನಿಖಲ್ನ ಬಂಗ ದುಃಖ ಎಂಕ್ಲೆ ಗೊತ್ತುಂಡು ಒಂದನೇ ಯಶಸ್ವಿಯಾದ ನಮ್ಮ ಸೇರ್ದು ನಮ್ಮ ಪೂರೆಲ್ಲ ಜನಪ್ರತಿನಿಧಿಗಳು ಸೇರ್ದು ಅಕ್ಕಲು ಮುಕ್ಕಲು ಒಂದು ಏನು ಪನ್ನೊಂದೆ ಒಂದನೇ ಯಶಸ್ವಿಯಾದ ಪೂರ್ಣ ರೀತಿಯ ಸಹಕಾರ ಕೊಡ್ಪಣಂಚಿನ ಬೇಲನ್ನು ಮಲ್ಪುಗ ಬಕ ಒಂಜಿ ಎಂಗೆ ಪಂಡಿನ ನೆನಪುಂಡು ಕೆಲವು ಕಡೆ ಸಂದೀಪ್ ಇರ್ನೆಲ್ಲ ಶಶಿಧರ ಕಡೆ ಜವಾಬ್ದಾರಿ ಜಾಸ್ತಿ ಬರ್ಪುಂಡು ಹಾಲ್ದ ಬಾಡಿಗೆ ತೆತ್ತೊಂದಾಗ ಪೂರ ಬಾಡಿಗೆ ತೆತ್ತೊಂದು ಬೇರೆ ಸರ್ ಆಂಡ ಕಜಾವು ಎಂಟು ಅಲ್ಪ ಬೂದು ತೀದು ಪೋಯರ ಬುಡು ಪೂಜೆರು ಕಜಾವು ರಾತ್ರಿ 12 ಗಂಟೆ ಮತ್ತೊಂದು ಓಡಿ ಹೋಗ್ಬಂದು ಎಂಗ್ಲೇ ಗೊತ್ತಾ ಪೂಜಿ ಅಂಚ ನಮ್ಮ ಇಂಜಿನ ಕಲೆಕ್ಟ್ ಮಲ್ಪುವ ಗಾರ್ಬೇಜ್ ಟ್ಯಾಕ್ಸ್ ಕಲೆಕ್ಟ್ ಮಲ್ಪುವ ಆಂಡ ಎಂಗ್ಲು ಅಂದ್ ಇದು ಈ ಸಲದ ಕೌನ್ಸಿಲ್ಡ್ ಮುರಣಿಪ್ಪ ಪಾಡ್ದಂಡು ಪ್ರೇಮಾನಂದ್ ಶೆಟ್ಟಲ ಐಕ್ ಮೇರಾದ ವಿಶೇಷವಾದ ನಮ್ಮ ಪೂರ ಐಟ್ ಅಕ್ಕಲು ಮುಕ್ಕಲು ಪಣದತ್ತು ಅವು ಅದಿಪ ಕಾರ್ಪೊರೇಟರ್ನಕ್ಕಲ್ಲ ಸೇರಿದು ಅವೇನು ಅವಿರೋಧವಾದ ಆಯ್ಕೆ ಮಲ್ಪನಂಚಿನ ಬೇಲೆನ ಮಲ್ಪುವ ಅಂಚೆ ಅದು ಶಶಿಧರ ಹೆಗ್ಡೆ ಇದಕ್ಕೆ ಜವಾಬ್ದಾರಿ ಉಂಟು ಅವಿರೋಧ ಒಂದು ಪಂತೆ ಎಲ್ಲ ಪಾತ್ರೆಂದಿಲ್ಲ ಉಪ್ಪೋಡು ಅಂದು ಪಣದು ವಿಶೇಷ ಒಂದು ಅಂಚ ಒಂದೇನು ಪೂರ ನಮ್ಮ ಸೇರಿದ ಮಲ್ಪುಗ ಅಂಚೆ ಅದು 2 ದಿನ ತುಲೈ ಗುರುವಾರ ಶುಕ್ರವಾರ ಈ 2 ದಿನ ತುಲೈ ಎಂಗ್ಲು ಪೂರೆಲ್ಲ ಸೇರಿದು ಪದಾಧಿಕಾರಿಗಳ ಒಂದು ಮೀಟಿಂಗ್ ಮೇಯರ್ ಒಟ್ಟಿಗೆ ಐಟ್ ಮಾಜಿ ಮೇಯರ್ ಶಶಿಧರ ಕುಲ್ಲಾದು ಪೂರ ಒಟ್ಟಾದ ನಮ್ಮ ಕ್ಯಾಟ್ರಿಂಗ್ ನಕಲ್ನ ಬಂಗ ಇಂಜಿನ ಉಂಡು ಅವೇನು ವಿಶೇಷವಾದ ನಮ್ಮ ಮನವರಿಕೆ ಮಲ್ತೊಂದು ಅವೇನು ಸರಿ ಮಲ್ಪನ ಕಮಿಷನರ್ ಉಪ್ಪು ಪೊಲೀಸ್ ಇಲಾಖೆ ಬೋರ್ಡು ನಕಲೆ ಬೋರ್ಡು ಬೇತೆ ಹೋಂಡಲ ಇಲಾಖೆ ಇತ್ತು ನಕಲೆಲ್ಲ ಸೇರ್ಪಾದು ಪೂರ ಆಪುಂಡ ಅಂದ ಪಂಡ ಎಂಕ್ ವಿಶ್ವಾಸ ನೂದೆಕ್ನದು ಪಂಡ್ರಾಬಿ ಮೆಜಾರಿಟಿ ಆಫ್ ದ ಪರ್ಸೆಂಟೇಜ್ ಎಂಕುಲು ನಿಖಲ ಬೇಡಿಕೆಯನ್ನು ಈಡೇರಿಸಂಚಿನ ಪ್ರಾಮಾಣಿಕ ಪ್ರಯತ್ನ ಈ 2 ದಿನದ ಮೀಟಿಂಗ್ ಮಲ್ತದೆ ಅದಕ್ಕೊಂದು ವಿಶೇಷವಾದ ಹಂತಡು ಎಂಕುಲ ಒಂದು ಮಲ್ಪು ಅಂದ ಪಣೊಂದು ಈ ಸಂದರ್ಭಡು ರಾಜಣ್ಣ ಪಣ್ಣಿನೆ ಇಡಣೆಯಾನ ಈತ ಪೊರ್ತು ಬೆಂಗಳೂರು ಪೋತು ಅಣ್ಣದ ರಾಜಣ್ಣನ ಮಿತ್ತು ವಿಶೇಷವಾದ ಪ್ರೀತಿದಿದ್ದು ಕ್ಯಾಟ್ರಿಂಗ್ ಸಂಘದ ಪೂರ ಪದಾಧಿಕಾರಿಗಳ ಮಿತ್ತು ಪ್ರೀತಿದಿದ್ದ ಕಾರ್ಯಕ್ರಮಕ್ಕೆ ಭಾಗವಹಿಸೊಂದೆ ನಿಖಲೆ ಪೂರೆಗಳ ಎಡ್ಡೆ ಅವಡು ಆಜಾದಿ ಕಾ ಅಮೃತ್ ಮಹೋತ್ಸವ ನನಾತ್ ಎಡ್ಡ ರೀತಿಯ ಕಾರ್ಯಕ್ರಮ ಆವಡ ಅಂದ ಪಣೊಂದು ನಿಖಲೆ ಪೂರೆಗಳ ಕೆಲವೊಂಜಿ 13 ತಾರೀಕಿಗೆ ಕುದ್ಮೂಲ್ ರಂಗರಾವ್ ಪುರಭವನ ಟೌನ್ ಹಾಲ್ ಅಂಬೇಡ್ಕರ್ನ ಪ್ರತಿಮೆಗೆ ಒಂಜಿ ಹಾರಾರ್ಪಣೆ ಮಲ್ತದ ಒಂಜಿ ಬೃಹತ್ ಮೆರವಣಿಗೆ ಜಾಥಾ ಉಂಡು ಐಕ್ಲೆಗಳ ನಿಕ್ಲೆ ಪೂರೆಗಳ ಕಾಂಡೆ ವರ್ಮ ಗಂಟೆಗೆ 13 ತಾರೀಕು ಶನಿವಾರ
ನಿಖಲು ಪೂರೆಲ್ಲ ವಿಶೇಷವಾದ ಕಾರ್ಯಕ್ರಮ ಬಲೆ 14 ತಾರೀಕು ಕಾರಣ ವರ್ಮ ಗಂಟೆಗೆ ಬಿಕರ್ನ ಕಟ್ಟೆಡು ಆ ಇತಿಹಾಸ ಆಯ್ನಂಚಿನ ಇತಿಹಾಸದ ಬಗ್ಗೆ ಒಂಜಿ ಆತ್ಮಾವಲೋಕನ ಅವಳು ಐತ ಬಗ್ಗೆ ಮೆಲುಕು ಪಾಡೋಡು ಅಂದ ಪನ್ಪನಂಚಿನ ವಿಶೇಷವಾದ ಒಂಜಿ ಕಾರ್ಯಕ್ರಮ ಆಯ್ತಾರ 14 ತಾರೀಕಿಗೆ ಕಾಂಡೆ ವರ್ಮ ಗಂಟೆಗೆ ವಿಕರಣ ಕಟ್ಟೆಟುಂಡು ಐಕ್ಲ ನಿಕ್ಲು ಪುರ ಬಲೆ ಅಂದು ಏನು ವಿಶೇಷವಾದ ನಿಕ್ಲಿಗೆ ಆಮಂತ್ರಣ ಕೊಡ್ದು ಸ್ವತಂತ್ರದ ಈ ಅಮೃತ ಮಹೋತ್ಸವ ಇಂಕು ಪೂರ ಸೇರಿದ ಎಡ್ಡೆ ರೀತಿಯ ಆಚರಣೆ ಮಾಡ್ತದ್ದು ನನ್ನ ದುಮ್ಮದ ದಿನಟ್ಲ ಬಾರಿ ಎಡ್ಡೆ ರೀತಿಯ ಜೀವನ ಶಾಂತಿಯುತವಾದ ಮಲ್ಪನಂಚಿನ ಅವಕಾಶ ಮಲ್ಪುಗ ಅನ್ನಪನೊಂದು ಪೂರೈಗಳ ಶುಭಾಶಯ ಧನ್ಯವಾದ. ನಿಮ್ಮ ಬೆಂಬಲಕ್ಕಿದ್ದೆಂಬ ವೇದವಾಕ್ಯವನ್ನ ವೇದವ್ಯಾಸರು ಕೊಟ್ಟಿದ್ದಾರೆ. ಧನ್ಯವಾದಗಳು. ಕಲಾಕಾರ ಸಂಘದ ಅಧ್ಯಕ್ಷರಾದ ಕ್ಲೆವರ್ ಡಿಸೋಜರ್ ಅವರಿದ್ದಾರೆ, ಕಾರ್ಯದರ್ಶಿಯವರಾದ ನಿಶಿತ್ ಪೂಜಾರಿ ಅವರಿದ್ದಾರೆ, ಶರತ್ ಪ್ರಸನ್ನರವರು, ಜೀವನ್ ರವರು, ಪ್ರೀತಮ್ ರೈ ಅವರು, ಆಸಿಫ್ ರವರು, ಮಂಜುರವರು, ಸಂತೋಷ್ ರವರು, ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಕಿರು ಪರಿಚಯ. ವಿದ್ಯಾರ್ಥಿ ಜೀವನದಲ್ಲಿ ನಾಯಕತ್ವ ಗುಣವನ್ನು ಬೆಳೆಸಿಕೊಂಡು ಬಂದವರು. ಎಸ್ಡಿಎಂ ಕಾಲೇಜಿನಲ್ಲಿ ಭಾರತೀಯ ವಿದ್ಯಾರ್ಥಿ ಸಂಘದ ಸಂಚಾಲಕರು. ಹಲವು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯ ಪದಾಧಿಕಾರಿಯಾಗಿ ಸೇವೆ. ರೋಟರಿ ಸೇವಾ ಸಂಸ್ಥೆಯಲ್ಲಿ 2013-14ನೇ ಸಾಲಿನಲ್ಲಿ ಮಂಗಳೂರು ಸೆಂಟ್ರಲ್ ಕ್ಲಬ್ಬಿನ ಅಧ್ಯಕ್ಷರಾಗಿ ಸೇವೆ. ರೋಟರಿ ಡಿಸ್ಟ್ರಿಕ್ಟ್ 31-80ರಲ್ಲಿ ಪಬ್ಲಿಕ್ ಇಮೇಜ್ ಅಂಡ್ ಪಬ್ಲಿಕ್ ರಿಲೇಷನ್ ವೈಸ್ ಚೇರ್ಮನ್, ಡಿಸ್ಟ್ರಿಕ್ಟ್ ಕಲ್ಚರಲ್ ಚೇರ್ಮನ್, ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಸೆಕ್ರೆಟರಿ, ಸ್ವಚ್ಛ ಭಾರತ್ನ ಡಿಸ್ಟ್ರಿಕ್ಟ್ ಚೇರ್ಮನ್. 38 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು 2012ನೇ ಇಸವಿಯಲ್ಲಿ ಕರ್ನಾಟಕದ ಬಿಜೆಪಿ ರಾಜ್ಯ ಪರಿಷತ್ ಸದಸ್ಯರಾಗಿ ನೇಮಕ. ಬಿಜೆಪಿಯ ಜಿಲ್ಲಾ ವಕ್ತಾರರಾಗಿ ಸೇವೆ. ಮೇತಾಯನ ಅಸೋಸಿಯೇಷನ್ನ ಕರ್ನಾಟಕದ ಅಧ್ಯಕ್ಷರಾಗಿ ಸೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಹೋಟೆಲ್ ಮಾಲಕರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಅನುಭವ. ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟಿನ ಸಂಘಟನಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕ್ಯಾಟರಿಂಗ್ ಅಸೋಸಿಯೇಷನ್ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಅನುಭವಿ. ಕಾಸ್ಮೋಪಾಲಿಟನ್ ಕ್ಲಬ್ನ ಮಂಗಳೂರಿನ ಉಪಾಧ್ಯಕ್ಷರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಡಿಸ್ಟ್ರಿಕ್ಟ್ ಬಾರ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ನ ಕನ್ವೀನರ್ ಆಗಿ ಸೇವೆ ಸಲ್ಲಿಸಿದ ಅನುಭವ ಇವರಿಗಿದೆ. ಕೋಟೆದ ಬಬ್ಬುಸ್ವಾಮಿ ದೈವಸ್ಥಾನದ ಉರ್ವ ಸ್ಟೋರ್ನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಇವರು ಪ್ರಸ್ತುತ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದು ಶ್ರೀಯುತ ರಾಜಗೋಪಾಲ್ ರೈ ಇವರ ಒಂದು ಪರಿಚಯ. ಅದೇ ರೀತಿ ಕಾರ್ಯದರ್ಶಿಯಾಗಿ ಶ್ರೀಯುತ ಜೋಸಿ ವಾಲ್ಟರ್ ಸಿಕ್ವೇರಾ ಇವರು ಸೆಸರಿ ಕ್ಯಾಟರಿಂಗ್ನ ಪಾಲುದಾರರು. ಕುಲಶೇಖರ ಚರ್ಚಿನ ಪಾಲನಾ ಸಮಿತಿಯ ಸದಸ್ಯರು, ವಾರ್ಡಿನ ಗುರಿಕಾರರು ಹಾಗೂ ಕುಲಶೇಖರ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಸಂಘಟನಾ ಚತುರರಾದಂಥ ಶ್ರೀಯುತ ಜೋಸಿ ವಾಲ್ಟರ್ ಸಿಕ್ವೇರರವರು. ಶ್ರೀಯುತ ರಾಜಗೋಪಾಲ್ ರೈ ಅವರು ಭಗವ ಕ್ಯಾಟರರ್ಸ್ನ ಮಾಲಕರಾಗಿದ್ದಾರೆ. ಅದೇ ರೀತಿ ಕೋಶಾಧಿಕಾರಿಯವರಾದಂಥ ಲಯನ್ ರಾಜೇಶ್ ಶೆಟ್ಟಿಯವರು ಶಬರಿ ಕ್ಯಾಟರಿಂಗ್ನ ಮಾಲಕರಾಗಿ ಪಂಪೆಲ್ಲ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ 1 ವರ್ಷದ ಅವಧಿಯಲ್ಲಿ ನಿರೀಕ್ಷೆಗೂ ಮೀರಿದ ಕೆಲಸ ಕಾರ್ಯಗಳನ್ನು ಮಾಡಿ ಪಡೆದಂಥ ಅನುಭವಿ. ಅದರ ಜೊತೆ ಉಪಾಧ್ಯಕ್ಷರಾಗಿ ಗೋಕುಲ್ ಕ್ಯಾಟರರ್ಸ್ನ ಶ್ರೀ ಗೋಕುಲ್ ಕದ್ರಿ, ದೇವಿ ಕ್ಯಾಟರರ್ಸ್ನ ಶ್ರೀಯುತ ರಾಜೇಶ್ ಕುಂಚಾಡಿ, ಜೊತೆ ಕಾರ್ಯದರ್ಶಿಯಾಗಿ ಸೌಮ್ಯ ಕ್ಯಾಟರರ್ಸ್ನ ದೇವದಾಸ್ ಪೂಜಾರಿಯವರು, ಗೌರವಾಧ್ಯಕ್ಷರಾಗಿ ಕಾಮತ್ ಕ್ಯಾಟರರ್ಸ್ನ ಸುಧಾಕರ್ ಕಾಮತ್ ರವರು ಹಾಗೂ ಎಂಎಎಸ್ನ ಇಕ್ಬಾಲ್ ರವರು, ಫ್ಯಾಮಿಲಿ ಕ್ಯಾಟರರ್ಸ್ನ ವೆವೆಲ್ ಫೆಲಿಕ್ಸ್ ಲಸೋದರವರು. ಸ್ಥಾಪಕ ಸದಸ್ಯರು ಸಲಹೆಗಾರರಾಗಿ ಎಸ್ಆರ್ ಕ್ಯಾಟರರ್ಸ್ನ ವಿಜಯ್ ಕುಮಾರ್ ರವರು, ಅಂಚನ್ ಕ್ಯಾಟರರ್ಸ್ನ ಪ್ರಸಾದ್ ಅಂಚನ್ ರವರು, ಐಡಲ್ ಕ್ಯಾಟರರ್ಸ್ನ ಯಶವಂತ್ ಪೂಜಾರಿ ಅವರು ಹಾಗೂ ಶ್ರೀದೇವಿ ಕ್ಯಾಟರರ್ಸ್ನ ಬಾಲಕೃಷ್ಣ ಪಚ್ಚನಾಡಿಯವರು. ನಿಕಟಪೂರ್ವ ಅಧ್ಯಕ್ಷರಾಗಿ ಸಂತೋಷ್ ಡಿ ಸುವರ್ಣ ಸಂಪರ್ಕ ಕ್ಯಾಟರರ್ನವರು ಹಾಗೂ ಗೌರವ ಸದಸ್ಯರಾಗಿ ನೈಸ್ ಕ್ಯಾಟರರ್ನ ದೀಪಕ್ ಕೋಟ್ಯಾನ್ ರವರು, ಡಿವೈನ್ ಕ್ಯಾಟರರ್ಸ್ನ ಅವಿಲ್ ರೊನಾಲ್ಡ್ ರೆಗೋರ್ ಅವರು, ಅಮನ್ ಕ್ಯಾಟರರ್ಸ್ನ ಅಬ್ದುಲ್ ರಶೀದ್ ರವರು, ಹರ್ಷಿತಾ ಕ್ಯಾಟರ್ನ ಹರೀಶ್ ಶೆಟ್ಟಿ ಅವರು, ಸಾಯಿ ಕ್ಯಾಟರರ್ಸ್ನ ಜಯಶೆಟ್ಟಿ ಅವರು, ಸಿಕ್ವೇರ ಕ್ಯಾಟರ್ನ ಅಂಟೋನಿ ಸಿಕ್ವೇರರ್ ಅವರು, ಟ್ವಿನ್ ಕ್ಯಾಟರರ್ನ ಸಂತೋಷ್ ಮಿನೇಜಸ್ ರವರು ಹಾಗೂ ಕ್ಯಾಟರಿಂಗ್ ಮಾಲಕರಾದಂಥ ಪ್ರವೀಣ್ ಫೆರ್ನಾಂಡಿಸ್ ರವರು, ರಂಗೋಲಿ ಕ್ಯಾಟರರ್ಸ್ನ ಹರೀಶ್ ರಂಗೋಲಿ ಅವರು, ಸುವರ್ಣ ಕ್ಯಾಟರರ್ಸ್ನ ನಾರಾಯಣ ಸುವರ್ಣರವರು ಹಾಗೂ ಸಂಘಟನಾ ಕಾರ್ಯದರ್ಶಿಯಾಗಿ ಸಿಟಿ ಕ್ಯಾಟರರ್ಸ್ನ ವಿಜಯ್ ಕುಮಾರ್ ಸರೋತ್ಕಲ್ ರವರು, ಜೆಕೆ ಕ್ಯಾಟರರ್ಸ್ನ ರಾಜೇಶ್ ಜೆಕೆ ಅವರು ಹಾಗೂ ವಿಶೇಷ ಆಹ್ವಾನಿತರಾಗಿ ಶೇಡ್ ಕ್ಯಾಟರರ್ಸ್ನ ಅನೀಸ್ ಶೇಖ್ ಮೊಹಮ್ಮದ್ ರವರು ಹಾಗೂ ವಿಶ್ವಾಸ್ ಕ್ಯಾಟರರ್ನ ಶ್ರೀ ಸತೀಶ್ ಬೋಳರ್ ರವರು. ಇವರೆಲ್ಲರ ಪದಗ್ರಹಣ ಸಮಾರಂಭ ಈಗ ಅತಿಥಿ ಗಣ್ಯರ ಸಮಕ್ಷಮದಲ್ಲಿ ನಡೀತಾ ಇದೆ.
2022ರ ಸಾಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕ್ಯಾಟರಿಂಗ್ ಮಾಲಕರ ಸಂಘದ ಅಧ್ಯಕ್ಷರಾಗಿ ಆ ಒಂದು ಪದವಿಯನ್ನು ಸ್ವೀಕರಿಸಿ ಕಾಯ ವಾಚ ಮನಸ್ಸ ತ್ರಿಕರಣಪೂರ್ವಕವಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿದಂತಹ ಅಧ್ಯಕ್ಷರಾದಂತಹ ಸಂಪರ್ಕ ಕ್ಯಾಟರರ್ಸ್ನ ಮಾಲಕರು ಸಂತೋಷ್ ಡಿ ಡಿಸೋಜ ಇವರಿಗೆ ವೇದಿಕೆಯಲ್ಲಿ ಗೌರವಾರ್ಪಣೆ. ನಿಮ್ಮ ಸೇವೆಯನ್ನ ಸದಾ ನಮ್ಮ ಸಂಘಟನೆ ಸ್ಮರಿಸ್ತಾ ಇದೆ. ಇನ್ನು ಮುಂದೆ ಕೂಡ ನಿಮ್ಮ ಸಹಕಾರ ಸದಾ ಇರಲಿ ಎಂಬ ಆಶಯದೊಂದಿಗೆ ವೇದಿಕೆಯಲ್ಲಿ ಎಲ್ಲ ಗಣ್ಯಾತಿ ಗಣ್ಯರು ಅವರನ್ನ ಗೌರವಿಸ್ತಾ ಇದ್ದಾರೆ. ಮಾಲಕರ ಸಂಘ ಇದರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೇಟರಿಂಗ್ ಮಾಲಕರ ಸಂಘದ ಅಧ್ಯಕ್ಷರಾದಂಥ ಸಂತೋಷ್ ಡಿಸೋಜರ್ ಅವರೇ, ಈ ಸಮಾರಂಭದಲ್ಲಿ ಈ ಅಸೋಸಿಯೇಷನ್ನ ಪದಾಧಿಕಾರಿಗಳ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ ಅನೇಕ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿದಂಥ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ವೇದವ್ಯಾಸ್ ಕಾಮತ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನನ್ನ ಹಳೆಯ ಮಿತ್ರರು ಸದಾನಂದ ಶೆಟ್ಟರು ಹೇಳಿದರು ಎಲ್ಲದರಲ್ಲಿ ಅವರಿದ್ದಾರೆ ಅಂತ. ಯಾವುದು ಅಂತ ಹೇಳಲಿಲ್ಲ ಅವರು. ನನಗೆ ಎಲ್ಲದರಲ್ಲಿ ನನಗೆ ಮಾತ್ರ ಗೊತ್ತಿದೆ ಎಲ್ಲ ಯಾವುದು ಅಂತ. ರೋಟರಿ ಗವರ್ನರ್ ಆಗಿರ್ತಕ್ಕಂಥ ಪ್ರಕಾಶ್ ಕಾರಂತ್ರವರೇ, ಸಂದೀಪ್ ಗರೋಡಿ ಅವರೇ ಈ ಭಾಗದ ಕಾರ್ಪೊರೇಟರ್ ಅವರು, ಅಬ್ದುಲ್ ಕರೀಂ ಅವರೇ, ಸುಧಾಕರ್ ಕಾಮತ್ರವರೇ ನಮ್ಮೆಲ್ಲರ ಸುಧಾರಿಕೆ ಮಾಡತಕ್ಕಂಥವರು, MS ಇಕ್ಬಾಲ್ ಅವರೇ, ವೆಲ್ಕಮ್ ಫೆಲಿಕ್ಸ್ ಲಸ್ರಾದ್ ಅವರೇ, ಅದಕ್ಕಿಂತಲೂ ಜಾಸ್ತಿಯಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನನಗೆ ಅತ್ಯಂತ ಹೆಚ್ಚು ಪ್ರೀತಿಯ ರಾಜಗೋಪಾಲ್ ರೈಗಳೇ, ತಾವು ಅಧ್ಯಕ್ಷತೆ ವಹಿಸ್ತೀರಿ ಅಂದ ಕೂಡಲೇ ವೇದವ್ಯಾಸ್ ಕಾಮತ್ಗೂ ನನಗೇನು ವ್ಯತ್ಯಾಸ ಇಲ್ಲ. ಅವರು ಬೆಂಗಳೂರು ಹೋಗಬೇಕಾದವರು ಸಹಜವಾಗಿ, ನಾನು ಮಂಗಳೂರಲ್ಲಿ ಇರಬೇಕಾದವ. ನಾನು ಇರಬೇಕಾದವನಲ್ಲಿ ಕೂಡ ನಾನು ಸಮಯ ಮಾಡ್ಕೊಂಡು ಬಂದೆ, ಅವರು ಬೆಂಗಳೂರು ಹೋಗಬೇಕಾದ ಸಮಯ ಮಾಡಿಕೊಂಡು ಬಂದರು. ಅಂದರೆ ಇಬ್ಬರಿಗೂ ನೀವು ಪ್ರೀತಿ, ಅವರಿಗೆ ಅವರ ಪಾರ್ಟಿ ಅಂತ ಇದೆ, ನನಗೆ ನೀವು ಪಾರ್ಟಿ ಅಲ್ಲದಿದ್ದರೂ ನನ್ನ ಪಾರ್ಟಿ ಬಗ್ಗೆ ನನ್ನ ಬಗ್ಗೆ ಗೌರವ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಗೌರವ ಇನ್ನೂ ಕಂಟಿನ್ಯೂ ಆಗಲಿ ಅಂತ ನಾನು ಆಶೆ ಪಡ್ತೇನೆ. ವ್ಯಕ್ತಿಗೆ ಬೇಕಾಗಿದ್ದು ಸನ್ಮಾನ್ಯ ಜಸ್ಟಿಸ್ ಸಿಕ್ವೇರ್ ಅವರೇ, ರಾಜೇಶ್ ಶೆಟ್ರೆ ಮತ್ತು ರಾಜೇಶ್ ಅವರೇ, ವಿಜಯಕುಮಾರ್ ಅವರೇ, ವೇದಿಕೆ ಮುಂದೆ ಇರುವಂಥ ಎಲ್ಲ ಅತಿಥಿ ಗಣ್ಯರೇ, ನಾಯಕರುಗಳೇ, ಬಂಧುಗಳೇ, ನನಗೆ ಕೇಟ್ರಿಂಗ್ ಅವರ ಬಗ್ಗೆ ಏನು ಹೆಚ್ಚು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸದಾನಂದ ಶೆಟ್ಟರು ಅದರ ಏನು ಲಿಜೆಂಡ್ ಪಿತಾಮಹ ಅವರೇ ಹೇಳಿದ ಮೇಲೆ ಐದು ಕಷ್ಟಲ ಉಂಡು ಸುಖಲ ಉಂಡು ರಡ್ಲ ಉಂಡು ಹಾಲು ಏರ್ಲಾತಿದ್ದೀರಿ ಪೂರ ಮಲ್ಲಗುಲೆ ಆತೀರಿ ಅಂತ ಹೇಳಿದ ಮೇಲೆ ನಾನೇನಾದ್ರು ಹೇಳಿದರೆ ನೀವೆಲ್ಲರೂ ಚಿಕ್ಕ ಆಗ್ತೀರಿ. ಆಗೋದೇ ಇಲ್ಲ, ಆಗೋದು ಬೇಡ, ಎಲ್ಲರೂ ನೀವು ದೊಡ್ಡದಾಗಬೇಕು ಅಂತ ನಾನು ಆಸೆ ಪಡ್ತೇನೆ. ಮತ್ತು ನನಗೆ ಇವತ್ತು ಗೊತ್ತಾಯಿತು ವೇದವ್ಯಾಸ್ ಕಾಮತ್ತು ಬಿಗಿನಿಂಗ್ ಮಾಡಿದ್ದು ಕೇಟ್ರಿಂಗಲ್ಲಿ ಅಂತ. ಮತ್ತು ಅದರಲ್ಲಿ ಅವನು ಅನುಭವಿಸಿದ ಕಷ್ಟವೂ ನನಗೆ ಗೊತ್ತಾಯಿತು. ಯಾರು ಕಷ್ಟ ಅನುಭವಿಸ್ತಾನೆ ಅವನು ನಾಯಕನಾಗ್ತಾನೆ, ಯಾರು ಜನರ ಬೈಗಳು ತಿಂತಾನೆ ಅವನು ನಾಯಕನಾಗ್ತಾನೆ, ಯಾರು ಜನರ ಸಮಸ್ಯೆಗಳನ್ನು ತಿಳಿತಾನೆ ಅವನು ನಾಯಕನಾಗ್ತಾನೆ. ಹಾಗಾಗಿ ನಾಯಕರಾಗಬೇಕಾದ್ರೆ ನಿಜವಾದ ನಾಯಕರು ಸಮಾಜದಲ್ಲಿ ಬೆಳೆದು ಬಂದವರು. ಅದು ಕೇಟ್ರಿಂಗು, ಕಷ್ಟ, ಜನರ ಬೈಗಳು, ಜನರ ನೋವುಗಳು ಎಲ್ಲ ತಿಳಿದವನೇ ಸಮಾಜದಲ್ಲಿ ನಾಯಕನಾಗ್ತಾನೆ ಮತ್ತು ಅವನು ಎಲ್ಲರಿಗಿಂತಲೂ ಬೆಸ್ಟ್ ಲೀಡರ್ ಆಗಿ ಬೆಳೀತಾನೆ. ಹಾಗಾಗಿ ನಾನು ಕೇಟ್ರಿಂಗ್ ಅವರನ್ನು ನೋಡಿದ ಕೂಡಲೇ ನನಗೆ ಭಾಳ ಸಂತೋಷ. ಯಾಕೆಂದರೆ ಒಮ್ಮೆ ಕಷ್ಟ ತಿಂದೆ ಅಂತ ಇನ್ನೊಬ್ಬರಿಗೆ ಬರೆಯೋದಿಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತಿರ್ತದೆ ಎಂಗಳಿಗೆ ಒಂದೇ ತಾಜಿ ಅಂತ. ಕಷ್ಟ ಇದೆ, ಜನರ ಸೇವೆ ಮಾಡಬೇಕು, ಇದು ಒಂದು ಥರದ ಸೇವೆ ಅಂತಲೇ ಭಾವಿಸ್ಕೊಳ್ಬೇಕು. ಇದೆ ಕೇಟ್ರಿಂಗ್ ಸರ್ವಿಸಸ್ ಅಂತ ಹೇಳೋದು ನಾವು. ಕೇಟ್ರಿಂಗ್ ಇಸ್ ಎ ಸರ್ವಿಸ್, ಇಟ್ಸ್ ನಾಟ್ ಎ ಇಂಡಸ್ಟ್ರಿ ಎಟ್ ಆಲ್. ಇದು ಯಾರೂ ನೀವು ಕೈಗಾರಿಕೆ ಅಂತ ಭಾವಿಸ್ಲಿಕ್ಕೆ ಕೂಡದು. ನಾನು ಸರ್ಕಾರದಲ್ಲಿ ವಿಧಾನ ಪರಿಷತ್ನಲ್ಲಿದ್ದಾಗ ಈ ಹಾಸ್ಟೆಲ್ಗಳಿಗೆಲ್ಲ ಊಟ ಕೊಡುವವರ ಬಗ್ಗೆ ಒಮ್ಮೆ ಟ್ಯಾಕ್ಸ್ ಹಾಕಬೇಕಂತ ಬಂತು, ತಮ್ಮ ನೆನಪಿದೆಯಾ? ಆ ಟ್ಯಾಕ್ಸ್ ಹಾಕಿ GST ಹಾಕಬೇಕು, CST ಹಾಕಬೇಕು ಅಂತ ಬಂತು. ಐ ಅಪೋಸ್ಡ್ ಇಟ್. ದಿಸ್ ಇಸ್ ಎ ಸರ್ವಿಸ್. ಅವರಿಗೆ ನೀವು GST CST ಕಟ್ಟಿ ಅಂದರೆ 20 ಲಕ್ಷಕ್ಕೆ ಮೇಲೆ ಇದ್ರೆ GST ಕಟ್ಟು, CST ಕಟ್ಟು, ಟಿನ್ ನಂಬರ್ ಮಾಡು. ನೋ, ಇಟ್ಸ್ ನಾಟ್ ಪಾಸಿಬಲ್. ಅವರು ಮಾಡುವಂಥದ್ದು ಸರ್ವಿಸ್, ಊಟ ತಯಾರು ಮಾಡಿ ಕೊಡುವಂಥದ್ದು. ತಯಾರು ಮಾಡುವ ಎಲ್ಲ ಪದಾರ್ಥಗಳನ್ನು GST CST ಕಟ್ಟಿದ್ದನ್ನೇ ತರೋದು.
ಡೋಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲವೂ GST CST ಇಂದಲೇ ಬೈ ಮಾಡಿ ತರುವಂತಹದ್ದು. ಅಂಡ್ ಅವರು ಉತ್ತಮವಾದಂಥ ಪ್ರಾಡಕ್ಟ್ ಅನ್ನ ತಯಾರು ಮಾಡಿ ಜನರಿಗೆ ಹಸಿವು ನೀಗಿಸ್ಲಿಕ್ಕೆ ಕೊಡುವಂಥವರು. ಸೊ ಹಸಿವು ನೀಗಿಸುವಂತಹ ಸಂಘದ ಅಧ್ಯಕ್ಷರು ರಾಜಗೋಪಾಲ್ ರೈಗಳೇ. ಇಟ್ಸ್ ನಾಟ್ ಈಸಿ. ನೀವು ಮೂಡ ಚೇರ್ಮನ್ ಅವರೆಲ್ಲ ನಾಳೆ ನಿಮಗೆ ಸ್ಟೇಟ್ ಚೇರ್ಮನ್ ಮಾಡ್ತಾರೆ ಅಂತೆಲ್ಲ ಹೇಳ್ಬೋದು. ಆ ಚೇರ್ಮನ್ಗಿಂತಲೂ ಈ ಚೇರ್ಮನ್ಶಿಪ್ ಉಂಟಲ್ಲ, ದಿಸ್ ಇಸ್ ದ ಗ್ರೇಟೆಸ್ಟ್ ಒನ್ ಅಂಡ್ ದ ಬೆಸ್ಟ್ ಒನ್. ಇದರಲ್ಲಿ ಯಾವ ತೊಂದರೆಯೂ ಇಲ್ಲ ನಿಮಗೆ. ಹೌದು, ಇದರಿಂದ ನಿಮ್ಮ ವ್ಯಕ್ತಿತ್ವ ಜಾಸ್ತಿ ಆಗ್ತದೆ ಹೊರತು ಯು ವಿಲ್ ನಾಟ್ ಲೋವರಿಂಗ್ ಡೌನ್ ಯುವರ್ ಸೆಲ್ಫ್. ಹಾಗಾಗಿ ಇವತ್ತು ನಿಮಗೆ ನಿಜವಾದಂಥ ಒಳ್ಳೆಯ ಅವಕಾಶ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವರು ಹೇಳಿದ್ದಾರೆ ಮಾಡ್ಬೋದು ಅಂತ, ಮಾಡೋ ಸಾಧ್ಯತೆ ಇದೆ. ನೀವು ಮೂಡ ಚೇರ್ಮನ್ ಆಗಬೇಕು ಅಂತ ನಂದು ಆಸೆ ಇದೆ. ನಗರದ ಒಂದು ಸೌಂದರ್ಯೀಕರಣ, ನಗರದ ಬೆಳವಣಿಗೆ ಬಗ್ಗೆ ನಿಮ್ಗೆ ಗೊತ್ತಿದೆ. ವೇದವಾಸ್ ಕಾಮತ್ ಮನಸ್ಸು ಮಾಡಿದರೆ ಅದು ಆಗ್ತದೆ. ಬಟ್ ಈಗ ಖಾಲಿ ಇದೆ, ಮಾಡ್ಬೋದು. ಮಾಡದಿದ್ರೆ ನನ್ನ ಜೊತೆ ಇದ್ರೆ ಮತ್ತೆ ನಾನು ಮಾಡ್ತೇನೆ, ನಮ್ಮ ಸರ್ಕಾರ. ಇದು ನಾನು ಫಾರ್ ಎ ಲೈಟರ್ ಸೆನ್ಸ್ ಹೇಳಿದ್ದು. ಆದರೆ ವೇದವಾಸ್ ಕಾಮತ್ ಮಾಡುವುದಿಲ್ಲ ಅಂತ, ವೇದವಾಸ್ ಕಾಮತ್ಗೆ ಅವರದೇ ಆದ ಸಮಸ್ಯೆ ಇರಬಹುದು. ಬಟ್ ಐ ಆಮ್ ಟೆಲಿಂಗ್ ಎ ಬೆಸ್ಟ್ ಮ್ಯಾನ್ ಶುಡ್ ಗೋ ಟು ಎ ಬೆಸ್ಟ್ ಪೋಸ್ಟ್. ಒಳ್ಳೆ ವ್ಯಕ್ತಿ ಒಳ್ಳೆ ಸ್ಥಾನಕ್ಕೆ ಹೋದರೆ ಅದು ರಾಜಕಾರಣಗಿಂತಲೂ ಎಬೋ ಆಗ್ತದೆ. ನಾನು ಸದಾನ್ ಶೆಟ್ರು ಹೋಗಿ ಆಯಿತು. ಸದಾನ್ ಶೆಟ್ರಿಗೆ ಒಂದು ಮಾತು ಹೇಳಿದೆ. ಅವ್ರು ಜನತಾ ದಳದಲ್ಲಿ ಓಟಿ ನಿಲ್ಲಿಕ್ಕೆ ಅಂತ ಎಲ್ಲ ತಯಾರು ಮಾಡ್ತಾ ಇದ್ರು. ಅಲ್ಲಿ ಇಲ್ಲಿ ಹೋಗುವಾಗ ಭಾಷಣ ಮಾಡ್ತಾ ಇದ್ದಾರೆ ಮಾರ್ಗದ ಬದಿಯಲ್ಲಿ. ದಾದ ಒಂದು ಕೇಂಡೆ ಹತ್ತು ಒಂಚೂರು ಪಂಡ್ತಿರು ಕುಮಾರಸ್ವಾಮಿ ಬೋಡ್ಚವ್ ಅಂತ ಹೇಳಿದೆ ನಾನು. ಯು ಆರ್ ಮಚ್ ಮೋರ್ ಅಬೌಟ್ ಎ ಪಾಲಿಟಿಕ್ಸ್. ನೀವು ಕರೆದ್ರೆ ಪಾರ್ಲಿಮೆಂಟ್ ಮೆಂಬರು ಬರ್ತಾರೆ, ಅಸೆಂಬ್ಲಿ ಮೆಂಬರು ಬರ್ತಾರೆ, ವೇದವಾಸು ಹೋಗ್ತಾನೆ, ನಾನು ಹೋಗ್ತೇನೆ, ನಳಿನ್ ಕುಮಾರ್ ಕಟೀಲ್ ಹೋಗಿ ಎಲ್ಲರೂ ಹೋಗ್ತಾರೆ. ಯು ಡೋಂಟ್ ಬಿ ಎ ಮ್ಯಾನ್ ಫಾರ್ ಎ ಪಾರ್ಟಿ, ಯು ಆರ್ ಮಚ್ ಮೋರ್ ಅಬೌಟ್ ದ ಪಾರ್ಟಿ ಎಂದೆ ನಾನು. ಅದೇ ದಿವಸ ಬಿಟ್ಟೋದು. ಈಗ ಎಲ್ಲಾದ್ರೂ ಕೇಳಿದ್ರೆ ಹೇಳ್ತಾರೆ, ಈ ಪನ್ನೆಟ್ಟು ಮಾರೆಯನ್ನ ಪ್ಯಾಂಟ್ ಕಿಸೆ ಬರೋ ಬರಿವಿನ ಊರಿ ಅಂತ, ಇದು ಬರಿದೇ ಹೋತು ಅಂತ, ಬರದೇಬಾರ್ದು ಇರಿಂದ ಕೇಳಿ. ನಾನು ಐ ಆಮ್ ನಾಟ್ ಟೆಲಿಂಗ್ ಎನಿಥಿಂಗ್ ಅದರ್ ದ್ಯಾನ್ ದ್ಯಾಟ್. ನಾನು ಯಾಕೆ ಹೇಳ್ತೇನೆ ಅಂದರೆ, ಇದು ಕಷ್ಟಗಳು ಇದೆ ಅಂತ. ರಾಜಕಾರಣಿಗಳು ನೋಡುವಾಗ ಭಾಳ ಚಂದ ಕಾಣ್ತದೆ. ವೇದವಾಸ್ ಕಾಮತ್ ಇಸ್ತಿರಿ ಬಾರ್ದು ಬೈದೇರಿ, ಐವನ್ನ ಇಸ್ತಿರಿ ಒಂದು ಪೊಡಿ ಆತಂಡು ಶಶಿಧರ ಕಡೆನ ಪೊಡಿ ಆತಿಜಿ ಅಂತ ಹೇಳೋರು ಇರ್ತಾರೆ. ಆದರೆ ನಮ್ಮ ಕಷ್ಟಗಳು ಏನು ಅಂತ ಅದು ನಮಗೆ ಮಾತ್ರ ಗೊತ್ತು. ದೂರದ ಬೆಟ್ಟ ನುಣ್ಣಗೆ ಅಂತ ದೂರದಿಂದ ನೋಡುವಾಗ ಬಹಳ ಚಂದ ಕಾಣ್ತದೆ, ಆಕಾಶ ಎಷ್ಟು ಚಂದ ನೀಲಿ ನೀಲಿ ಕಾಣ್ತದೆ ಅಂತ. ಹತ್ತಿರ ಹೋದಾಗ ಗೊತ್ತಾಗ್ತದೆ ಅಲ್ಲಿ ಹುಳಗಳು ಎಲ್ಲ ಏನೆಲ್ಲ ಬೇಡೋ ಅದೆಲ್ಲವೂ ಅಲ್ಲಿ ಇರ್ತದೆ. ಹಾಗಾಗಿ ಕೇಟ್ರಿಂಗ್ ಅಂತಾರೆ ನೋಡುವವರಿಗೆ ಸುಲಭ, ಮಾಡುವವನಿಗೆ ಕೆಲಸದವನು ಬರಲಿಲ್ಲ, ಬಿರಿಯಾನಿ ಟೇಸ್ಟ್ ಇಲ್ಲ. ಇವನು ಚಿಕನ್ ಮಾಡುವ ಬರಲಿಲ್ಲ, ನಂಬರ್ 2 ಕ್ಯಾಟ್ರರ್ ಬಂದ, ಚಿಕನ್ ಹೋಯಿತು. ಸುಧಾಕರಣ ಆ ಕಷ್ಟಗಳು. ಹಾಗಾದ್ರೆ ಕಷ್ಟದ ಮಧ್ಯೆ ಕೂಡ ನೀವು ನಗುಮುಖದ ಸೇವೆಯನ್ನ, ಅದು ಆರ್ಡರ್ ಕೊಟ್ಟವನಿಗೆ ಗೊತ್ತೇ ಆಗೋದಿಲ್ಲ. ಆರ್ಡರ್ ಕೊಟ್ಟವನಿಗೆ ಗೊತ್ತಾಗೋದು ಯಾವಾಗ? ಎಲ್ಲರೂ ಒಳ್ಳೇದು ಹೇಳಿದ್ರೆ ನಿಮ್ಗೆ ಒಳ್ಳೇದು ಹೇಳ್ತಾನೆ, ಎಲ್ಲರೂ ಬೈದು ಹೋದ್ರೆ ಆಯ್ತು ಬಿಲ್ಲುಗಳವರೇ ಬರಡ್ಬೇಕು ದೂಕ ಅಂತ ಹೇಳ್ತಾನೆ ಅವ. ಆಯ್ತು ಬರಡೆ ಬಿಲ್ಲುಗಳವರೇ ಆಯ್ತು ಏತ್ ಕಡ್ಪೋಡು ನಿಂಗೆ ಗೊತ್ತುಂಡು ಅಂತ. ಕಡ್ಪೋಡು ಅಂದ್ರೆ ಇವನು ಪ್ರಾಣ ಅರ್ಧ ಹೋಗಿ ಆಗ್ತದೆ. ಸೊ ದಿಸ್ ಇಸ್ ಹೌ ದ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಬಟ್ ಯು ಆರ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟೀಸ್. ಇಟ್ಸ್ ಎ ಜಾಬ್ ಆಫ್ ರೆಸ್ಪಾನ್ಸಿಬಿಲಿಟಿ. ಆ ಎಲ್ಲ ಜವಾಬ್ದಾರಿ ಯಾರ ಮೇಲೆ? ಕೇಟರ್ನ ಮಾಲೀಕನ ಮೇಲೆ. ಮಾಲೀಕನಲ್ಲಿ ಬರ್ತಾನೋ ಬರೋದಿಲ್ವೋ ಬೇರೆ ವಿಚಾರ. ಒಳ್ಳೇದು ಕೆಟ್ಟದ್ದು ಎಲ್ಲವೂ ಮ್ಯಾನೇಜರ್ ಸುಧಾರಿಸ್ಲಿಕ್ಕೆ ಹೋದವನಿಗೆ ಇರೋದಿಲ್ಲ. ಜವಾಬ್ದಾರಿ ಮಾಲಕೇರಲ್ಲಿ ಪುಲೆಂಚೂರು ಅಂತ. ಆ ಜವಾಬ್ದಾರಿಯನ್ನು ಇಟ್ಕೊಂಡು ನೀವು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದೀರಿ. ಲೈಕ್ ಎ ಪೊಲಿಟಿಷಿಯನ್ಸ್. ಆ ಯಾರು ನಮ್ಮ ಹುಡುಗ ಮಾಡಿದ ಅವನು ಮಾಡಿದ ಮಾತಾಡೋದಿಲ್ಲ. ಆ MLA ಲಿಪ್ಲೇನ್, ಆ ಮಂತ್ರಿ ಲಿಪ್ಲೇನ್, ಮೊನ್ನೆ ಕಾರು ನೋಡಿ ಗಡ ಮಾಡಿಸಿದ್ದು ಯಾಕೆ? ಜವಾಬ್ದಾರಿ ಇದೆ ಅಂತ. ಇದರ ನೋ ರೆಸ್ಪಾನ್ಸಿಬಲ್. ನಾನು ಹೋದ್ರೆ ನನ್ನ ಗಡ ಮಾಡ್ತಾರ? ಮಾಡೋದಿಲ್ಲ. ಜವಾಬ್ದಾರಿ ಮೇಲೆ ಇರ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಟ್ಸ್ ಆಲ್ ರೆಸ್ಪಾನ್ಸಿಬಿಲಿಟಿ. ಇಟ್ಸ್ ಆಲ್ ಹೌ ಯು ಆರ್ ಟೇಕಿಂಗ್. ಹಾಗಾಗಿ ನಾನು ಇದನ್ನು ಹೇಳ್ತೇನೆ, ಇದು ಒಳ್ಳೆಯ ಅವಕಾಶ. ನೀವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಿ, ನಿಮ್ಮೆಲ್ಲ ಚರಿತ್ರೆ ಓದಿದ್ರು, ಎಲ್ಲೆಲ್ಲಿ ಏನೇನು ಅಧ್ಯಕ್ಷರಾಗಿದ್ರಿ ಅಂತ. ನಾವು ವಿದ್ಯಾರ್ಥಿ ರಾಜಕಾರಣದಿಂದ ರಾಜಕೀಯಕ್ಕೆ ಬಂದಂಥವರು. ನಾನು ಸೆಕೆಂಡ್ ಇಯರ್, ನಾನು ಫ್ರಮ್ ದ 7th ಸ್ಟ್ಯಾಂಡರ್ಡ್ ಟು ಮೈ ಲಾ ಫೈನಲ್ ಆಗುವವರೆಗೂ ಪ್ರತಿಯೊಂದು ಕಾಲೇಜಿನಲ್ಲಿ ವಿದ್ಯಾರ್ಥಿ ಅಧ್ಯಕ್ಷನಾಗಿ ಸೆಕ್ರೆಟರಿ ಆಗಿ ಬಂದವನು. ಆಲ್ ಕಾಲೇಜ್ ಯೂನಿಯನ್ಗೆ ಬಂದಂತಕ್ಕಂಥವನು. ಅಂದಿನ ಕಾಲದಲ್ಲಿ ಯೂನಿವರ್ಸಿಟಿಗಳಲ್ಲಿ ಸೆನೆಟ್ ಸಿಂಡಿಕೇಟ್ ಅಕಾಡೆಮಿಕ್ ಕೌನ್ಸಿಲ್ ಇಲ್ಲ, ಚುನಾವಣೆ ನಿಂತು ಗೆದ್ದು ಸೆನೆಟ್ ಸಿಂಡಿಕೇಟ್ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿರ್ತಕ್ಕಂಥವನು. ಜವಾಬ್ದಾರಿ ಎಲ್ಲರಿಗೂ ಇದ್ದೇ ಇರ್ತದೆ. ಆ ಜವಾಬ್ದಾರಿಯನ್ನು ಹೇಗೆ ನಡೆಸ್ಕೊಂಡು ಹೋಗ್ತೀರಿ ಅಂತ ಇವತ್ತು ಶಾಸಕರು ಉಲ್ಲೇಖ ಮಾಡಿದರು. ಅಮೃತ ಮಹೋತ್ಸವ ಅಂತ. ನಾನು ಈಗಲೂ ಇಲ್ಲಿ ಬರೋ ಮುಂಚೆ 7 ಕಿಲೋಮೀಟರ್ ನಡ್ಕೊಂಡು ಬಂದೆ. ಎಲ್ಲಿಂದ? ಅಲ್ಲಿ ನೆಹರು ಪ್ರತಿಮೆಯಿಂದ SP ಆಫೀಸಿಂದ ನಮ್ಮ ಸಿಟಿ ಕಾರ್ಪೊರೇಷನ್ವರೆಗೆ. ನಿನ್ನೆ ಸಿದ್ದಾಪುರದಲ್ಲಿದೆ 21 ಕಿಲೋಮೀಟರ್ ಐ ವಾಕ್. ಯಾಕೆ? ಈ ದೇಶಗೋಸ್ಕರ ನಾವು ನಮ್ಮದೇ ಆದ ತ್ಯಾಗ ಮಾಡಬೇಕು. ಈಗ ಮತ್ತೆ ಶಾಸಕರು ಹೇಳಿದ್ರು ಮತ್ತೆ ನೀವು ನಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ನಾವು ಸಮಾಜಗೋಸ್ಕರ ದೇಶಗೋಸ್ಕರ
ಏಕತೆಯಿಂದ ಬದ್ಧತೆಯಿಂದ ಕೆಲಸ ಮಾಡಬೇಕು. ಮತ್ತು ಕೇಟರಿಂಗ್ ಬಿಸ್ನೆಸ್ ಇಸ್ ವೆರಿ ಮಚ್ ಓಪನ್ ಟು ಆಲ್ ಆಫ್ ಅಸ್. ಕಮ್ಯುನಿಟಿ ಅಂತ ಬರೋದೇ ಇಲ್ಲ. ಅದಕ್ಕೆ ಯಾವ ಸಮುದಾಯವು ಯಾರ ಕಮ್ಯುನಿಟಿ ಆ ಜಾತಿ ಈ ಜಾತಿ ನಾನು ನೋಡಲೇ ಇಲ್ಲಲ್ಲ. ಬೇರೆ ಬಿಸ್ನೆಸ್ಗಳಲ್ಲಿ ಇರ್ಬೋದು, ಬಟ್ ಇದು ಎಲ್ಲವೂ ಮಾಡ್ತಾರೆ, ಎಲ್ಲರೂ ಸಕ್ಸಸ್ಫುಲ್ ಇದ್ದಾರೆ. ಮತ್ತು ಅವರವರು ಕೇಟರ್ ಮಾಡ್ತಕ್ಕಂಥದ್ದು. ನಾನು ಮತ್ತೆ ಇನ್ನೊಂದು ಶಾಸಕರಿಗೆ ಹೇಳಲಿಕ್ಕೆ, ನಾನು ಇರುವಾಗ ಅದನ್ನು ಮಾಡಿದ್ದೆ. ಈ ಹೋಟೆಲ್ ಇದು ಹಾಲ್ಗಳಲ್ಲಿ ಲೈಸೆನ್ಸ್ ಕೊಡುವಾಗ ಈ ಲಿಕ್ಕರ್ ಲೈಸೆನ್ಸ್ ಅಂತ ಕೊಡ್ತಾರೆ, ಡೇ ಲೈಸೆನ್ಸ್. ಅದನ್ನು ತರಲಿಕ್ಕೆ ಪ್ರತಿ ಎಷ್ಟು ಹಾಲ್ಗಳಿದೆ ಎಲ್ಲ ಹಾಲ್ಗಳು ರೆಕಗ್ನೈಸ್ಡ್ ಹಾಲ್ಗಳು. ಈಗ ಒಂದು 25 ಹಾಲ್ ಮಂಗಳೂರಲ್ಲಿದ್ದರೆ ಅದಕ್ಕೆ ಸಿಂಗಲ್ ವಿಂಡೋ ಏಜೆನ್ಸಿ ಅಂತ ಮಾಡಿಸ್ಬೇಕು. ಪ್ರತಿಯೊಬ್ಬರು ಲೈಸೆನ್ಸ್ ತರಲಿಕ್ಕೆ ಅಲ್ಲಿ ಹೋಗುದು ಇಲ್ಲೂ ಲೈಸೆನ್ಸಿಗೆ ಆ ಯಾವಾಗ ಬುಕ್ ಮಾಡ್ತಾನೆ ಅವನಿಗೆ ಬೇಕಾ ಲಿಕ್ಕರ್ ಸಪ್ಲೈ ಬೇಡ ಆದರೆ ಅಲ್ಲೇ ಅವನಿಗೆ ಲೈಸೆನ್ಸ್ ಕೊಡುವಂಥ ಅಧಿಕಾರ ಮ್ಯಾನೇಜರ್ಗೆ ಕೊಡಬೇಕು ಅಂತ ಗೋವಾದಲ್ಲಿ ಇದೆ, ಬೇರೆ ಜಿಲ್ಲೆಗಳಲ್ಲಿ ಇದೆ, ಬೇರೆ ರಾಜ್ಯದಲ್ಲಿ ಇದೆ. ನಮ್ಮ ರಾಜ್ಯದಲ್ಲಿ ಕೂಡ ಅದನ್ನು ಮಾಡಬೇಕು. ಅದರಿಂದ ನಿಮಗೆ ತಪ್ಪಿಸಿ ಕೊಡುವವರ ಸಂಖ್ಯೆ ಕಡಿಮೆ ಆಗುತ್ತೆ, ಮತ್ತು ಸರ್ಕಾರಕ್ಕೆ ರೆವಿನ್ಯೂ ಬರ್ತದೆ. ಹೋಟೆಲ್ ಬುಕ್ ಮಾಡುವಾಗಲೇ ಲಿಕ್ಕರ್ ಉಂಟಾ 21,050 ಕೊಡು. ಮತ್ತೆ ಇಲ್ದಿದ್ರೆ ಅವನು ಲಾಸ್ಟ್ ಮಿನಿಟ್ವರೆಗೆ ಓಡುವುದು ಬಡುವುದು, ಆಗ್ತದೇ ಇಲ್ಲ ಹೋಗ್ತದೇ ಇಲ್ಲ ಕೇಳೋದು, ನಿಮಗೆ ಒಂದು 25 ಸಲ ಹೇಳೋದು, ಇದು ಈ ಥರದ ವಿಚಾರಗಳು. ಅದನ್ನು ಒಂದು ತಪ್ಪಿಸ್ಲಿಕ್ಕೆ ಸಿಂಗಲ್ ವಿಂಡೋ ಮಾಡಬೇಕು ಅಂತ ನಾನು ಒಂದು ವಾದ ಮಾಡಿದ್ದೆ, ಒಪ್ಪಿದ್ರು ಸರ್ಕಾರ. ಮತ್ತೆ ಅದು ಜಾರಿ ಆಗಿಲ್ಲ, ಅದು ಮಾಡಲಿಕ್ಕೆ ಸಾಧ್ಯ ಇದೆ. ಈಗಲೂ ಸರಳೀಕರಣ ಮಾಡಿದ್ದೇವೆ, ಅದು ಆ ಮ್ಯಾನೇಜರಿಗೇನೆ ಅಧಿಕಾರ ಕೊಡಲಿಕ್ಕೆ ಮಾಡಿದರೆ ಒಳ್ಳೆಯದು ಅಂತ ಅದು ಒಂದಿದೆ. ಮತ್ತು ನಿಮ್ಮ ಸಮಸ್ಯೆಗಳನ್ನೆಲ್ಲ ಕೇಳ್ತೇನೆ ಆಲಿಸ್ತೇನೆ ಅಂತ ಹೇಳಿದ್ದಾರೆ. ಎಲ್ಲ ಸಮಸ್ಯೆಗಳು ಹೇಳಿ, ಆದಷ್ಟು ಬೇಗ ಕಮದ್ರೆ ಬೇಗ ಮಲ್ತೇನೆ ಅದೆಡ್ಡೆ ಅಂತ ಅವರು ಬೇಗ ಮಾಡಿದರೆ ಒಳ್ಳೇದು. ಅವ್ರು ಹೇಳಿದ್ದಾರೆ 2 ದಿವಸ ರಜೆ ಇದೆ ಮಾಡ್ತೇನೆ. ಅವ್ರು ಹೇಳಿದಂಥ ಸಮಸ್ಯೆಗಳೆಲ್ಲ ಪೊಲೀಸು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟಾಗಿ ಸರ್ಕಾರದ ಪಾಲಿಸಿ ಮ್ಯಾಟ್ರ್ ಇದ್ರೆ ಇಟ್ ಹ್ಯಾವ್ ಟು ಟೇಕ್ ಟು ದ ಗವರ್ಮೆಂಟ್, ಅದು ತಡ ಆಗ್ಬೋದು. ಬಟ್ ಇಲ್ಲಿ ಮಾಡ್ತಕ್ಕಂಥದ್ದು ಸುಮ್ಮನೆ ಪೊಲೀಸ್ ಹೋಗುವಾಗ ರಾತ್ರಿ ಹೋಗುವಾಗ ಕೂಡ ಇವತ್ತಿನಿಂದ ಅವನಿಗೆ 2 ಬೆತ್ತಲ್ಲಿ ಕೊಡು. ಈಗ ಮಕ್ಕಳೆಲ್ಲ ಸಪ್ಲೈಗೆ ಬರ್ತಾರೆ, ಅವರಿಗೂ 2 ಹೊಡೆಯುವುದು. ಅದನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಹೇಳಿದರೆ ಬಹುಶಃ ಅವರ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಎಲ್ರಿಗೂ ಶುಭವಾಗಲಿ. ನನಗೆ ರಾಜಗೋಪಾಲ್ ರೈಯವರ ಫ್ರೆಂಡ್ಶಿಪ್ ನನ್ನನ್ನು ಮತ್ತೆ ಇಲ್ಲಿ ತರಿಸಿತ್ತು. ನಾನು ಮಧ್ಯಾಹ್ನಕ್ಕೆ ಅವ್ರಿಗೆ ಹೇಳಿದೆ ನಿಮಗೋಸ್ಕರ ನಾನು ಬರ್ತಾ ಇದ್ದೇನೆ ಅಂತ. ಈಗ ಗಣೇಶ್ ಶೆಟ್ಟರು ಬರ್ತಾರೆ, ಇನ್ನೊಬ್ಬ ಮಹಾನ್ ಗಣೇಶ್ ಶೆಟ್ಟರು ಕೂಡ ವೈನ್ ಮರ್ಚೆಂಟ್ ಅಸೋಸಿಯೇಷನ್ನ ಭಾಳ ಸೇವೆಯನ್ನು ಮಾಡ್ತಕ್ಕಂಥವ್ರು, ಅವರು ಬರ್ತಾ ಇದ್ದಾರೆ. ಎಲ್ಲರೂ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಎಲ್ರಿಗೂ ಸನ್ಮಾನ ಮಾಡಿದ್ದೀರಿ, ಒಬ್ಬರನ್ನು ಬಿಡಲಿಲ್ಲ ನೀವು ಅಲ್ಲ, ಎಲ್ಲರನ್ನ ಕರೆಸಿ ಸನ್ಮಾನ ಮಾಡಿ ಅವರಿಗೆ ಶಬಾಸ್ ಹೇಳಿದ್ದೀರಿ. ನಾನು ಮತ್ತೊಮ್ಮೆ ರಾಜಗೋಪಾಲ್ ರೈ ಅವರಿಗೆ ಮತ್ತು ಅವರ ತಂಡಕ್ಕೆ ಸಂಪೂರ್ಣವಾಗಿ ನಮ್ಮ ಸಹಕಾರ ಇದೆ. ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ. ಯಾವುದೇ ಸಮಸ್ಯೆ ಎಂಥ ಸಂದರ್ಭದಲ್ಲಿ ಕೂಡ ನಿಮ್ಮ ಜೊತೆ ನಾವು ಕೈ ಜೋಡಿಸಲಿಕ್ಕೆ ರೆಡಿ ಇದ್ದೇವೆ ಅಂತೇಳೋ ಮಾತನ್ನು ಹೇಳಿ ಈ ಸಂಘಟನೆ ಇನ್ನೂ ಬೆಳೆಯಲಿ ಅಂತ ಹೇಳಿ ರಾಜಗೋಪಾಲ್ ರೈ ಮತ್ತು ಅವರ ಟೀಮಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಜಿಲ್ಲಾ ವೈನ್ ಮರ್ಸೆನ್ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಗಣೇಶಣ್ಣ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ವೇದಿಕೆ ಬರಮಾಡಿಕೊಳ್ಳುತ್ತಾ ಎಲಿಯಾಸ್ ರವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಅವರಿಗೆ ಕೂಡ ಶಾಲಿನ ಗೌರವವನ್ನು ನೀಡ್ತಾ ಇದ್ದಾರೆ. ಅಧ್ಯಕ್ಷರಾಗಿ ಆಯ್ಕೆಯಾದಂಥ ರಾಜಗೋಪಾಲ್ ರೈ ಅವರೇ, ಜೋಶಿ ಸಿಕ್ವೇರ್ ಅವರೇ, ರಾಜೇಶ್ ಶೆಟ್ಟಿ ಅವರೇ, ಸಂತೋಷ್ ಡಿಸೋಜರ್ ಅವರೇ, ವಿಜಯ್ ಕುಮಾರ್ ಅವರೇ, ರಾಜೇಶ್ BK ಅವರೇ, ಮಿತ್ರರಾದಂಥ ಗಣೇಶ್ ಶೆಟ್ಟಿ ಅವರೇ, ವಿಜಯ್ ಕುಮಾರ್ ಶೆಟ್ಟಿ ಅವರೇ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದಂಥ ರಾಜೇಶ್ ರವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಆತ್ಮೀಯ ಬಂಧುಗಳೇ, ಈಗ ಪತ್ರಿಕಾ ಮಾಧ್ಯಮದ ಸ್ನೇಹಿತರೇ, ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಕ್ಯಾಟರಿಂಗ್ ಮಾಲಕರು ಸುಮಾರು 100ರಿಂದ 200 ಜನ ಈ ಸಂಸ್ಥೆಯಲ್ಲಿದ್ದೀರಿ. ಭಾಳಷ್ಟು ಸಂತೋಷದ ವಿಚಾರ. ಯಾಕೆಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ವಿಶೇಷವಾದಂಥ ಸಂಸ್ಕೃತಿ ಇದೆ, ವಿಶೇಷವಾದಂಥ ಪರಂಪರೆ ಇದೆ. ನಮ್ಮ ಜಿಲ್ಲೆ ಅವಿಭಜಿತ ಜಿಲ್ಲೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹೇಳಿದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರೂ, ಈಗ ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ರಾಜ್ಯ ಇರ್ಬೋದು, ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಈ ಕ್ಯಾಟ್ರಿಂಗ್ ಸಂಸ್ಥೆಗೆ ಒಂದು ಪೂರಕವಾದಂಥ ಹೋಟೆಲ್ ಉದ್ಯಮದಲ್ಲಿ ಯಶಸ್ವಿಯಾದವರು ಅಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ನನಗೆ 1990-95 ಇಸವಿಯ ನೆನಪಾಗ್ತಾ ಇದೆ. ಮಣಿಪಾಲದಲ್ಲಿ ನಮ್ಮ ಒಂದು ಸಂಬಂಧಿಕರ ಒಂದು ದೊಡ್ಡ ಮಟ್ಟದ ಕ್ಯಾಟ್ರಿಂಗ್ ಇತ್ತು. ಆ ಸಂದರ್ಭದಲ್ಲಿ ನಾನು ನಮ್ಮ ರಾಜಗೋಪಾಲ್ ರೈ ಮತ್ತು ನಾನು ಬಹಳಷ್ಟು ಆತ್ಮೀಯರಾಗಿದ್ದೆವು. ಇಲ್ಲಿಂದ ಅವರೆಲ್ಲ ಕ್ಯಾಟ್ರಿಂಗಿಗೆ ಬೇಕಾದಂಥ ಸಾಮಗ್ರಿಗಳನ್ನು
ಮಣಿಪಾಲದಲ್ಲಿ ಆ ಸಂದರ್ಭದಲ್ಲಿ ಒಂದು 30-35 ವರ್ಷಗಳ ಹಿಂದೆ ಈ ಮಾತು 1,000ದಿಂದ 1,500 ಜನಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಅವರು ಬಹಳಷ್ಟು ಅದ್ಭುತವಾದ ರೀತಿಯಲ್ಲಿ ಮಾಡಿದ್ರು. ಇದು ನಮ್ಮ ಕ್ಯಾಟ್ರಿಂಗಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಶಕ್ತಿ. ಅದೇ ರೀತಿ ಈ ನಮ್ಮ ಸಂಘಟನೆ ಬಹಳಷ್ಟು ಬಲಿಷ್ಠವಾಗಿ ಬೆಳೆತೆ, ಇದು ಸಂತೋಷದ ವಿಚಾರ. ಯಾವುದೇ ಸಂಘಟನೆಗಳು ಬಲಿಷ್ಠವಾಗಿ ಬೆಳೆದರೆ ಅದು ಸಮಾಜಕ್ಕೂ ಒಳ್ಳೆಯದು ಮತ್ತು ತಮ್ಮ ಸಂಸ್ಥೆಗೆ ಒಳ್ಳೆಯದು. ಯಾಕೆಂದರೆ ಹಲವಾರು ಸಮಸ್ಯೆಗಳ ಮೂಲಕ ತಾವು 2-3 ವರ್ಷಗಳಿಂದ ಕೊರೋನಾದಂಥ ಸಮಸ್ಯೆ ಬರುವಾಗ ಬಹಳಷ್ಟು ಸಮಸ್ಯೆಯಿಂದ ಇದ್ರಿ. ಈಗ ಪ್ರಸ್ತುತ MLA ಅವರು ಹೇಳಿದರು, ಮಹಾನಗರ ಪಾಲಿಕೆಗೆ ತಮ್ಮ ಎಲ್ಲ ನಿಯೋಗ ಭೇಟಿ ಕೊಟ್ಟು ಒಂದು ಸಮಸ್ಯೆಯನ್ನು ನಮ್ಮ ಗಮನಕ್ಕೆ ತಂದಿದ್ದೀರಿ. ಅದನ್ನು ನಾವು ಜೂನ್ ತಿಂಗಳ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಅದನ್ನು ಮಂಡಿಸಿದ್ದೇವೆ. ಅದಕ್ಕೆ ಒಂದು ಮೇಯರ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಯಾವ ಎಲ್ಲ ಸಮಸ್ಯೆಗಳಿವೆ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಒಂದು ಸಮಿತಿ ಮಾಡಿ ಅದನ್ನು ವ್ಯವಸ್ಥೆಯನ್ನು ಅದಕ್ಕೆ ಮಾಡ್ತಾ ಇದ್ದೇವೆ ಎಂದು ಹೇಳಿಕೊಂಡು, ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಸಮಿತಿಯನ್ನು ಮಾಡಿ ತಮ್ಮ ಘನತ್ಯಾಜ್ಯ ವ್ಯವಸ್ಥೆಯ ಸಮಸ್ಯೆ ಇರ್ಬೋದು, ಹೆಚ್ಚಿನ ತೆರಿಗೆ ಹಾಕಿದಂಥ ಸಮಸ್ಯೆ ಇರ್ಬೋದು. ಯಾಕೆಂದರೆ ಕೆಲವೊಂದು ಸಮಸ್ಯೆ ಅಂದರೆ ತಾವು 1,000 ಸ್ಕ್ವೇರ್ ಫೀಟ್ನಲ್ಲಿ ತಮ್ಮ ಶೆಡ್ ಇದ್ದರೆ ತಾವು ಕೆಲವರು ಕಚೇರಿಗೆ ಮಾತ್ರ ಟ್ರೇಡ್ ಲೈಸೆನ್ಸ್ ಮಾಡ್ತಾ ಇದ್ದಾರೆ. ಅದನ್ನೊಂದು ಸಮತೋಲನ ಮಾಡುವ ನಿಟ್ಟಿನಲ್ಲಿ ಮತ್ತು ಬೇರೆ ಬೇರೆ ಸಮಸ್ಯೆಗಳನ್ನು ನಾವು ಅದರಲ್ಲಿ ಬಗೆಹರಿಸಿ ನಮ್ಮ ಸಮಿತಿಯ ಮೂಲಕ ಅದನ್ನು ಮಾಡೋಣ ಎಂದು ಹೇಳಿಕೊಂಡು ಈ ಕಾರ್ಯಕ್ರಮ ಬಹಳಷ್ಟು ಉತ್ತಮವಾಗಿ ನಡೆದಿದೆ. ಮುಂದಿನ ದಿನಗಳಲ್ಲಿ ಏನು ರಾಜಗೋಪಾಲ್ ರೈ ಅವರು ಈ ತಮ್ಮ ಸಂಘಟನೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಅವರ ಪದಾಧಿಕಾರಿಗಳು ಬಹಳಷ್ಟು ಹೆಚ್ಚು ಕೆಲಸ ಮಾಡುವಂಥವರು. ಯಾಕೆಂದರೆ ನಮ್ಮ ಕ್ಯಾಟ್ರಿಂಗ್ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಮಾಲಕರು ಎಲ್ಲರೂ ಸಾಮಾಜಿಕವಾಗಿ ಎಲ್ರಿಗೂ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಿದ್ದಾರೆ. ಅದರಿಂದಾಗಿ ಸಾರ್ವಜನಿಕರು ತಮಗೆ ಪ್ರೀತಿ ವಿಶ್ವಾಸ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ತಮ್ಮ ಸಂಘಟನೆಯ ಮೂಲಕ ರಾಜಗೋಪಾಲ್ ರೈ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳೆಲ್ಲ ಕೆಲಸಗಳು ಯಶಸ್ವಿಯಾಗಲಿ ಎಂದು ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ರೋಟರಿಯ ಗವರ್ನರ್ ಆಗಿ ಜಾತಿ ಮತ ಉತ್ತಮ ಕೆಲಸವನ್ನು ಮಾಡುತ್ತಿರುವ ಅಂತರವಿಲ್ಲದೆ ಎಲ್ಲರನ್ನ ಪ್ರೀತಿಸುವಂತ ಒಬ್ಬ ಮಾನವತ್ವ ಅತಿಥಿಗಳಾಗಿ ನಮ್ಮ ಜೊತೆ ಸೇರಿದ್ದಾರೆ. ಈಗ ಗೌರವಾನ್ವಿತರಿಂದ ಶುಭಾಶಯದ 2 ಮಾತುಗಳು. ಈ ಒಂದು ಕ್ಯಾಟರಿಂಗ್ ಮಾಲಕರ ಸಮಾರಂಭದಲ್ಲಿ ಪದಪ್ರದಾನ ವಹಿಸಿರತಕ್ಕಂತಹ ನನ್ನ ಆದುಗಳೇ, ಆಹ್ವಾನಿತ ಮಿತ್ರರೇ, ಬಹಳ ಒಂದು ಸಂತೋಷ ಆಗಿದೆ. ನನ್ನ ಅತ್ಯಂತ ಆತ್ಮೀಯ ಸನ್ಮಿತ್ರ, ಬಾಲ್ಯದ ಸ್ಕೂಲ್ ಟೈಮ್ನ ಗೆಳೆಯ ರಾಜಗೋಪಾಲ್ ರೈ ಅವರು ಇವತ್ತು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ನಿಮ್ಮ ಅವಧಿ ಅತ್ಯಂತ ಯಶಸ್ವಿ ಅವಧಿ ಆಗಲಿ. ಇವರು ನಮ್ಮ ಸಮಯದ ಈ ಮಂಗಳೂರು ಭಾಗದ ಒಂದು ರೋಟರಿ ಅಸಿಸ್ಟೆಂಟ್ ಗವರ್ನರ್ ಹೌದು, ಹಲವಾರು ಒಂದು ಹುದ್ದೆಗಳಲ್ಲಿ ಇದ್ದಾರೆ ಅವರು. ನಮಗೂ ಕೂಡ ಅವರು ಯಶಸ್ಸನ್ನ ಗಳಿಸಿಕೊಡ್ಬೇಕಾಗಿದೆ. ಇಲ್ಲೂ ಕೂಡ ನಿಮ್ಮ ಯಶಸ್ಸು ನೀವು ಕಾಣಲಿ ಅಂತ ಹೇಳಿ ನಿಮಗೆ ಶುಭ ಹಾರೈಸ್ತೇನೆ. ಅದೇ ರೀತಿ ಈಗಾಗಲೇ ಈ ಸಂದರ್ಭದಲ್ಲಿ ಅತ್ಯಂತ ಯಶಸ್ವಿಯಾಗಿ ಇಷ್ಟೊಂದು ಜನಗಳಿಂದ ಈ ಒಂದು ಕ್ಯಾಟರಿಂಗ್ ಅಸೋಸಿಯೇಷನ್ ಅನ್ನ ನಡೆಸಿಕೊಟ್ಟು ಈಗ ಪದಪ್ರದಾನ ವಹಿಸಿಕೊಟ್ಟಿರತಕ್ಕಂಥ ಸಂತೋಷ್ ಡಿಸೋಜ ಅವರು. ಯಾಕೆಂತ ಹೇಳಿದ್ರೆ ಒಂದು 4 ವರ್ಷಗಳ ಹಿಂದೆ ನಾನು ಡಿಂಕಿಡೈನಲ್ಲಿ ನೋಡ್ತಿದ್ದೆ. ನಾನು ಅಲ್ಲಿ ಜ್ಯೂಸ್ ಕುಡಿಲಿಕ್ಕೆ ಹೋಗುವಾಗ ನಮ್ಮ ಸತೀಶ್ ಬೋಳಾರ ನೇತೃತ್ವದಲ್ಲಿ ಮಸಾಲೆ ದೋಸೆ ತಿಂತಿದ್ರು ಒಂದು ಟೇಬಲ್ನಲ್ಲಿ. ಆಗ ಎಂಚಿನ ಅಂತ ಕೇಳಿದೆ, ಅದಕ್ಕೆ ಎಂಕಲ್ ಒಂಜಿ ಇಂಚ ಮಲ್ಪೋಡು ಅಂತ ಹೇಳಿದ್ರು. ಈತೆ ಜನನ ಅಂತ ಕೇಳಿದೆ. ಮತ್ತೆ ಈಗ ನೋಡುವಾಗ ಬಹಳ ಆಶ್ಚರ್ಯ ಆಗ್ತದೆ. ಇದು ಎಲ್ಲ ಅತಿರಥ ಮಹಾರಥರು ಪ್ರತಿಯೊಬ್ಬರು ಇಲ್ಲಿ ಸೇರಿದ್ದಾರೆ, ಅತ್ಯಂತ ಯಶಸ್ಸನ್ನ ಕಂಡಿದೆ. ಇದಕ್ಕೆ ಪೂರ್ವಾಧ್ಯಕ್ಷರುಗಳು ಕೂಡ ನಿಜವಾಗಿ ಭಾಗಿ ಆಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಇದು ಹೆಚ್ಚು ಮಾತಾಡುವ ಸಮಯ ಅಲ್ಲ, ಬರೇ ಒಂದು ವಿಚಾರವನ್ನು ಹೇಳ್ತೇನೆ. ಬಂಧುಗಳೇ, ನೀವೆಲ್ಲರೂ ಯಶಸ್ವಿ ಒಂದು ಉದ್ಯಮಿ ಆಗಬೇಕು, ಎಂಟರ್ಪ್ರೈನರ್ ಆಗಬೇಕು. ಎಂಟರ್ಪ್ರೈನರ್ ಆಗಬೇಕಾದ್ರೆ ನಾನೊಂದು ಮಾತು ಹೇಳ್ತೇನೆ, ನನಗೆ ಏನಾಗಬೇಕು, ನನಗೆ ಏನು ಬೇಕು ಅಂತ ನಾವು ಎಣಿಸೋದಲ್ಲ. ಅವರಿಗೆ ಏನಾಗಬೇಕು, ಅವರಿಗೆ ಏನು ಬೇಕು, ಅವರ ಅವಶ್ಯಕತೆ ಏನು, ಅದನ್ನು ತಿಳ್ಕೊಂಡು ನಾವು ವ್ಯವಹರಿಸಿದರೆ ಖಂಡಿತ ನೀವೊಂದು ಯಶಸ್ವಿ ಉದ್ಯಮಿ ಆಗ್ತೀರಿ, ಅಥವಾ ಒಂದು ಯಶಸ್ವಿ ಕ್ಯಾಟ್ರಿಂಗ್ ಸಂಸ್ಥೆ ನಿಮ್ದು ಆಗ್ತದೆ. ನಿಮಗೆ ಈ ಸಂದರ್ಭದಲ್ಲಿ ನಿಮ್ಮ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ರಾಜಗೋಪಾಲ್ ರೈ ಅವರೇ, ಈ ವರ್ಷ ಇವತ್ತಿನ ಈ ಸವಿನೆನಪು ನಿಮ್ಮ ಮುಂದಿನ ಒಂದು ಎಲ್ಲಾ ಕಾರ್ಯಕ್ರಮಗಳಿಗೆ ನಮ್ಮ ರೋಟರಿಗೂ ಕೂಡ ಮರಿಬೇಡಿ, ಹೊಸ ಸ್ಫೂರ್ತಿಯನ್ನ ಒದಗಿಸಲಿ ಅಂತ ಹೇಳಿ ಶುಭ ಹಾರೈಕೆಯನ್ನು ಮಾಡ್ತಾ ಅವಕಾಶಕ್ಕೆ ಕ್ರಮದಲ್ಲಿ ಒಬ್ಬ
ಗುಣವಂತನಾದ ನಮ್ಮ ಈ ಭಾಗದ ಕಾರ್ಪೊರೇಟರ್ ಶ್ರೀಯುತ ಸಂದೀಪ್ ಗೌಡರು ಇದ್ದಾರೆ. ಅವರಿಂದ 2 ಶುಭಾಶಯದ ಮಾತುಗಳು. ಎಲ್ಲ ಕ್ಯಾಟರಿಂಗ್ ಮಾಲಕರ ಸಂಘ ಮೂಲು ನಾನಾ ರೀತಿಯ ಕಾರ್ಯಕ್ರಮದೊಟ್ಟಿಗೆ ಎನ್ನ ಈ ವಾರ್ಡ್ ಕಾರ್ಯಕ್ರಮ ಮಂತೊಂದುಂಡು. ಕ್ಯಾಟರಿಂಗ್ ಮಾಲಕರ ಸಂಘ ಕೇವಲ ಔದ್ಯಮಿಕ ಉದ್ಯಮ ಕ್ಷೇತ್ರೋಡು ಮಾತ್ರ ಸಾಮಾಜಿಕ ಕ್ಷೇತ್ರೋಡ್ಲ ಈ ಭಾಗಡೆ ಕೆಲಸ ಮಲ್ತೊಂದುಂಡು ಪನ್ಪಿನ ಎಂಗ್ಲೆ ಮಾತ ಸಂತೋಷದ ವಿಷಯ. ದಯಪಂಡಗ ಕರಿನ ಕೊರೋನಾ ಸಂದರ್ಭ ಅದು ಆ ಸಂದರ್ಭಡು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಈ ಹಾಲಿಡ್ ಮಲ್ತೊಂದು ಜನಕಲೆಗೆ ಬೋಡ ಆಯ್ನಂಚಿನ ವ್ಯಾಕ್ಸಿನ್ ಆದಪ್ಪು ಕೊರೋನಾದ ಬೇತೆ ಬೇತೆ ರೀತಿಯ ಸಂದರ್ಭಡು ಅಕಲೆಗೆ ಜನಕಲೆಗೆ ಸಹಕಾರ ಮಲ್ತೊಂದು ಅವತ್ತಂದೆ ಇನಿ ವೇದಿಕೆ ಇನಿ 3 ಜನ ಅಕಲ ಶಿಕ್ಷಣ ಕ್ಷೇತ್ರಗೂ ಕೂಡ ಒಂಜಿ ಶಿಕ್ಷಣ ಕ್ಷೇತ್ರ ಮುಂದುವರಿಸರೆ ಅಕ್ಲೆಗ್ಲ ಸಹಕಾರನ ಮಲ್ತದಂಡು. ಕೇವಲ ಉದ್ಯಮವಾದ ಚಿಂತನೆ ಮನ್ಪಂದೆ ಸಾಮಾಜಿಕ ಕ್ಷೇತ್ರಡ್ಲ ಈ ಕ್ಯಾಟರಿಂಗ್ ಮಾಲಕರ ಸಂಘ ಕೆಲಸ ಮಂತೊಂದುಂಡು ಪನ್ಪಿನೇನು ಕೇಂದ್ರೆ ಮಸ್ತ್ ಸಂತೋಷ ಒಂದುಂಡು. ಅಂಚನೆ ನನ್ನ ದುಂಬುಗಳ ರಾಜನ್ ನೇತೃತ್ವಡು ಈ ತಂಡ ಎಡ್ಡ ರೀತಿಯ ಕೆಲಸ ಮನ್ಪಡು ಪನ್ಪಿನ ಆಶೆಯನ್ನು ಒಂದು ಅವಕಾಶ ಹೊಂದಿಸೊಂದು ಕಾಣಿಯನ್ನು ಹಿಡಿದು ಬಹಳ ಸುಲಲಿತವಾಗಿ ಈ ಕ್ಯಾಟರಿಂಗ್ ಸಂಸ್ಥೆ ನಡೆಸಿಕೊಂಡು ಹೋದವರು ಗೌರವಾನ್ವಿತ ಸಂತೋಷ್ ಈಸೂಸರವರು ಇಂದ ಅವರ ಮನದಾಳದ 2 ಮಾತುಗಳು. ಈ ಸಲದ ನೂತನ ಅಧ್ಯಕ್ಷರಾದಂತ ಶ್ರೀ ರಾಜಗೋಪಾಲ್ ರೈ ಅವರೇ, ಕಾರ್ಯದರ್ಶಿ ಶ್ರೀ ಜೋಸ್ತಿ ಸಿಕ್ವೇರರ್ ಅವರೇ ಹಾಗೂ ಕೋಶಾಧಿಕಾರಿ ಶ್ರೀ ರಾಜೇಶ್ ಶೆಟ್ಟಿ ಅವರೇ ಹಾಗೂ ಕೊರೋನಾ ಎಂಬ ಮಹಾಮಾರಿಯ ಬಂಧನದಿಂದ ಬಿಡಿಸಿಕೊಂಡು ಈಗ ತಾನೇ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಕ್ಯಾಟರಿಂಗ್ ಎಂಬ ಘನಗಾತ್ರದ ಜವಾಬ್ದಾರಿಯ ಉದ್ಯೋಗವನ್ನು ಆಯ್ಕೆ ಮಾಡಿ ಕೊಟ್ಟ ಜವಾಬ್ದಾರಿಯನ್ನು ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮುಗಿಸಿಕೊಟ್ಟು ಲಕ್ಷಾಂತರ ಜನರ ಆಶೀರ್ವಾದದೊಂದಿಗೆ ಈ ಆಷಾಢ ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ತನ್ನ ಮನಸ್ಸಿನ ಮತ್ತು ದೇಹದ ಸುಸ್ತನ್ನು ಸವರಿಸಿಕೊಂಡು ಪ್ರಶಾಂತತೆಯ ನೆಟ್ಟುಸಿರು ಬಿಟ್ಟು ಗತ ದಿನಗಳ ಆಗು ಹೋಗುಗಳ ಮತ್ತು ಕಷ್ಟ ಸುಖಗಳ ಬಗ್ಗೆ ಯೋಚಿಸುತ್ತಾ ಇರುವ ನನ್ನ ಪ್ರೀತಿಯ ಕ್ಯಾಟರಿಂಗ್ ಸಂಸ್ಥೆಯ ಮಾಲಕರೇ ಹಾಗೂ ಇಲ್ಲಿ ನೆರೆದಿರುವ ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನವಿಟ್ಟು ಬಂದಂತ ಎಲ್ಲ ಅತಿಥಿಗಳೇ, ಇಂದಿಗೆ ಸರಿಯಾಗಿ 1 ವರ್ಷದ ಹಿಂದೆ ನಮ್ಮ ಈ ಸಮಾಜಮುಖಿ ಚಿಂತನೆಯುಳ್ಳ ಸಂಘಟನೆಯ ಜವಾಬ್ದಾರಿಯನ್ನು ನಮ್ಮ ಹಿರಿಯರು ನಮ್ಮ ಹೆಗಲಿಗೆ ಹೊರಿಸಿದ ಸಂದರ್ಭದಲ್ಲಿ ಬಹಳ ಒಂದು ಗಾಬರಿಯಿಂದ ಒಪ್ಪಿಕೊಂಡರು. ನಂತರದ ದಿನಗಳಲ್ಲಿ ನಮ್ಮ ಸಂಘ ಮತ್ತು ಕಾರ್ಯಕಾರಿ ಸಮಿತಿಯ ಚಟುವಟಿಕೆಯ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಮ್ಮ ಬೆನ್ನು ತಟ್ಟಿ ಸಹಕಾರ ನೀಡಿದ ನಮ್ಮ ಸಂಘದ ಹಿರಿಯರು, ಗೌರವ ಅಧ್ಯಕ್ಷರಾದ ಗೌರವಾನ್ವಿತ ಸುಧಾಕರ್ ಕಾಮತ್ರವರೇ, MS ಇಕ್ಬಾಲ್ರವರು, ಶ್ರೀಮಾನ್ ವೇವಿಲ್ ಫೆಲಿಕ್ಸ್ ಲಸ್ರಾದರವರು ಮತ್ತು ನಮ್ಮ ಸಂಘದ ಪ್ರಥಮ ವರ್ಷದ ಅಧ್ಯಕ್ಷರಾದ ಸತೀಶ್ ಬೋಳರ್ರವರ ಮಾರ್ಗದರ್ಶನದಂತೆ, ಅದಲ್ಲದೆ ಪ್ರತಿಯೊಂದು ಕಾರ್ಯದಲ್ಲಿ ನಮಗೆ ವಿಶೇಷ ಸಹಕಾರ ನೀಡಿರುವ ಕಳೆದ ಸಾಲಿನ ಅಧ್ಯಕ್ಷರು ಅನ್ನಿಸ್ ಭಾಯ್ ಮತ್ತು ಅವರ ತಂಡದವರಿಗೆ ನಾನು ಈ ಸಂದರ್ಭದಲ್ಲಿ ಮನಪೂರ್ವಕ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಅದಲ್ಲದೆ ವಿಶೇಷವಾಗಿ ನಮ್ಮ ಸಂಘದ ಆಧಾರ ಸ್ತಂಭಗಳೆಂದರೆ ತಪ್ಪಾಗಲಾರದು. ಎಂಚ ಒಂಜಿ ನೆಕ್ಕೊಂಜಿ 4 ಕಂಬ ಬೋಡ ಅಂಚ ನಮ್ಮ ಸಂಸ್ಥೆ ಒಂಜಿ 4 ಕಂಬಲು ಉಲ್ಲೇರು. ಅಕ್ಲು ಸ್ಥಾಪಕ ಸದಸ್ಯರಾಯನ ವಿಜಯಣ್ಣ SR, ಪ್ರಸಾದ್ ಆಂಚನ್, ಯಶವಂತ್ ಪೂಜಾರಿ ಮತ್ತು ಬಾಲಕೃಷ್ಣ ಪಚ್ಚನಾಡಿ ಇವರ ಪ್ರೋತ್ಸಾಹ ಮತ್ತು ಸಹಕಾರ ನಮ್ಮ ಈ ಸಾಲಿನ ಯಶಸ್ವಿ ಕಾರ್ಯಗಳಿಗೆ ಅಡಿಪಾಯ ಹಾಕಿಕೊಟ್ಟಿರುವ ಬಗ್ಗೆ ಉಲ್ಲೇಖ ಮಾಡುತ್ತಾ ಇವರ ಪ್ರೀತಿಯ ಸಲಹೆ ಸಹಕಾರಕ್ಕೆ ತಲೆಬಾಗಿ ವಂದಿಸುತ್ತೇನೆ. ಅದಲ್ಲದೆ ನಮ್ಮ ಸಾಲಿನ ಎಲ್ಲ ಪದಾಧಿಕಾರಿಗಳು ಮತ್ತು ಸಮಿತಿ ಸದಸ್ಯರು ನಾವು
ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತುಂಬು ಹೃದಯದ ಸಹಕಾರವನ್ನು ಕೊಟ್ಟಿದ್ದು ಸಂಘಟನೆಯ ಬೆಳವಣಿಗೆ ಕಾರ್ಯಕರ್ತರಾದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದಲ್ಲದೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಕಾರ್ಯದರ್ಶಿ ವಿಜಯ್ ಕುಮಾರ್ ಮತ್ತೆ ಕೋಶಾಧಿಕಾರಿ ರಾಜೇಶ್ ಜೆಕೆ ಅವರಿಗೆ. ಅವರಿಗೆ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಅದು ಕಡಿಮೆ. ಯಾಕೆಂದ್ರೆ ಇವತ್ತು ನಾನೊಂದು ಗಟ್ಟಿ ಸ್ವರದಲ್ಲಿ ಈಗ ಇಲ್ಲಿ ನಿಂತು ಮಾತಾಡುವುದಾದ್ರೆ ಅವರು ಕೂಡ ತುಂಬಾ ಕಾರಣಕರ್ತರು. ನಮ್ಮ ಸಂಸ್ಥೆಯನ್ನು ಯಾವುದೇ ಕೆಲಸಕ್ಕೂ ಕೂಡ ಏನಾದರೂ ಹೇಳಿದ್ರೆ ಕೂಡ ಯಾವುದೇ ಇರಲಿ, ಯಾವ ಟೈಮಲ್ಲಿ ಇರಲಿ, ಫೋನ್ ಮಾಡಿದರೆ ಅವರು ಫೋನ್ ಎತ್ಕೊಂಡು ಅವರ ಎಂಥ ಕೆಲಸ ಇದ್ರೂ ಕೂಡ ಈ ಸಂಘಟನೆಯಲ್ಲಿ ಅವರು ತೊಡಗಿಕೊಂಡು ತುಂಬಾ ಬೆಂಬಲವನ್ನು ಅವರು ನೀಡಿದ್ದಾರೆ. ಅವರಿಗೆ ಕೂಡ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಂಘಟನೆಯ ಅನಿವಾರ್ಯತೆ ಬಗ್ಗೆ ತಿಳಿಸುವುದಾದರೆ ನಾವು ಕೈಗೊಂಡ ಸಣ್ಣ ಪುಟ್ಟ ಒಂದೆರಡು ಕೆಲಸಗಳನ್ನು ಪರಿಚಯಿಸುತ್ತಾ ಇದಕ್ಕೆ ಸಹಕಾರ ನೀಡಿದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ಇಚ್ಛೆ ಪಡುತ್ತೇನೆ. ಈ ಸಾಲಿನಲ್ಲಿ ಸುಮಾರು 60ಕ್ಕಿಂತಲೂ ಹೆಚ್ಚು ನೂತನ ಸದಸ್ಯರನ್ನು ನಾವು ಸೇರ್ಪಡೆಗೊಳಿಸಿದ್ದು ಸಂಘಟನೆಯ ಬಲವರ್ಧನೆಗೆ ಹಿತದೃಷ್ಟಿಯಿಂದ ಉತ್ತಮ ಮೈಲುಗಲ್ಲು ಎಂದು ಹೇಳಲು ಇಚ್ಛಿಸುತ್ತೇನೆ. ಈ ಸಂದರ್ಭದಲ್ಲಿ ಮುಲ್ಕಿ, ಯಜಮಾಡಿ, ಕಿಂದಿಗೋಳಿ, ಸುರತ್ಕಲ್, ಮಂಗಳೂರು, ಬಂಟ್ವಾಳ, ಮೂಡುಬಿದ್ರಿ ಹೀಗೆ ತುಂಬಾ ಕಡೆಗಳಲ್ಲಿ ನಾವು ಹೋಗಿ ಕ್ಯಾಟ್ರಿಂಗ್ ಮಾಲಕರಿಗೆ ನಾವು ಹೋಗಿ ಸಿಕ್ಕಿ ಅವರ ಹತ್ರ ಮಾತಾಡಿ ಅವರ ಕಷ್ಟಗಳು ಏನು ಎಂದು ಅದನ್ನು ಕೇಳಿಕೊಂಡು ಮತ್ತೆ ಅವರನ್ನು ನಾವು ಸದಸ್ಯರಾಗಿ ಮಾಡಿದ್ದೇವೆ. ಈ ಸದಸ್ಯರನ್ನಾಗಿ ಮಾಡುವಾಗ ನಮಗೆ ಜಯಕೃಷ್ಣ ಪೂಜಾ ಕ್ಯಾಟರರ್ಸ್, ಹರೀಶ್ ಶೆಟ್ಟಿ, ದೀಪಕ್ ಡೈಸ್ ಕ್ಯಾಟ್ರಿಂಗ್, ಹರೀಶ್ ರಂಗೋಲಿ ಕ್ಯಾಟರರ್ಸ್, ನಾರಾಯಣ ಪೂಜಾರಿ, ಅವಿಲ್ ರೇಗೋ ಹಾಗೂ ಇತರರು, ನನಗೆ ಈಗ ಯಾರ್ದು ನನಗೆ ಮತ್ತೆ ನಾರಾಯಣ ಹೆಸರು ಹೇಳಿದಂತ ಇನ್ನು ಕೂಡ ಯಾರದು ಹೆಸರು ಬಿಟ್ಟು ಹೋದರೆ ಕ್ಷಮಿಸಿ, ಎಲ್ಲರೂ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಕೂಡ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಳೆದ ಋತುವಿನಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರೊಬ್ಬರ ಆಹಾರ ಸರಬರಾಜು ಮಾಡುವ ವಾಹನ ಅಪಘಾತ ಆಗಿ 2 ಮಕ್ಕಳ ಮೃತ್ಯುವಾಗಿರುವುದು ಅದು ಬಹಳ ದುಃಖ ಮತ್ತು ಮನಸ್ಸಿಗೆ ತುಂಬಾ ನೋವಾಗಿರುತ್ತದೆ. ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಪರವಾಗಿ ಅವರ ಮನೆಗಳಿಗೆ ಭೇಟಿ ಕೊಟ್ಟು ಸಣ್ಣ ಮಟ್ಟಿನ ಆರ್ಥಿಕ ಸಹಾಯವನ್ನು ಮಾಡಿರುತ್ತೇವೆ. ಇದಕ್ಕೆ ಸಹಕಾರ ನೀಡಿದ ಎಲ್ಲ ಸಂಸ್ಥೆಯ ಸದಸ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಅನೇಕ ಅನಧಿಕೃತ ಕ್ಯಾಟರಿಂಗ್ ಸಂಸ್ಥೆಗಳನ್ನು ಅಧಿಕೃತವಾಗಿ ಕಾನೂನಿನ ಅಡಿಯಲ್ಲಿ ಬರುವಂತೆ ಪ್ರೇರೇಪಿಸಲು ಮತ್ತು ಘನತ್ಯಾಜ್ಯ ತೆರಿಗೆಯನ್ನು ಪರಿಶೀಲಿಸಿ ನಮ್ಮ ಸಂಸ್ಥೆಗಳ ಬಗ್ಗೆ ವಿಸ್ತೃತ ವಿವರಣೆಯನ್ನು ನೀಡಿ ಅವರಿಗೆ ಮನದಟ್ಟು ಮಾಡಿ ಈ ಬಗ್ಗೆ ಸಣ್ಣ ಮೊತ್ತದ ತೆರಿಗೆ ವಿಧಿಸುವಂತೆ ಒತ್ತಾಯಿಸಲಾಗಿದ್ದು ಅದಕ್ಕೆ ಮಹಾನಗರ ಪಾಲಿಕೆಯ ಆಯುಕ್ತರಿಂದ ಮತ್ತು ಮಹಾಪೌರರಿಂದ ಉತ್ತಮ ಸ್ಪಂದನೆಯು ದೊರಕಿದ್ದು ಮುಂದಿನ ವರ್ಷದಲ್ಲಿ ಕನಿಷ್ಠ ತೆರಿಗೆ ವಿಧಿಸುವ ಭರವಸೆಯನ್ನು ನೀಡಿರುತ್ತಾರೆ. ಇದು ನಾವೊಂದು 2-5 ಸಲ ನಾವು ಅವರ ಹತ್ರ ಹೋಗಿದ್ದೆವು. ಅವರು ಎಲ್ಲರೂ ಯಾವಾಗ ಹೋಗಿದ್ರು ಕೂಡ ಅವರು ನಮಗೆ ಒಳ್ಳೆ ಮಾಡಿ ಸ್ಪಂದಿಸಿದ್ದಾರೆ. ಮತ್ತು ಲಾಸ್ಟ್ ಟೈಮ್ ನಾವು ಎಲ್ಲರಿಗೆ ಮಹಾನಗರ ಪಾಲಿಕೆಯ ಮಹಾಪೌರರಿಗೆ ಅವರಿಗೂ ಕೂಡ ಮತ್ತು ಶಶಿಧರ್ ಹೆಗ್ಡೆ ಅವರಿಗೂ ಕೂಡ ಎಲ್ಲರಿಗೂ ಕೂಡ ನಾವು ನಮ್ಮ ಮನವಿಯನ್ನು ಕೊಟ್ಟಿದ್ದೆವು ಮತ್ತು ಅದಕ್ಕೆ ಅವರು ಸ್ಪಂದಿಸಿದಂತ ಹೇಳಿದ್ದಾರೆ. ಅದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನು, ಎಲ್ಲ ಕಾರ್ಪೊರೇಟರ್ಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದಕ್ಕೆ ಈ ಬಗ್ಗೆ ನಮ್ಮೊಂದಿಗೆ ಸಹಕರಿಸಿದ ಮತ್ತು ಕಾಳಜಿ ವಹಿಸಿದ ಈಗಿನ ಅಧ್ಯಕ್ಷರು ರಾಜಗೋಪಾಲ್ ರೈ ಮತ್ತೆ ರಾಜೇಶ್ ಕೊಂಚಡಿ ಮತ್ತು ಸತೀಶ್ ಬೋಳಾರ್ ಇವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪಿಲಾರ್ ಕೋಟೆಗಾರ್ ಶಾಲೆಗೆ NSS ಕ್ಯಾಂಪ್ ನಡೆದ ಸಂದರ್ಭದಲ್ಲಿ ಒಂದು ದಿನದ ಊಟೋಪಚಾರ ವ್ಯವಸ್ಥೆಯನ್ನು ಮಾಡಿದ್ದು ಅಲ್ಲಿಯ ಮಕ್ಕಳೊಂದಿಗೆ ಆ ದಿನ ಕಳೆದ ಕ್ಷಣವು ತುಂಬ ಮನಸ್ಸಿಗೆ ಅವಿಸ್ಮರಣೆ ಆಗಿರುತ್ತದೆ. ನಮ್ಮ ಸಂಘದ ವತಿಯಿಂದ ಈ ಸೇವೆಯನ್ನು ಮಾಡುವ ಭಾಗ್ಯ ದೊರಕಿರುವುದು ನಮಗೆಲ್ಲ ಪುಣ್ಯ ಎಂದು ಭಾವಿಸ್ತಾ ಇದ್ದೇನೆ. ಮತ್ತು ಸಭಾಭವನೆಯ ಈ ಸಂಸ್ಥೆಯ ಮಾಲಕರು ಮತ್ತೆ ಕಾರ್ಮಿಕರಿಗೆ ಸಹಕಾರಿಯಾಗುವಂತೆ ವ್ಯಾಕ್ಸಿನೇಷನ್ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿದ್ದೆವು. ಜಿಲ್ಲಾ ಆಡಳಿತದ ಸಹಕಾರದೊಂದಿಗೆ ನಾವು ಇದನ್ನು ಹಮ್ಮಿಕೊಂಡಿದ್ದೆವು ಅಂತ ಹೇಳಲು ಈಗ ನನಗೆ ಖುಷಿ ಆಗ್ತಾ ಇದೆ. ಅದೇ ರೀತಿ ಈ ಕೊರೋನಾದ ಸಮಯದಲ್ಲಿ ಆಹಾರ ವಿತರಣೆ ಕಾರ್ಯಕ್ರಮವನ್ನು ಕೂಡ ನಾವು ನಡೆಸಿದ್ದೇವೆ. ಅದಲ್ಲದೆ ಸಭಾಭವನದ ವ್ಯವಸ್ಥೆಯ ಅನ್ನಿಸ್ಬಾಯಿ ಮತ್ತೆ ವಿಜಯಣ್ಣನವರ ಸಮಿತಿಗೆ ವಿಶೇಷ ಧನ್ಯವಾದಗಳನ್ನು ಈ ಸಮಯದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕಾರಿ ಸಮಿತಿಯ ಸಭೆ ಮತ್ತು ಸಾಮಾನ್ಯ ಸಭೆ, ವಾರ್ಷಿಕ ಸಭೆ ನಡೆಸಲು ಅನುಕೂಲ ಆಗುವಂತೆ ಸಹಕರಿಸುವುದು ಅಲ್ಲದೆ ಸಭಾಭವನದಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳು ನಡೆಯುವಂತೆ ಬಹಳ ಆಸಕ್ತಿಯನ್ನು ವಹಿಸಿ ಸಂಘದ ಅಭಿವೃದ್ಧಿಗೆ ಸಹಕಾರವನ್ನು ನೀಡುವುದರ ಬಗ್ಗೆ ಬಹಳ ಹೆಮ್ಮೆ ಇದೆ. ಅಲ್ಲದೆ ಇದರ ಹೊರಾಂಗಣದ ಗ್ಲಾಸ್ ಅಳವಡಿಸಲು ಸಹಕರಿಸಿದ ಇಕ್ಬಾಲ್ ಗೋಲ್ಡ್ ಪ್ಯಾಲೇಸ್, ಅಬ್ದುಲ್ ಕರೀಂ ಅಕ್ಕ, ರಾಜಗೋಪಾಲ್ ರೈ, ಅನ್ನೀಸ್ ಶೇಖ್ ಇವರ ಮುತುರ್ವಜ್ಜಿಯನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಅಲ್ಲದೆ ಉಚಿತವಾಗಿ ನಮಗೆ ಪ್ಯಾನ್ಗಳನ್ನು ನೀಡಿದ ವೆವೆಲ್ ಫೆಲಿಕ್ಸ್ ಲಸ್ರಾದೋ, ಶ್ರೀ ಸುಧಾಕರ್ ಕಾಮತ್, ಬಾಲಕೃಷ್ಣ ಪಚ್ಚನಾಡಿ ಇವರಿಗೆ ಸಂಘದ ಪರವಾಗಿ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ರಂಗೋಲಿ ಹರೀಶ್ ರಂಗೋಲಿ ಅವರು ಕೂಡ ಫ್ಯಾನ್ ಅನ್ನು ಕೊಟ್ಟಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರತಿಯೊಂದು ಕಾರ್ಯಕಾರಿ ಸಮಿತಿ ಸಭೆಗೆ ಕ್ಲಪ್ತ ಸಮಯದಲ್ಲಿ ಒಂದು ಉತ್ತಮ ಸಲಹೆ ಸೂಚನೆಗಳನ್ನು ಕೊಟ್ಟು ಸಹಕರಿಸಿದ ಪ್ರತಿಯೊಬ್ಬ ಪದಾಧಿಕಾರಿಗಳು, ಹಿರಿಯರು ಮತ್ತು ಸಮಿತಿಯ ಸದಸ್ಯರಿಗೆ ತಲೆಬಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತೆ ನಮ್ಮ ಈ ಒಂದು ವರ್ಷದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ನೀವು ಕ್ಷಮಿಸಿ. ಅದೇ ರೀತಿ ನಾನು ಇಲ್ಲಿ ಯಾರಾದ್ರೂ ಹೆಸರುಗಳನ್ನು ತೆಗೆಯಲು ಮರೆತು ಹೋದ್ರೆ ದಯಮಾಡಿ ಅದನ್ನು ಕೂಡ ಕ್ಷಮಿಸಿ ಅಂತ ಹೇಳಿ ನನ್ನ ಈ ಎರಡು ಮಾತುಗಳನ್ನು ನಾನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ದಕ್ಷಿಣ ಕನ್ನಡ ಕ್ಯಾಟರಿಂಗ್ ಅಸೋಸಿಯೇಷನ್. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತ ಸಂಘದ ಪದಾಧಿಕಾರಿಗಳಾದಂಥ ಪತ್ರಕರ್ತರಾದ ಶ್ರೀ ಜಿತೇಂದ್ರ ಕುಂದೇಶ್ವರ ನಮ್ಮ ಜೊತೆಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸಿ ಅವರು ಕೂಡ ವೇದಿಕೆಗೆ ಬಂದೊಂದು, ಹಾಗೆ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಶ್ರೀ ಸಂದೇಶ್ ಜಾರ್ ಅವರಿದ್ದಾರೆ, ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇವೆ. ಈಗ ನೂತನವಾಗಿ ಈ ಸಂಘಟನೆಗೆ ಸದಸ್ಯರಾಗಿ ಸೇರ್ಪಡೆಗೊಂಡಂತಹ ಸದಸ್ಯರನ್ನ ಶ್ರೀಯುತ ರಾಜಗೋಪಾಲ್ ರೈ ಅವರು ಈಗ ನಿಯೋಜಿತ ಅಧ್ಯಕ್ಷರ ನುಡಿಯನ್ನ ನೀಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಮಂಗಳೂರಿನ ಜನಪ್ರಿಯ ಶಾಸಕರಾದ ವೇದವ್ಯಾಸ್ ಕಾಮತ್ರೆ, ಅದೇ ರೀತಿ ಗಣೇಶಣ್ಣನವರೇ, ಅದೇ ರೀತಿ ನಮ್ಮ ಸಂದೀಪ್ರವರೇ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಕ್ಯಾಟ್ರಿಂಗ್ ಸಂಸ್ಥೆಯ ನಾಯಕರುಗಳೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ನನ್ನ ಆತ್ಮೀಯರೇ, ಕ್ಯಾಟ್ರಿಂಗ್ನ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ನಾನು ಇಲ್ಲಿ ಕೂತ್ಕೊಳ್ಳುವಾಗ ಭಾರಿ ನನಗೆ ಖುಷಿಯಾಗಿತ್ತು. ಅಂದರೆ ಆಗಬೇಕಷ್ಟೇ. ಇವರು ಆಚೆಯಿಂದ ನಾನು ಆಚೆಗೆ ಹೋಗೋ ಆಲೋಚನೆ ಬಂತು ನನಗೆ, ಇನ್ನು ತಲೆಯಲ್ಲಿ ನಮಗೆ ಭಾರ ಬಂತಂತೇಳಿ. ಆದರೆ ಇಲ್ಲಿ ನೋಡುವಾಗ ನನಗೆ ಅಲ್ಲಿ ಸ್ವಲ್ಪ ನೋಡಿದೆ ಆಚೆ ನಮ್ಮ ಅತಿರಥ ಮಾರಾತರೆಲ್ಲರೂ ಇದ್ದಾರೆ ಕ್ಯಾಟ್ರಿಂಗ್ನವರು. ಅಂದರೆ ಇಲ್ಲಿ ನಾವು ಅಧ್ಯಕ್ಷರಂತ ಹೇಳಿದರೆ ಅಧ್ಯಕ್ಷರ ಕೆಲಸ ಮಾಡಬೇಕಂತಿಲ್ಲ, ಒಂದು 4-5 ಜನ ಇದ್ದಾರೆ, ಎಲ್ಲ ಕೆಲಸವನ್ನು ಅವರು ಮಾಡ್ತಾರೆ, ಏನು ಕಷ್ಟ ಇಲ್ಲ ನಮಗೆ. ನಮ್ಮ ವಿಜಯರಿದ್ದಾರೆ, ಪ್ರಸಾದರಿದ್ದಾರೆ, ಬಾಲಕೃಷ್ಣ ಇದ್ದಾರೆ, ಆನಂತರ ಮತ್ತೆ ನಮ್ಮ ವಿಜಯರು, ಯಶವಂತ್ ಇಲ್ಲಿದ್ದಾರೆ, ಯಶವಂತರು, ಇವರೆಲ್ಲ ನಮ್ಮ ಗೋಕುಲ್ ಕ್ಯಾಟ್ರಿಂಗ್. ನಮಗೆ ಏನು ಕೆಲಸ ಇಲ್ಲ, ಅದು ನನಗೆ ಸ್ವಲ್ಪ ಧೈರ್ಯ ಬಂತು ಇವರ ಮುಖ ನೋಡುವಾಗ, ತೊಂದರೆ ಇಲ್ಲ ಅಂಥೇಳಿ. ಮತ್ತೊಂದು ಸ್ವಲ್ಪ ತುಂಬ ಲೇಟ್ ಆಯಿತು, ಯಾಕೆಂತ ಹೇಳಿದರೆ ಎಲ್ಲರೂ ಮಾತಾಡೋಕೆ ಲೇಟ್ ಆಯಿತು.
ನಮಗೆ ಕ್ಯಾಟ್ರಿನವರಿಗೆ ಏನು ತೊಂದರೆ ಆಗುದಿಲ್ಲ ಅಂದ್ರೆ ನಮಗೆ ಲೇಟಾಗಿ ಹೋಗಿ ಅಭ್ಯಾಸ, ಎಲ್ಲ ಕಡೆದು ಎಲ್ಲ ಹೋದ ನಂತರ ನಮ್ಮ ಪಾತ್ರ ಇಟ್ಕೊಂಡು ಹೋಗೋರು. ಆದರೆ ಕೆಲವು ಗೆಸ್ಟ್ಗಳಿದ್ದಾರೆ ಪಾಪ, ಅವರಿಗೆ ಭಾರಿ ಒತ್ತಾಯ್ತಂತ ಇರ್ಬೋದು. ನಿಮ್ಗೆ ಎಲ್ಲರಿಗೂ ನಾನು ಇಲ್ಲಿ ಬಂದು ನಮಗೆ ಒಂದು ವಿಶ್ ಮಾಡಿದ್ದಕ್ಕೆ ನಿಮಗೆಲ್ಲ ನಾನು ಧನ್ಯವಾದ ಕೊಡ್ತಾ ಒಂದು ದೊಡ್ಡ ರೀತಿಯ ಧನ್ಯವಾದ ಕೊಡಬೇಕು ನಮ್ಮ ಶಾಸಕರಿಗೆ. ಪಾಪ ನೀವು ಅವ್ರು ಹೇಳಿದಾಗೆ, ಯಾರು ಈಗ ಐವನ್ ಹೇಳಿದಾಗೆ, ಶಾಸಕರೆಲ್ಲ ನೋಡ್ಲಿಕ್ಕೆ ನಮ್ಮ ಭಾರಿ ಗಮ್ಮತ್ತು, ಭಾರಿ ಖುಷಿ. ಶಾಸಕರಿದ್ದಾನೆ ಫೋನ್ ಅಲ್ಪ ಮರ್ಯಾದೆ ಇಕ್ಕೊಂಡು ಪಾಪ ಅವರ ಕಷ್ಟ. ಈಗ ಅವ್ರು ಹೇಳಿದ್ರು ನನ್ನ ಲೆಪ್ಪೊಚ್ಚಿ ಈತ ಪುರ್ತು ಕುಲ್ಲೆ ನನ್ನ ಯಾನು ಈ ಲೆಪ್ಪನೇ ಬರ್ಬೇಕು ನಾನು ಒಂಜಿ ಲಾಸ್ಟ್ ಮುಟ್ಟ ಕುಲ್ಲೆ ಅಂತೇಳಿ ಕೈ ಮುಗಿತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅವರು 1 ಗಂಟೆ 2 ಗಂಟೆ ಆಗ್ತದೆ ಮನೆಗೆ ಹೋಗುವಾಗ. ನನಗೆ ಗೊತ್ತಿದೆ, ನಾವು ಒಟ್ಟಿಗೆ ಇರ್ತೇವೆ. ಶಾಸಕರು ಅಂತ ಹೇಳಿದ್ರೆ ಅಲ್ಲಿ ನೀರು ಬಂದಿದೆ, ಇಲ್ಲಿ ಮನೆ ಮುಳುಗಿದೆ, ಹೋಗ್ಲಿಕ್ಕೆ ಪಾಪ ಕರೀತಾರೆ, ಅದರಲ್ಲಿ ಹೋಗ್ತಾರೆ ಸರ್ ಭಾಗ್ಯವರಾಗೆಲ್ಲ. ಮತ್ತೆ ಸುಳ್ಳು ಹೇಳುದಿಲ್ಲ, ನಾನು ಅಲ್ಲಿದ್ದೇನೆ ಇಲ್ಲಿದ್ದೇನೆ, ಬರ್ತೇನೆ. ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ, ಅಂದರೆ ಯಾರು ಸಿಕ್ಕಿದ್ರೆ ಮಾತಾಡಿಸಿದ್ರೆ ಹೋಗುದಿಲ್ಲ ಅವರು. ಆ ನಂತರ ಮನೆಗೆ ಹೋಗಿ ಮಲಗಿದ ನಂತರ ಬೆಳಿಗ್ಗೆ 6 ಗಂಟೆಗೆ ಜನ ಬರಲಿಕ್ಕೆ ಶುರುವಾಗ್ತದೆ. ಆಗ ಇವರ ತಾಯಿ, ಇವರ ಧರ್ಮಪತ್ನಿ ಇವರನ್ನು ಎಬ್ಬಿಸಿದ್ದು, ಏಳು ಮಾರೆ ಎಲ್ಲ ಜನ ಬರ್ತಾ ಇದ್ದಾರೆ ಏಳು ಅಂತೇಳಿ. ಪಾಪ ನಿದ್ದೆ ಪ್ರಾಯ ಸಹ ಆಗಲಿಲ್ಲ. ಒಂದು 47 ವರ್ಷ ಏನೋ ಪ್ರಾಯ ಆದವರು, ಏನು ದೊಡ್ಡ ಪ್ರಾಯದವರಲ್ಲ, ಹುಡುಗ ನಿಜವಾಗಿ. ಅವರು ಎಬ್ಬಿಸುವಾಗ ಹೊರಗೆ ಬರುವುದು, ಆ ನಂತರ ಅಲ್ಲಿ ಒಂದು ಎಸಿ ಚೇರ್ ಇದೆ, ಅದರಲ್ಲಿ ಕೂತರು, ಅದರಲ್ಲಿ ಒಂದು 10 ನಿಮಿಷ ನಿದ್ದೆ ಮಾಡುದು. ಅಂದರೆ ಕೇಳಬೇಕಲ್ಲ, ನಿದ್ದೆ ಬೀಳುವುದಿಲ್ಲ. ಆ ಥರ ಕೆಲಸ ಮಾಡಿ ಜನರಿಗೆ ಎಷ್ಟು ಕೆಲಸ ಮಾಡಿದ್ರು ಕಮ್ಮಿ ಅದ ಅಂಥ ಒಂದು ವ್ಯಕ್ತಿತ್ವದವರು. ನಾನು ನಿನ್ನೆ ಹೇಳಿದೆ, ಅದಕ್ಕೆ ಅವರು ಹೇಳಿದರು, ನಾನು 2-3 ಸಲ ಹೇಳ್ತಾ ಇದ್ದೇನೆ 10 ತಾರೀಕಿಗೆ ಇಲ್ಲ. ಅದಕ್ಕೆ ಹೇಳಿದ್ರು, ಇಲ್ಲ ನನಗೆ ಮೀಟಿಂಗ್ ಉಂಟು ಹೋಗಲೇಬೇಕು. ಆಯಿತು, ನಿಮ್ಮ ಮೀಟಿಂಗ್ ಉಂಟು, ನಿಮ್ಮ ಹತ್ರ ಕೇಳಿ ನಾನು ಮೀಟಿಂಗ್ ಇಟ್ಟದಲ್ವ, ಆಯ್ತು ಅಂತೇಳಿ ಹೋದೆ. ಪಾಪ ಅದಕ್ಕೆ ಬೇಕಾಗಿ ಅವರು, ಅದಕ್ಕೆ ಸ್ಪಂದನ, ಒಂದು ಕಾರ್ಯಕರ್ತರನ್ನು ಯಾವ ರೀತಿ ಒಂದು ಸ್ಪಂದಿಸಬೇಕಂತೇಳಿ, ಅದಕ್ಕೆ ಬೇಕಾಗಿ ನಿಮಗೆ ನಾನು ದೊಡ್ಡ ರೀತಿಯ ಒಂದು ಧನ್ಯವಾದ ಅರ್ಪಿಸ್ತೇನೆ. ನಿಜವಾಗಿಯೂ ನಾನೇನು ನಮ್ಮ ಪಕ್ಷದ ಶಾಸಕರು ಅಂತ ಹೇಳೋದಲ್ಲ, ಶಾಸಕರು ತುಂಬ ಜನ ನಮ್ಮ ಪಕ್ಷದ ಎಲ್ಲ ಪಕ್ಷದಲ್ಲೇ ಆಗಿದ್ದಾರೆ. ಆದರೆ ವೈಯಕ್ತಿಕವಾಗಿ ನೋಡಿದಂಥ ಒಂದು ವ್ಯಕ್ತಿ, ನೀವು ಯಾರೇ ಹೋಗಿ ಅವರದ್ದು ಕೆಲಸ ಅವರಿಗಾಗುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವೆಲ್ಲರೂ ಕ್ಯಾಟ್ರಿಂಗ್ ನಾವು ದೊಡ್ಡ ರೀತಿಯ ಒಂದು ಚಪ್ಪಾಳೆ ಕೊಡಬೇಕು, ದೊಡ್ಡ ರೀತಿಯ ಚಪ್ಪಾಳೆ ಕೊಡಿ. ಯಾಕೆಂತ ಹೇಳಿದ್ದೇನೆ, ನಮಗೆ ಕೊರೋನಾದ ಸಮಯದಲ್ಲಿ 50 ಜನರಿಗೆ ಊಟ ಕೊಂಡು ಹೋಗ್ಬೇಕು, ಯಾರು 3 ಜನಕ್ಕಿಂತ ಜಾಸ್ತಿ ಹೋಗಬಾರ್ದು, ಇಂಥ ದೊಡ್ಡ ದೊಡ್ಡ ರೂಲ್ಸ್ ಮಾಡಿದ್ರು ಸರ್ಕಾರ. ಆವಾಗ ಕಮಿಷನರಿಗೆ DC-ಗೆ ಮಾತಾಡಿ ಒಂದು ದಿವಸ ಸರ್ಕಿಟ್ ಹೌಸ್ಗೆ ನಾವೆಲ್ಲ ಹೋಗಿದ್ದೆವು. ಅಲ್ಲಿಂದಲೇ ಇವರು ಫೋನ್ ಮಾಡಿ ಕ್ಯಾಟ್ರಿಂಗ್ನವರ ಒಂದೇ ಒಂದು ವಾಹನವನ್ನು ನಿಲ್ಲಿಸಬಾರ್ದು, ಅವರು ಎಷ್ಟು ಗಂಟೆಗೆ ರಾತ್ರಿ ಬಂದು ಅವರಿಗೆ ಬಿಡಬೇಕು ಅಂತ ಹೇಳಿ ಅವರಿಗೆ ಅವರು ಒಪ್ಪಿದ ನಂತರ ಮರುದಿವಸ ಪೇಪರ್ನಲ್ಲಿ ಪ್ರಕಟಣೆ ಮಾಡಿ ನಮಗೆ ಸಹಾಯ ಮಾಡಿದಂಥವರು. ನಾವು ಒಳ್ಳೆ ಕೆಲಸ ಮಾಡಿದ್ದನ್ನು ಯಾವಾಗಲೂ ನಾವು ಹೇಳಲೇಬೇಕು. ಆದ್ದರಿಂದ ನಮಗೆ ದೊಡ್ಡ ರೀತಿಯ ಸಹಾಯವನ್ನು ಅವರು ಮಾಡಿದ್ದಾರೆ ಶಾಸಕರು, ಎಲ್ಲ ರೀತಿಯಲ್ಲಿ ನಮಗಿದ್ದಾರೆ. ನಾನು ಅದಕ್ಕೆ ಬಗ್ಗೆ ನಾನು ನಿಮ್ಮ ಕೆಲಸವನ್ನು ನಿಮ್ಮ ಎದುರು ಹೇಳ್ತೇನೆ ಮಾರೆ. ಅವರು ಮತ್ತೆ ನಾವು ಅವರು ಮಾಡಿದಂಥ ಕೆಲಸವನ್ನು ಅವರು ಎದುರು ಹೇಳಬೇಕಲ್ಲ, ಏನೇ ಆಗಲಿ ಸ್ವಲ್ಪ. ಮತ್ತೆ ಕಾಮತ್ತೂರಿಗೆ ಒಂದು ಭಾರಿ ಆಸೆ ಉಂಟು, ಅವರು ಊಟ ಮಾಡಿ ಕಳಿಸ್ಬೇಕಂತೇಳಿ. ಅವರು ಕಾಮತ್ತೂರು ಸಹ ಹಾಗೆ, ಅವರು ಎಷ್ಟು ಹೇಳಿದ್ರು ಊಟ ಕಳಿಸ್ತಾರೆ. ಮತ್ತೆ ಬಿಲ್ ಕೊಟ್ಟರೆ ಕೊಡ್ತಾರೆ, ಕೊಡದಿದ್ರೆ ಹೇಳುದಿಲ್ಲ ಕಾಮತ್ತೂರು. ಅವ್ರು ಯಾವಾಗ ಹೇಳುದು, ನೀನು ಇಂಕಕ್ಕೆ ತಾನೆ ಕ್ಯಾಟ್ರಿಂಗ್ ಕೊರಪುಜಿಂದ ಈಗ ರಾಜಣ್ಣ ಏನು ಇತ್ತಲ್ಲ, 4 ಲಕ್ಷ ಬಾಕಿ ಉಂಟು ಅಂತ ಹೇಳ್ತಾರೆ. ನೀವು ನನ್ನ ಪಕ್ಷ ನನಗೆಂದು ಕ್ಯಾಟ್ರಿಂಗ್ ಕೊಡುದಿಲ್ಲ ಅಂತೇಳಿ ಅವರು ಕಾಮತ್ತೂರು ಇನ್ನ ಕಾಮತ್ತರಿಗೆ ಏನು ಕೊರಪೆ, ಆ ಕಾಮತ್ತರಿಗೆ ಕಾಸಿಗೆ ಏನುಜಿ ಅಂತೇಳಿ. ಈಗ ಸಹ ಅವರಿಗೆ ಅಂದರೆ ಅಂಥ ಒಂದು ಅನ್ಯೋನ್ಯತೆ. ಕಾಮತ್ತೂರು ಸಹ ಹಾಗೆ ಒಂದು MLA ಆಗದಿದ್ದರು ನಮಗೆ MLAನೇ ಅವರು. ನಮ್ಮ ಕ್ಯಾಟ್ರಿಂಗಲ್ಲಿ ಅವರೊಂದು ದೊಡ್ಡ ಶಕ್ತಿ ನಮಗೆ. ಇವತ್ತಿನ ಊಟಕ್ಕೆ ಎಲ್ಲ ಚರ್ಚೆ ಆಯಿತು, ಯಾವತ್ತಿನ ಲಾಸ್ಟ್ಗೆ ಇವರಿಗೆ ಇದಾಯಿತು, ಏನು ಕಿರಿಕಿರಿ, 7 ಜನಕ್ಕಂತ ಪಲ್ಯ ಯಾನೆ ಕಣಪೆ ಫುಡ್ಡು ಅವು ನಿಮ್ಗೆ ಗೊತ್ತು ಅಂತ ಹೇಳಿ. ಅಂದರೆ ಅದೊಂದು ಕನ್ಕ್ಲೂಷನ್ ನಾನೇ ಮಾಡ್ತೇನೆ ಅಂತೇಳಿ ಅಂಥ ಒಂದು ವ್ಯಕ್ತಿ. ಅದೇ ರೀತಿ ನಮ್ಮ VN ಲಸ್ರಾದ ಅವರು ಸಹ ಹಾಗೆ ಒಂದು ಗೌರವಾಧ್ಯಕ್ಷರಂದರೆ ಆ ಥರ ಗೌರವದಿಂದಲೇ ಇದ್ದಾರೆ ಅವರು, ನಮ್ಮ ಕ್ಯಾಟ್ರಿಂಗ್ನ ಗೌರವವನ್ನು ತಂದವರು. ಆದ್ದರಿಂದ ಅದೇ ರೀತಿ ನಮಗೆ ಈಗ ನನ್ನ ಮಾಜಿ ಆದರು ಅವರು ಅಧ್ಯಕ್ಷರೇ, ಅಂದರೆ ಒಂದು ಬರುವುದು ಅಷ್ಟೇ, ನೀವು ಅಧ್ಯಕ್ಷರಾಗಿ ಅಲ್ಲಂತಲ್ಲ, ನಿಮ್ಮ ಸಹಾಯ ನಮಗೆ ದೊಡ್ಡ ರೀತಿಯಲ್ಲಿ ಬೇಕು. ಅದೇ ರೀತಿ ನಮ್ಮ ಇವರು ಬೌಲರ್ ಅವರಿದ್ದಾರೆ ಅನೀಸ್, ಎಲ್ಲದಕ್ಕೂ ರೆಡಿ ಪಾಪ ಅವರು. ಈ ಹಾಲ್ ಆಗಬೇಕಾದ್ರೆ ಅನೀಸ್ ಅಧ್ಯಕ್ಷರಾದ ನಂತರದ್ದು, ಇವರ ಟೈಮಲ್ಲಿ ಒಂದು 60 ಜನ ಮೆಂಬರ್ ಮಾಡಿದ್ದಾರೆ. ಆ ನಂತರ ಒಂದು ಮೊನ್ನೆ ಒಂದು ಡಿನ್ನರ್ ಅಲ್ಲಿ ಒಂದು ಟೂರ್ ಮಾಡಿಸಿದ್ದಾರೆ, ಪಿಕ್ನಿಕ್ ಫಸ್ಟ್ ಕ್ಲಾಸ್, ಎಲ್ಲರೂ ಸಹಾಯ ಮಾಡಿದ್ದಾರೆ, ವಿಷಯ ಬೇರೆ. ಅದೇ ರೀತಿ ನಮ್ಮ ವಿಜಯರಿದ್ದಾರೆ ನ್ಯಾಷನಲ್, ಇವರೆಲ್ಲ ಅದೇ ರೀತಿ ನಮ್ಮ ಟ್ರೆಜರರ್, ಅದು ಮಾತು ಕಮ್ಮಿ, ಆ ನಮ್ಮನೆ ಕೆಲಸ ಮಾಡು, ಅವ್ರದ್ದೆಲ್ಲ ಸಹಾಯ ಇದೆ. ನಮಗೆ 2 ಒಳ್ಳೆಯ ಕಾರ್ಯದರ್ಶಿ ಮತ್ತು ಟ್ರೆಜರರ್ ಸಿಕ್ಕಿದ್ದಾರೆ. ಅದು ಒಬ್ಬರು ರೊಟೇರಿಯನಿ,
ಸಾರಿ ಲಯನ್ ಇಬ್ಬರು ಸಹ ಹಾಗೆ ಒಳ್ಳೆ ಕೆಲಸ ಮಾಡೋರು. ನನಗೇನು ಅಷ್ಟು ಕಷ್ಟ ಆಗುದಿಲ್ಲ. ಒಳ್ಳೆ ರೀತಿಯಲ್ಲಿ ಕ್ಯಾಟ್ರಿಂಗ್ ಸಂಸ್ಥೆ ಅಂತ ಹೇಳಿದ್ರೆ ನೀವು ಹೇಳ್ಬೋದು, ಯಾರಾದರೂ ನಂಬಲಿಕ್ಕೆ ಸಾಧ್ಯ ಉಂಟಾ? ಒಂದು ಕ್ಯಾಟ್ರಿಂಗ್ನವ್ರು ಒಟ್ಟಾಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಯಾವಾಗಲೂ ಯೂನಿಟಿ ಬೇಕೇ ಬೇಕು. ಎಲ್ಲ ಕ್ಯಾಟ್ರಿಂಗ್ ಅಂತ ಹೇಳೋದು ನಾವು ಒಬ್ಬರಿದ್ರೆ ಒಂದು ಕಡ್ಡಿಯನ್ನು ಕಟ್ ಮಾಡ್ಲಿಕ್ಕೆ ಆಗ್ತದೆ, ಒಂದು 10-20 ಕಡ್ಡಿಯನ್ನು ಕಟ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ. ಹಾಗೆ ನಾವೀಗ ಎಲ್ಲ ಒಂದಾಗಿದ್ದೇವೆ. ಕ್ಯಾಟ್ರಿಂಗ್ನವರು ಏನು ಸಮಸ್ಯೆ ಬಂದರು ಆಗ ಶಾಸಕರು ಹೇಳಿದರು ನಿಮ್ಮಲ್ಲಿ ಊಟ ಉಂಟಂತ. ಈಗ ನಮಗೆ ಸಹ ಹಾಗೆ ಕಮ್ಮಿ ಆದರೆ ಎಲ್ಲ ಇನ್ನಿಕ್ಕಿನ್ನು ಕ್ಯಾಟ್ರಿಂಗ್ ಉಂಟು ಅಂತ ಕೇಳೋದು. ಇದು ವೆಜ್ಜಿನ ಊರಿದ್ದೀನಿ ಕನಕ ಅಂತೇಳಿ ಅಂತಹ ವ್ಯವಸ್ಥೆ ಈಗ ನಮ್ಮಲ್ಲಿ ಸಾಕ್ತದೆ. ಒಂದು ವೆಜ್ಜಿನ ಊಟದಲ್ಲಿ ಅಲ್ಲಿ ಊಟ ಮುಗಿಯಿತು. ನಾನು ಲಾಯಲ್ ಹೋಟೆಲ್ ಮಾಡುವಾಗ ಇಲ್ಲಿ TMA ಇಲ್ಲಿ ನಾನ್ ವೆಜ್ ಊಟ. ಅದಕ್ಕೆ ನಾನು ಹೇಳಿದೆ ಮನೆಯವರ ಹತ್ರ ನಾನ್ ವೆಜ್ ಊಟ ಅದರದ್ದು ಅದು ಉಂಟಂತ ಉಳ್ದದ್ದು ತನ್ನಿ ನಮಗೆ ಆಗ್ತದೆ ಅಂತ ಹೇಳಿದರು. ಖಾಲಿ ಗೀ ರೈಸ್ ಅಂತ ಹೇಳಿ ತಂದದ್ದು ನಾವು. ಇಲ್ಲಿ ಬಂದು ಬಡಿಸುವಾಗ ಒಬ್ಬನಿಗೆ ಸ್ವಲ್ಪ ಮಾಂಸ ತುಂಡು ಸಿಕ್ಕಿತ್ತು. ಆ ಒಂದು ಬೊಬ್ಬೆ ವೆಜ್ ಡೆಂಚ ನಾನ್ ವೆಜ್ ಗಲಾಟೆ ಒಂದು ಲಾಸ್ಟಿಗೆ ನಾವೆಲ್ಲ ಮನೆಯವರ ಹತ್ರ ಕರೆದು ಹೇಳಿದೆವು, ಈಗೀಗ ಮನೆಯವರು ಹೇಳಿದ್ರು ಮಾರೆ ತನ್ನಿ ಅಂತೇಳಿ ಜನಶಾಸಿ ಆಗಿದೆ ಅಂತೇಳಿ. ಮನೆಯವರು ಬಂದು ಕೇಳಿದ್ರು ಯಾರು ಗಲಾಟೆ ಮಾಡ್ತಾರೆ, ನಾವೇ ಹೇಳಿದ್ವು. ನೋಡುವಾಗ ಒಳ್ಳೆ ಸ್ಟೈಲ್ ಇದ್ದಾನೆ ಗಡ್ಡೆಲ್ಲ ಇಟ್ಟುಕೊಂಡು. ಕೇಳುವಾಗ ಹುಡುಗನ ಕಡೆಯವ್ರ ಹತ್ರ ಅಲ್ಲ, ಹುಡುಗಿನ ಕಡೆಯವರಲ್ಲ, ಹೊರಗಿನ ಒಬ್ಬರ ಇವತ್ತು ಇಲ್ಲಿಗೆ ಬಂದವ ಅಧಿಕ ಪ್ರಸಂಗ. ಎಂತ ಅವಸ್ಥೆ ನೋಡಿ, ಈ ಕ್ಯಾಟ್ರಿಂಗ್ ಅವಸ್ಥೆ ನೋಡಿ. ನಮ್ಮ CS ಭಂಡಾರಿ ಅವರ ಸಂಬಂಧಿಕರ ಮದುವೆ, ಯಾರ್ದು ಬೇರೆ ಯಾರ್ದಲ್ಲ, ಅವರ ಅಣ್ಣನೇ ನನಗೆ ಕೊಟ್ಟಂತ ಕ್ಯಾಟ್ರಿಂಗ್. ನಾವು ಜನ ಜಾಸ್ತಿ ಅದಕ್ಕೆ ಅಲ್ಲಿಂದ ತಂದದ್ದು. ಏನು ಸಿಕ್ಕಿದೆ ಅಂತ ಜನಗಳಿದ್ದಾರೆ ರೀ ಕ್ಯಾಟ್ರಿಂಗ್. ನಾನು ಆಗ ಹೇಳಿರಲ್ಲ ಸದನನ್ನ ಮನೆಯವರು ಕೂಡ ಯಾರು ಗಲಾಟೆ ಮಾಡುವುದಿಲ್ಲ, ಊಟಕ್ಕೆ ಬಂದವರು ಅದು ಸಹ ಯಾರು ಕರೆಯದೆ ಬಂದವರು ಸಹ ಈ ಥರ ಗಲಾಟೆ ಮಾಡೋದು. ಎಲ್ಲಿವರೆಗೆ ಅವಸ್ಥೆ ನೋಡಿ ಇಂಥದ್ದೆಲ್ಲ. ಮತ್ತೊಂದು ನಾನೊಂದು ಕ್ಯಾಟ್ರಿಂಗ್ ಮಾಡಿದ್ದೆ, ಅದಕ್ಕೆ ಅವರು ನಮಗೆ ಚಿಕನ್ ಪುಳಿ ಮುಂಚಿ ವಾಟು ಕೊಟ್ಟಿದ್ದರು ಗಣೇಶನ್ನ. ಅದರಲ್ಲಿ ಒಂದು ಪಾರ್ಟಿ ಅವರು ಬೊಂಬೈ ಅವರು ಗೊತ್ತಲ್ಲ ನಿಮಗೆ, ಮಧ್ಯಾಹ್ನ ಊಟ ಮಹಿಳಾ ಸಭಾದಲ್ಲಿ. ಆವಾಗ ಇವರು ಕ್ವಾಲಿಟಿಯಲ್ಲಿ ಹೋಗಿ ಒಂದು ಪೆಗ್ಗೆಲ್ಲ ಹಾಕೊಂಡು ಬಂದರು. ಊಟ ಮಾಡುವಾಗ ಹಾಕಿದ್ರು ಎಂತಿನ ಅಂತ ಕೇಳಿದ್ರು. ಅದು ಚಿಕನ್ ಪುಳಿ ಮುಂಚಿ ತಿನ್ಪುನಕ್ಲ ಎಂಗ್ಲಿ ಹಿರಿಯ ಬೈದೀನಿ. ಚಿಕನ್ ಪುಳಿ ಮುಂಚಿ ಅಂದರೆ ಪಾಪಡ್ ತಿನ್ನುವುದು ಅಂತೇಳಿ. ಚಿಕನ್ ಪುಳಿ ಮುಂಚಿ ಈಗ ದೊಡ್ಡ ವಿಷಯ ಅಂತ ಗೊತ್ತಿಲ್ಲ ಅವರಿಗೆ. ಚಿಕನ್ ಪುಳಿ ಮುಂಚಿ ಎಂಗ್ಲಿ ಕೊರ್ಪುಣ ಎಂಗ್ಲ ಹಾಕಲ್ಲ ಒಂಜಿ ಗತಿ ಕೆಟ್ಟ ಗಲಾಟೆ ಗಣೇಶನ್ನ. ನಾವು ಹೇಳಿದೆವು, ಅವರು ವಾಟು ಕೊಟ್ಟದ್ದು ಮನೆಯವರು ಅವರತ್ರ ಕೇಳಿ ಅವರೊಟ್ಟಿಗೆ ಒಂದು ಹೆಂಗಸ ಸೇರಿಕೊಂಡು ಗಲಾಟೆ. ನೀವು ಕ್ಯಾಟ್ರಿಂಗ್ನವರ ಕಷ್ಟ ಕೇಳಿದ್ರೆ ಒಂದರಲ್ಲಿ ಎಷ್ಟೆಷ್ಟು ಸಮಸ್ಯೆಗಳು, ಇಂತೆಲ್ಲ ಸಮಸ್ಯೆನಲ್ಲಿ ಇಟ್ಕೊಂಡು. ಆದರೆ ಅದಕ್ಕೆ ಬೇಕಾಗಿ ನಮಗೆ ಯೂನಿಯನಿಂದ ಎಂತ ಮಾಡ್ಲಿಕ್ಕೆ ಆಗ್ತದೆ. ನಾನು ನಿನ್ನೆಲ್ಲ ಮೊನ್ನೆ ಒಂದು ಇದರಲ್ಲಿ ಮೊಬೈಲಲ್ಲಿ ನೋಡಿದೆ, ನನಗೆ ಬಾರಿ ಖುಷಿ ಆಯ್ತದೆ ವಿಷಯ. ಒಬ್ಬ ಬಾಳೆಹಣ್ಣು 1-2 ಜನ ಬಾಳೆಹಣ್ಣು ತಗೊಳ್ಳಿಕ್ಕೆ ಹೋದ್ರು, ಗಂಟೆ ಇಂಟೈತೆ ಅಂತೆ, ನೀವು ನೋಡಿರ್ಬೋದು. ಬಾಳೆಹಣ್ಣು ತಗೊಳ್ಳಿಕ್ಕೆ ಹೋಗುವಾಗ ಒಂದು ಅಂಗಡಿಯಲ್ಲಿ ಎಷ್ಟು ಕೆಜಿಗೆ 50 ರೂಪಾಯಿ ಅಂತ ಹೇಳಿದಂತೆ. ಅದಕ್ಕೆ ಇವ್ರು ಹೆಂಡತಿ ಬೇಡ ಅಂಚಿ ತೆಗೋಯಿ ಅಂತೇಳಿ ಆಚೆ ತೆಗೋದ್ರು. ಅಲ್ಲಿ ಹೋಗುವಾಗ ಎಂಥದ್ದು ಬಾಳೆಹಣ್ಣಿಗೆ 30 ರೂಪಾಯಿ ಅಂತ ಹೇಳಿದರು. ಇವನಿಗೆ ಆಶ್ಚರ್ಯ, ಬಾಳೆಹಣ್ಣು ಅಲ್ಲಿ 50 ರೂಪಾಯಿ. ನಮ್ಮ ಮೇಯರ್ ಅವರು ಪ್ರೇಮನಂದ ಶೆಟ್ಟಿಯವರು, ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಈಗ ನಾಳಿಗೆ ಶಾಸಕರೊಂದು ಮೀಟಿಂಗ್ ಇಟ್ಟಿದ್ದಾರೆ, ಅದು ಈಗ ನಿಮ್ಮ ಹತ್ರ ಮಾತಾಡ್ತಾರೆ. ಇದೇ ಇವರು ಬಾರಿ ನನಗೆ ಇವರು ಹೆಂಗಸೆಲ್ಲ ಕೇಳ್ತಿದ್ದಂತೆ, ಅದು ಇಂಚಿನ ಮಾರ ಅಲ್ಪ ಹತ್ತಿರದ ಅಂಗಡಿ, ಒಂದರಲ್ಲಿ 30 ಒಂದರಲ್ಲಿ 50 ಅಂತೇಳಿ. ವಾಪಸ್ ಇವನ ಹತ್ರ ಬಂದ್ರಂತೆ, ಅಲ್ಲಿ 30 ನಿಂದೇನು 50 ಅಂತೇಳಿ. ಅದಕ್ಕೆ ಈಗ ಹೇಳಿದಂತೆ, ನಾನು ಬಾಳೆ ಗೊನೆ ಉಂಟಲ್ಲ, ಗೊನೆಯಿಂದಲೇ ತೆಗೆದು ಕೊಡುವುದು ಬಾಳೆಹಣ್ಣು ಅಂತೇಳಿ. ಮತ್ತೆ ಅವರೆಲ್ಲ ಬಿಡಿ ಆದ ಬಾಳೆಹಣ್ಣನ್ನು ಕೊಡುವುದಂತೇಳಿ. ಬಿಡಿ ಬಾಳೆಹಣ್ಣು ಅದಕ್ಕೆ ಅರ್ಥ ಅಂತ ಹೇಳಿದ್ರೆ, ಬಿಡಿ ಆದ್ರೆ ಏನು ವ್ಯಾಲ್ಯೂ ಇಲ್ಲ ರೀ ನಮಗೆ. ನಾವೆಲ್ಲರೂ ಒಟ್ಟಾಗಿರುವಾಗಲೇ ನಮಗೆ ಶಕ್ತಿ, ಅದಕ್ಕೆ ಬೆಲೆ ಬರುವುದು. ಅದು ನಾವೆಲ್ಲ ಒಟ್ಟಾಗಿರುವಾಗ ಆ ದಿನ ನಾವೆಲ್ಲ ಕ್ಯಾಟ್ರಿನ್ ಅವರಿಗೆ ಒಟ್ಟಾಗಿದೆ. ಈಗ ಕ್ಯಾಟ್ರಿನ್ ನೀರನ್ನು ಒಟ್ಟಾಸಿ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನಮ್ಮಲ್ಲಿ ಸಹ ಒಂದು ಯೂನಿಟ್ ಇದೆ. ಈಗ ಸುರುವಿಗೆಲ್ಲ ನಾವು ನೆನೆಸಲಿಲ್ಲ ಇಷ್ಟು ಒಳ್ಳೆ ರೀತಿಯಲ್ಲಿ ಅಂತ. ಅಂದರೆ ಇದರ ಹಿಂದೆ ಕೆಲಸ ಮಾಡಿದವರು ತುಂಬ ಇದ್ದಾರೆ, ಕಾಣದ ಅಷ್ಟು ಕೆಲಸ ಮಾಡಿದವರು. ನಾವು ಹೆಸರಲ್ಲಿ ಅರಿಸಿನ ತುಂಬ ಜನ ಇದ್ದಾರೆ, ನಾವೀಗ ಹೆಸರಲ್ಲಿಗೆ ಹೋಗ್ಲಿಕ್ಕೆ ಅಷ್ಟು ಜನ. ಆದರೆ ಎಲ್ಲರೂ ಒಂದಾಗಿ ಒಟ್ಟಾಗಿ ಇವತ್ತು ಕೆಲವು ಹೊಸತು ಮೆಂಬರ್ಗಳೆಲ್ಲ ಆಗಿದ್ದಾರೆ. ಇವತ್ತು ನಮ್ಮ ಈಗ ಗಣೇಶನ ಸಹ ಕೇಳಿದರೆ ಮೆಂಬರ್ ಗಣೇಶನ ಎಲ್ಲರೂ ಕ್ಯಾಟ್ರಿಂಗ್ನವರು. ಅಂದರೆ ಯೂನಿಟಿ ಬೇಕೇ ಬೇಕು. ನಾವು ನ್ಯಾಯಯುತವಾಗಿ ಕೆಲಸ ಮಾಡಲಿಕ್ಕೆ ನಮ್ಮ ಯೂನಿಟಿಯಿಂದ 4 ಜನಕ್ಕೆ ಲಾಭ,
ಸಮಾಜಕ್ಕೆ ಲಾಭ, ಕ್ಯಾಟ್ರಿಂಗ್ನವ್ರಿಗೆ ಲಾಭ, ಎಲ್ಲರಿಗೆ ಲಾಭಕ್ಕೆ ಈಗ ಬೇಕಾಗಿ ಮಾತ್ರ ನಮ್ಮ ಈ ಸಂಘಟನೆ. ನಮ್ಮ ಈ ಸಂಘಟನೆಯಿಂದ ನಾನು ಒಬ್ಬ ಹೋಗಿ ಶಾಸಕರ ಹತ್ರ ಮಾತಾಡಿದ್ರೆ, ಮೇಯರ್ ಹತ್ರ ಮಾತಾಡಿದ್ರೆ ಅವ್ರು ಟುಸ್ ಮಾಡ್ತಾರೆ. ನಾವು ಇಷ್ಟು ಜನ ಎಲ್ಲ ಒಟ್ಟಿಗೆ ಹೋದಾಗ ಅವ್ರು ಬರುವಾಗ ಹೇಳು, ನೀವು ಸ್ವಲ್ಪ ಜನ ಬನ್ನಿ ಅಂತೇಳಿ. ತುಂಬ ಜನ ಬಂದರೆ ಮತ್ತೆ ಇವ್ರದ್ದು ಎಲ್ಲರದ್ದು ಬೊಬ್ಬೆ ಬೇಡ ಅಂತೇಳಿ ನಾನು ಹೇಳೋದು ತುಂಬ ಜನ ಬನ್ನಿ ಅಂತೇಳಿ. ಅಂದ್ರೆ ನಮ್ಗೆ ಗೊತ್ತಿದೆ ಜನಬಲ ಇದ್ರೆ ಎಲ್ಲ ಕೆಲಸ ಆಗ್ತದೆ ಅಂತೇಳಿ. ಅದಕ್ಕೆ ಅವರು ಹೇಳಿದ್ರು ನಾವು ಕಮ್ಮಿ ಜನ ಹೋಗೋದು ಬೇಡ, ನಮ್ಮೆಲ್ಲ ಸಹ ಮಾತಾಡೋದು ಬೇಡ, ನಿಮ್ಮೆಲ್ಲ ರೆಸ್ಪೆಕ್ಟ್ ಕೊಡ್ತೇವೆ ನಾವು. ಆದರೆ ನಮ್ಮ ಜನ ಹಿಡ್ಕೊಂಡೇ ಬರೋದು, ಯಾಕಂತೇಳಿದ್ರೆ ಎಲ್ಲರಿಗೂ ಗೊತ್ತು ಸಾಕು ಅದ ಕೆಲಸಕ್ಕೆ. ಅದಕ್ಕೆ ಬೇಕಾಗಿ ಮಾತ್ರ ನಾನು ಲಾಸ್ಟ್ವರೆಗೆ ನಿಲ್ಲಿ ಅಂತ ಹೇಳೋದು. ನನಗೆ ಗೊತ್ತಿದೆ ತುಂಬ ಲೇಟ್ ಆಗಿದೆ, ಭಾಷಣ ಮಾಡೋ ಹೊತ್ತಲ್ಲ. ನನಗೆ ಸತ್ಯ ಹೇಳಿದ್ದೇನೆ, ನಮ್ಮ ಗೋಕುಲರನ್ನ ಅಧ್ಯಕ್ಷ ಮಾಡೋದಿತ್ತು, ಗೋಕುಲರು ಜಾರಿದ್ರು. ನಾನು ಹೇಳಿದೆ ಗೋಕುಲ್ ನೀವು ಆದ ನಂತರ ನಾನು ಆಗ್ತೇನೆ ಅಂತೇಳಿ. ಆ ನಂತರ ನಮ್ಮ ನಾಗವೇಕರ್ ಅಂತ ಹೇಳಿದ್ರೆ ಅವರೆಲ್ಲ ಕಿಂಗ್ಗಳೆಲ್ಲ ಕ್ಯಾಟ್ರಿಂಗ್ನ ಅವರು ನನಗೆ ಪುರುಸೊತ್ತಿಲ್ಲ ರಾಜನ್ನ ಈ ವರ್ಷ ಬೇಡ, ವರ್ಷ ಮೂರಾಯ್ತು ಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಮತ್ತೆ ಲಾಸ್ಟಿಗೆ ಏನು ಮಾಡೋದು, ಎಲ್ಲರ ಒತ್ತಾಯಕ್ಕೆ ನಾನು ಒಪ್ಪಿದೆ. ಅಂದರೆ ನನಗೆ ಧೈರ್ಯ ಇದೆ, ಅಂದರೆ ಇವರು ಒತ್ತಾಯ ಮಾಡೋದು ಅಂತ ಹೇಳಿದ್ರೆ ನಮ್ಮನ್ನು ಬಿಟ್ಟು ಹಾಕುವುದಿಲ್ಲ, ಆ ರೀತಿ ಕೆಲಸ ಮಾಡ್ತಾರೆ. ಪಾಪ ಬೆಳಿಗ್ಗೆ ನಾನು ಬರಲಿ ಇನ್ನು ರಾತ್ರಿವರೆಗೆ, ನಾನು ನಿನ್ನೆ ಮಧ್ಯಾಹ್ನದಿಂದ ರಾತ್ರಿ 9 ಗಂಟೆಯವರೆಗೆ ಶಾಸಕರೊಟ್ಟಿಗಿದ್ದೆ. ಇವರದು ಈಗ 75ನೇ ವರ್ಷದ ಕಾರ್ಯಕ್ರಮದ್ದು ಪಾಪ ರಾತ್ರಿಗೆ ಈಗ ಅವ್ರಿಗೆ ಪುರುಸೊತ್ತಿಲ್ಲ. ಆದರೂ ಇವತ್ತು ನಮ್ಮ ಒತ್ತಾಯಕ್ಕೆ ನಿಂತಿದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲರೂ ಚಪ್ಪಾಳೆ ಕೊಡಬೇಕು. ನಾವು 2 ದಿವಸದಲ್ಲಿ ಕರೆದಿದ್ದಾರೆ, ನಾಳಿನ ನಾಳ್ದ, ಅವಾಗ ನಾವು ಎಲ್ಲರೂ ಬರಬೇಕು. ನಾವು 4 ಜನ ಬರುವುದಿಲ್ಲ, ಎಲ್ಲರೂ ಒಟ್ಟಾಗಿ. ಮತ್ತೆ ನನಗೆ ನಮ್ಮ ಕಾರ್ಯದರ್ಶಿ, ಅದೇ ರೀತಿ ನಮ್ಮ ಟ್ರೆಜರರ್ ಮತ್ತು ನನ್ನ ಎಲ್ಲ ಟೀಮಿನವರ ಹತ್ರ ನಮಗೆ ಏನಾದರೂ ಒಟ್ಟಾಗಿ ಒಂದಾಗಿ ಕೆಲಸ ಮಾಡುವ. ಕಾರಂತರಿಗೆ ಸಹ ನಾನು ಒಂದು ಧೈರ್ಯ ಕೊಡ್ತೇನೆ, ನಾನು ಅಸಿಸ್ಟೆಂಟ್ ಗವರ್ನರ್, ಅವರ ಕೆಲಸನ ಸಹ ಬಿಟ್ಟು ಹಾಕೋದಿಲ್ಲ. ಪಾಪ ಕಾರಂತರು ಬಂದಿದ್ದಾರೆ, ನನಗೆ ಒಂದು ದೊಡ್ಡ ಆನೆ ಬಲ್ಲ ಬಂದಾಗೆ, ಅವರಿಗೆ ಗೊತ್ತಾಗಲಿ ಅಂತೇಳಿ ಸಹ ನಾನು ಒತ್ತಾಯದಲ್ಲಿ ಕರೆದದ್ದು. ಮತ್ತೆ ಅವ್ರನ್ನೆಲ್ಲ ಜೋರು ಮಾಡೋಕೆ ಸ್ವಲ್ಪ ಕಮ್ಮಿ ಮಾಡ್ತಾರೆ ಇನ್ನು ಕೆಲಸ ಅಂತ ಹೇಳಿ. ಅದಕ್ಕೆ ಬೇಕಾಗಿ ಅದೇ ನಮ್ಮ ಎಲ್ಲ ಸಮಿತಿಯ ಎಲ್ಲರಿಗೂ ನಮಸ್ಕಾರ. ಅದೇ ರೀತಿ ನಮ್ಮ ಪತ್ರಕರ್ತರೆಲ್ಲ ನಮ್ಮ ಆತ್ಮೀಯರು. ಈಗ ಒಬ್ರು ಕೇಳಿದ್ರು ಹೆಂಗೆ ಪಂತಿಜಾರ ಅಂತೇಳಿ, ಆನ್ ಬಂಡಾರ ಬೇರೆ ಪಂತೇರತ್ತ ರಾಜೇಶ್ವರ ಅಂತೇಳಿ. ಎಲ್ಲರಿಗೂ ನಾವು ಹೇಳೋದು ನಮ್ಗೆ ಗೊತ್ತಿದೆ, ನಮ್ಮ ಆತ್ಮೀಯರು ಬರ್ತಾರೆ, ನಮಗೆ ಎಲ್ಲ ರೀತಿಯ ಪ್ರಚಾರ ಕೊಡ್ತಾರೆ. ಎಲ್ಲ ಪತ್ರಕರ್ತ ಬಂದವರಿಗೆ ಸಹ ನಮಸ್ಕರಿಸಿದ ಎಲ್ಲ ನನ್ನ ಆತ್ಮೀಯರು, ಒಬ್ಬೊಬ್ಬರ ಹೆಸರು ಹೇಳೋದಿಲ್ಲ, ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ನಮ್ಮ ಜೈ ಕ್ಯಾಟ್ರಿಂಗ್ ಸಂಸ್ಥೆ ನಿಯೋಜಿತ ಅಧ್ಯಕ್ಷರು, ನೂತನ ಅಧ್ಯಕ್ಷರಾದಂತಹ ಶ್ರೀ ರಾಜಗೋಪಾಲ್ ರೈ ಅವರಿಗೆ ವಂದನೆಗಳು. ಮುಂದುವರೆ ನಮ್ಮ ಜೊತೆ ಮಂಗಳೂರಿನ ಮಹಾಪೌರರಾದಂತಹ ಶ್ರೀ ಪ್ರೇಮಾನಂದ ಶೆಟ್ಟಿ ಅವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಕೋಮಲ್ಸ್ ಕ್ಯಾಟರಿಂಗ್ನ ಶ್ರೀ ವಿದ್ಯಾಧರ ನಾಗವೇಕರ್ ಅವರು ಅವರಿಗೆ ಶಾಲು ಹೊದಿಸಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಕೇಟರಿಂಗ್ ಅಸೋಸಿಯೇಷನ್ ಅವರು ಕಳೆದ ಹಲವು ಸಮಯಗಳಿಂದ ಬಹಳ ನಿಕಟವಾಗಿ ನಮಗೆ ನಿರಂತರವಾಗಿ ನಗರ ಪಾಲಿಕೆಗೆ ತಮ್ಮ ಬೇಡಿಕೆಗಳನ್ನು, ಬಹಳ ನಿಜವಾದ ಬೇಡಿಕೆಗಳು, ನೈಜವಾದಂಥ ಕೆಲವೊಂದು ಬೇಡಿಕೆಗಳನ್ನು ಇಟ್ಟುಕೊಂಡು ಬರ್ತಾ ಇದ್ದಾರೆ. ಆದರೆ ಕೆಲವೊಂದು ತೊಡಕುಗಳಿಂದ, ಬೇರೆ ಬೇರೆ ಕಾನೂನಾತ್ಮಕವಾದಂಥ ಕೆಲವು ತಾಂತ್ರಿಕ ಕಾನೂನಾತ್ಮಕ ತೊಂದರೆಗಳಿಂದಾಗಿ ಅದು ಅಷ್ಟು ಸುಲಭದಿಂದ ಅನುಷ್ಠಾನ ಮಾಡಲಿಕ್ಕೆ ಅದರದೇ ಆದಂಥ ಕಾರಣಗಳಿದೆ. ಆದರೆ ನನಗೆ ಸಂತೋಷ ಏನು ಹೇಳಿದರೆ, ಬೇರೆ ಬೇರೆ ಅಸೋಸಿಯೇಷನ್ಗಳು ಈ ನಮ್ಮ ನಗರದಲ್ಲಿ ಉದ್ಯಮ ಮಾಡುವಂಥ ಬೇರೆ ಬೇರೆ ಟ್ರೇಡರ್ಸ್ ಇರ್ಬೋದು, ಬೇರೆ ಬೇರೆ. ಆದರೆ ಕ್ಯಾಟರಿಂಗ್ ಏನು ಮಾಲಕರ ಒಂದು ಅಸೋಸಿಯೇಷನ್ ಇದೆ, ಒಂದು ವಿಭಿನ್ನ ರೀತಿಯಲ್ಲಿ ಆದಂಥ ಒಂದು ಕಾರ್ಯಶೈಲಿ ಅವರದ್ದು ನಾನು ಕಂಡಿರುವಂಥದ್ದು. ಅಂದರೆ ಈ ಒಂದು ಕ್ಯಾಟರಿಂಗ್ ಉದ್ಯಮದಲ್ಲಿ ಒಂದು ಹೊಸತನವನ್ನು ನಗರದಿಂದ ಕೊಡ್ತಾರೆ ಎನ್ನುವಂಥದ್ದು ನನಗೆ ವಿಶ್ವಾಸ ಇದೆ. ಸಾಕಷ್ಟು ಅವರ ಕಾರ್ಯಕ್ರಮಗಳಿರ್ಬೋದು, ಅವರೇನು ಅಸೋಸಿಯೇಷನನ್ನು ಬಲಪಡಿಸಬೇಕು, ಎಲ್ಲರೂ ಕೂಡ ನಮ್ಮ ಅಸೋಸಿಯೇಷನ್ನ ಪರಿಮಿತಿಯಲ್ಲಿ ಬರಬೇಕೆನ್ನುವಂಥ ಒಂದು ಮುಖ್ಯ ಇರಾದೆಯಿಂದ ಈ ವ್ಯವಹಾರಗಳನ್ನು, ಈ ಉದ್ದಿಮೆ ಮಾಡುವವರು ಕೂಡ ಯಾರೂ ಕೂಡ ನಮ್ಮನ್ನು ಹೊರತುಪಡಿಸಿ, ಅಂದರೆ ಎಲ್ಲರೂ ಕೂಡ ಈ ಒಂದು ಪರಿಮಿತಿಯಲ್ಲಿ ಬಂದರೆ ಒಂದು ಆರೋಗ್ಯಪೂರ್ಣವಾದಂತಹ ಒಂದು ಏನು ಹೇಳ್ತೇವೆ ನಾವು, ಕಾಂಪಿಟೇಷನ್ ಇರ್ಬೋದು ಅಥವಾ ಒಂದು ಗುಣಮಟ್ಟದ ಒಂದು ಸೇವೆಗಳನ್ನು ನಮ್ಮ ನಗರವಾಸಿಗಳಿಗೆ ಕೊಡಬೇಕೆನ್ನುವಂಥ ಮೂಲ ಉದ್ದೇಶದಿಂದ ಅವರು ಈ ಒಂದು ಭಾಳ ವ್ಯವಸ್ಥಿತವಾಗಿ, ಭಾಳ ಜವಾಬ್ದಾರಿಯುತವಾಗಿ ಅಸೋಸಿಯೇಷನ್ ಇರ್ಬೋದು, ಅವರ ಸರ್ವ ಸದಸ್ಯರುಗಳು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರ ಭಾಳ ನಿಜವಾದ ಬೇಡಿಕೆ, ಅವರ ನೈಜ ಬೇಡಿಕೆಗಳು ಏನಿದೆ, ಕಳೆದ ಪರಿಷತ್ತು ಸಭೆಯಲ್ಲಿ ಕಳೆದ ಬಾರಿ ನನ್ನನ್ನು ಭೇಟಿಯಾದ ಮೇಲೆ ಮತ್ತೆ ಶಾಸಕರನ್ನು ಕೂಡ ಹಲವಾರು ಬಾರಿ ಹೇಳಿದ್ದಾರೆ, ಶಾಸಕರು ಕೂಡ ನನಗೆ, ಅಂದರೆ ಅವರ ಏನು ಬೇಡಿಕೆಗಳಿದೆ ತಾವು ಸ್ಥಳೀಯವಾಗಿ ನಗರ ಪಾಲಿಕೆಯಲ್ಲಿ ಅದನ್ನು ಇತ್ಯರ್ಥ ಮಾಡಬೇಕೆನ್ನುವಂಥದ್ದು. ನನ್ನಲ್ಲಿ ಬಂದ ತಕ್ಷಣ ಮತ್ತೆ ನಗರ ಪಾಲಿಕೆ ನಮ್ಮ ಆಯುಕ್ತರ ಹತ್ರನೂ ಕೂಡ ಅವರು ಅವರ ಬೇಡಿಕೆಗಳನ್ನು ತಾವು ನೀವೇನು ಇಟ್ಟಿದ್ದೀರಿ ಅದಕ್ಕೂ ಕೂಡ ಅವರು ನನಗೆ ಪೂರಕವಾಗಿ ಸ್ಪಂದನೆ ಮಾಡಿದ್ದಾರೆ. ಮತ್ತು ನನಗೂ ಕೂಡ ಅವರು ತಕ್ಷಣ ಫೋನಲ್ಲಿ ಮಾತಾಡಿದ್ದಾರೆ. ಕಳೆದ ಪರಿಷತ್ತಲ್ಲೂ ಕೂಡ
ಆ ಒಂದು ವಿಚಾರವಾಗಿ ನಾವು ನಿರ್ಣಯಗಳನ್ನು ತಗೊಂಡಿದ್ದೇವೆ. ಖಂಡಿತವಾಗಲೂ ಮುಂದಿನ ಸ್ವಲ್ಪ ದಿವಸಗಳಲ್ಲಿ ಅದಕ್ಕೆ ಒಂದು ಸೂಕ್ತವಾದಂಥ ನಿರ್ಣಯಗಳನ್ನು ತಗೊಳ್ತೇವೆ. ತಾವೇನು ಬೇಡಿಕೆಗಳನ್ನು ಇಟ್ಟಿದ್ದೀರಿ, ಇದು ಕೇವಲ ನಿಮ್ಮ ಸ್ವಾರ್ಥ, ನಿಮ್ಮ ಉದ್ಯಮಕ್ಕೋಸ್ಕರ ಅಲ್ಲ. ಒಟ್ಟು ಈ ಉದ್ಯಮದಲ್ಲಿ ಒಂದು ಒಳ್ಳೆಯ ಒಂದು ಹೊಸತನವನ್ನು ತರಬೇಕು. ಅದರಿಂದಾಗಿ ಸಮಾಜಕ್ಕೆ ತಮಗೇನು ಅದರಲ್ಲಿ ಏನು ವೈಯಕ್ತಿಕ ನಮ್ಮ ಉದ್ಯಮಕ್ಕೆ ಲಾಭ ಆಗ್ತದೆ, ಅದ್ರ ಜೊತೆಗೆ ಸಮಾಜಕ್ಕೂ ಕೂಡ ಅದರಿಂದ ನಿಜವಾದ ಲಾಭ ಸಿಗಬೇಕೆನ್ನುವ ಮೂಲ ಉದ್ದೇಶದಿಂದ ತಾವೇನು ಈ ಒಂದು ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದೀರಿ, ಖಂಡಿತವಾಗ್ಲೂ ಅದನ್ನು ನಾವು ಅದಕ್ಕೆ ಮನ್ನಣೆಯನ್ನು ನಮ್ಮ ನಗರ ಪಾಲಿಕೆಯಿಂದ ಕೊಡ್ತೇವೆ ಅನ್ನೋಂಥ ವಿಚಾರವನ್ನು ಹೇಳ್ತಾ, ಬೇರೆ ಬೇರೆ ವಿಚಾರ ಆಗಿರ್ಬೋದು, ಈಗ ನಿಷೇಧಿತ ಕೆಲವು ಪ್ಲಾಸ್ಟಿಕ್ಗಳು ಇರ್ಬೋದು, ಕೆಲವೊಂದು ವಸ್ತುಗಳು ನಾವು ಊಟದ ಸಮಯದಲ್ಲಿ ಬಳಸುವಂಥ ಕೇಟ್ರಿಂಗ್ ಅಂದರೆ ಸಾರ್ವಜನಿಕವಾಗಿ ಕೇಟ್ರಿಂಗ್ ಅಲ್ಲಿ ಬಳಸುವಂಥ ಇದನ್ನು ಕೂಡ ತಾವು ಏನು ಅಸೋಸಿಯೇಷನ್ ಅಡಿಯಲ್ಲಿ ಬರುವಂಥ ತಾವೇನು ಸದಸ್ಯರುಗಳಿದ್ದೀರಿ, ತಮ್ಮ ಉದ್ಯಮದಲ್ಲಿ ಅದನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವ ಮೂಲಕ ತಾವೇನು ಸಮಾಜದ ಅಥವಾ ನಮ್ಮ ಸರ್ಕಾರದ ಕೆಲವೊಂದು ನಿಯಮಗಳಿಗೆ ಬಹಳ ಪೂರಕವಾಗಿ ತಾವು ಸ್ಪಂದಿಸ್ತಾ ಇದ್ದೀರಿ. ಮತ್ತೊಮ್ಮೆ ಮಗದೊಮ್ಮೆ ಇವತ್ತು ಏನು ತಾವು ಮತ್ತೆ ನಮ್ಮ ನೂತನವಾದಂತಹ ಒಂದು ಪದಾಧಿಕಾರಿಗಳ ನಮ್ಮ ರಾಜಣ್ಣ ಅವರ ಗೊತ್ತಿದೆ, ಅವರು ಎಲ್ಲಿಯೂ ಕೂಡ ಯಾವುದಾದ್ರೂ ಒಂದು ಜವಾಬ್ದಾರಿಯನ್ನು ಅಧಿಕಾರಗಳನ್ನು ತಗೊಂಡ್ರೆ ಬಹಳ ಪ್ರಾಮಾಣಿಕವಾಗಿ ನಿಷ್ಠಾವಂತರಾಗಿ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಕರ್ತವ್ಯವನ್ನು ನಿರ್ವಹಿಸ್ತಾರೆ ಅನ್ನುವಂಥ ನನಗೆ ವಿಶ್ವಾಸ ಇದೆ. ಕಳೆದ ಹಲವಾರು ನಾವೇನು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೇವೆ, ನಾನು ಜನಪ್ರತಿನಿಧಿಯಾಗಿ ನಾವೇನು ಆಯ್ಕೆಯಾಗಿ ಬಂದಿದ್ದೇನೆ ಮೊದಲ ಬಾರಿಗೆ, ಆ ದಿವಸದಿಂದ ಅವರು ನಮಗೆ ನಿರಂತರವಾಗಿ ಮಾರ್ಗದರ್ಶನ ಇರ್ಬೋದು, ಬಹಳ ನಿಷ್ಠುರವಾಗಿ ಮಾತನಾಡುವಂಥ ವ್ಯಕ್ತಿ ಹೇಳಿದರೆ ನಮ್ಮ ಒಂದು ಪಕ್ಷದ ವ್ಯವಸ್ಥೆ ಒಳಗೆ ಹಿಡಿದರೆ ಅದು ರಾಜಗೋಪಾಲ್ ರೈ ಅವರು. ಹಾಗಾಗಿ ಇವತ್ತೇನು ಕೊರತೆ ಇರುವಂಥದ್ದು ನಿಷ್ಠುರವಾಗಿ ಮಾತನಾಡುವವರದ್ದು. ಆದರೆ ಇಂಥ ಒಬ್ಬ ವ್ಯಕ್ತಿ ಈ ರೀತಿಯ ಸಂಸ್ಥೆಗೆ ಒಂದು ನೇತೃತ್ವವನ್ನು ತಗೊಂಡಿದ್ದಾರೆ ಹೇಳಿದರೆ ಖಂಡಿತವಾಗಲೂ ಈ ಸಂಘಟನೆ ಗಟ್ಟಿಯಾಗ್ತದೆ, ಬಲ ಆಗ್ತದೆ. ತಮ್ಮ ಯಶಸ್ಸನ್ನು ಈ ಸಂಸ್ಥೆ ಉದ್ಯಮ ಕಾಣ್ಕೊಳ್ತದೆ, ಅಂದರೆ ಅಸೋಸಿಯೇಷನ್ ಕಾಣ್ಕೊಳ್ತದೆ ಎನ್ನುವಂಥ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ತಮ್ಮ ಅಸೋಸಿಯೇಷನ್ನ ಸರ್ವ ತಂಡದ ಸದಸ್ಯರುಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ನಿಮಿತ್ತ ನಿರ್ಗಮಿಸ್ತಾ ಇದ್ದಾರೆ, ಅವರಿಗೆ ಸ್ಮರಣಿಕೆಯೊಂದಿಗೆ ಬೀಳ್ಕೊಡ್ತಾ ಇದ್ದೇವೆ. ಕ್ಯಾಟರಿಂಗ್ ಮಾಲಕರಿಗೆ ಪ್ರಮಾಣ ಪತ್ರ ನೀಡುವಂತ ಕಾರ್ಯಕ್ರಮ. ದಯವಿಟ್ಟು ಎಲ್ಲರೂ ವೇದಿಕೆಗೆ ಬಂದು ಈ ಒಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು. ಮಿಸಸ್ ವಿದ್ಯಾ ಸುಧಾಕರ್, ಭಗವತಿ ಕ್ಯಾಟರರ್ಸ್ ಹಳೆ ಅಂಗಡಿ, ಸೋಜಾ ಕ್ಯಾಟರರ್ಸ್, ಬೊಕ್ಕಪಟ್ನ. ಚೆನ್ನಗಣಿಸಿದ ಅತಿಥಿ ಗಣ್ಯರಿಗೆ ಒಂದೇ ಮಾತಿನಿಂದ ಸಂಘದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಇದ್ದೇನೆ. ಇವತ್ತಿನ ಮಾಧ್ಯಮ ಪ್ರತಿನಿಧಿಗಳಿಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು.